ಸಮಸ್ತ ಸಂದೇಶ ಅಭಿಮಾನಿಗಳಿಗೆ ಇಂದಿನ ಶುಭ ಸಂಜೆಯ ಶುಭ ನಮನಗಳು. ತನಗಾಗಿ ಅರಳುವುದು ಹೂವಲ್ಲ, ತನಗಾಗಿ ಬದುಕುವುದು ಬಾಳಲ್ಲ. ಸುಮವೊಂದು ಹೇಗೆ ತಾನು ಅರಳಿ ಇತರರಿಗೆ ತನ್ನ ಕಂಪನ್ನು ಹಾಗೂ ಸೊಬಗನ್ನು ಆಸ್ವಾದಿಸಲು ಅನುವು ಮಾಡಿಕೊಟ್ಟು ಬಾಡುತ್ತಾ ತನ್ನ ಅಲ್ಪಾವಧಿಯ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತದೆಯೇ, ಅಂತೆಯೇ ಮನುಷ್ಯನ ಬಾಳ್ವೆಯ ಯಶಸ್ಸು ಎಷ್ಟು ವರ್ಷ ಈ ಲೋಕದಲ್ಲಿ ನೀನು ಬದುಕಿದ್ದಿ ಎಂಬುದಕ್ಕಿಂತ ಬದುಕಿರುವಷ್ಟು ಕಾಲ ಪರರಿಗಾಗಿ ನೀನು ಏನು ಮಾಡಿರುವಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ತಮ್ಮ ಸಾಮರ್ಥ್ಯವನ್ನು ಪ್ರತಿಭೆಯನ್ನು ಹೊರಗೆ ಹಚ್ಚಿ ತಮ್ಮ ನಿಸ್ವಾರ್ಥ ಸೇವೆಯ ಮೂಲಕ ನಮ್ಮ ಕನ್ನಡ ನಾಡಿನ ಕನ್ನಡ ನುಡಿಯ ಕನ್ನಡ ನೆಲದ ಕಂಪನ್ನು ಎಲ್ಲೆಡೆ ಪಸರಿಸುವ ಹೆಮ್ಮೆಯ ಕನ್ನಡಿಗ ಸಾಧಕರನ್ನು ಗುರುತಿಸಿ ಪುರಸ್ಕರಿಸಿ ಬೆನ್ನು ತಟ್ಟಿ ಇನ್ನೂ ಹೆಚ್ಚಿನ ಸಾಧನೆಗೆ ಪ್ರೇರಣೆ ನೀಡುವುದೇ ಸಂದೇಶ ಪ್ರತಿಷ್ಠಾನದ ಪ್ರಮುಖ ಕೈಂಕರ್ಯಗಳಲ್ಲೊಂದು. ನಮ್ಮ ಮನಸ್ಸುಗಳ ಹಾಗೂ ಹೃದಯಗಳನ್ನು ಬೆಸೆಯುವ ಸಮೃದ್ಧ ಭಾಷೆ ಕನ್ನಡ. ಕನ್ನಡಾಂಬೆಯ ಸಮಸ್ತ ಸುಪುತ್ರ ಸುಪುತ್ರಿಯರನ್ನು ಇಂದಿನ ಈ ಸುಮಧುರ ಸಂಜೆಯಲ್ಲಿ ಕರ್ನಾಟಕದ ರಾಜ್ಯ ಮಟ್ಟದ ಸಂದೇಶ ಪ್ರಶಸ್ತಿ ಪ್ರದಾನ ಸಮಾರಂಭ 2023ಕ್ಕೆ ಸಂದೇಶ ಪ್ರತಿಷ್ಠಾನ ಎಂಬ ಈ ಪವಿತ್ರ ದೇಗುಲದ ಸುಸಜ್ಜಿತ ವರ್ಣಾಲಂಕೃತ ಆವರಣಕ್ಕೆ ತುಂಬು ಹೃದಯದಿಂದ ಗೌರವಾದರದಿಂದ ಸ್ವಾಗತಿಸುತ್ತೇವೆ. ವಿವಿಧ ಧರ್ಮ ಸಂಸ್ಕೃತಿ ಪದ್ಧತಿಗಳು ಹಾಗೂ ಸಂಪ್ರದಾಯಗಳ ಜನರ ನಡುವೆ ಜಾಗತಿಕ ಸೈದ್ಧಾಂತಿಕ ಮೌಲ್ಯಗಳಾದ ಪ್ರೀತಿ ಮತ್ತು ಸಾಮರಸ್ಯವನ್ನು ಪಸರಿಸುವ ಮೂಲಕ ಮೌಲ್ಯಾಧಾರಿತ ಸಮಾಜವನ್ನು ನಿರ್ಮಾಣ ಮಾಡುವ ಧ್ಯೇಯದೊಂದಿಗೆ 1991 ನವೆಂಬರ್ 26ರಂದು ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನವು ಪ್ರಾರಂಭಗೊಂಡಿತು. ಮನಸ್ಸು ಹೃದಯಗಳನ್ನು ಬೆಸೆಯುವ ಈ ಕಲಾ ದೇಗುಲವು ಆಳವಾದ ಹಂತದಲ್ಲಿ ಎಲ್ಲ ಕಲೆಗಳಲ್ಲಿಯೂ ನಿಜವಾದ ಐಕ್ಯತೆ ಇದೆ ಮತ್ತು ಈ ಐಕ್ಯತೆಯು ಎಲ್ಲ ಜನರನ್ನು ಒಗ್ಗೂಡಿಸಲು ಪ್ರೇರೇಪಿಸುತ್ತದೆ. ಎಲ್ಲ ಧರ್ಮಗಳಲ್ಲಿನ ಜ್ಞಾನ ಮೌಲ್ಯಗಳು ದೂರದೃಷ್ಟಿ ಹಾಗೂ ಅನುಭವಗಳನ್ನು ಮಾನವ ಘನತೆ ಮಾನವ ಹಕ್ಕುಗಳು ಪರಿಸರ ಮತ್ತು ಮಾನವನ ಸಂಪೂರ್ಣ ಸಮಗ್ರ ಅಭಿವೃದ್ಧಿಗೆ ಅಳವಡಿಸುವುದೇ ಈ ಸಂದೇಶ ಪ್ರತಿಷ್ಠಾನದ ಪ್ರಮುಖ ಆಶಯ. ಕಲೆ ಸಾಹಿತ್ಯ ಸಂಗೀತ ಮಾಧ್ಯಮ ಶಿಕ್ಷಣ ಮತ್ತು ಸಮಾಜ ಸೇವೆಯ ಆಯಾಮಗಳ ಮೂಲಕ ಸಮಾಜಕ್ಕೆ ಅತ್ಯಂತ ಮಹತ್ವಪೂರ್ಣವಾದ ಸೇವೆಯನ್ನು ನೀಡಿ ಮೌಲ್ಯಾಧಾರಿತ ಸಮಾಜವನ್ನು ಕಟ್ಟುವ ಕಾಯಕದಲ್ಲಿ ಜೀವನ ಸಾರ್ಥಕತೆಯನ್ನು ಕಂಡುಕೊಳ್ಳುವ ಮಹಾನ್ ಸಾಧಕರನ್ನು ಹಾಗೂ ಅವರ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಧ್ಯೇಯದೊಂದಿಗೆ ರಾಜ್ಯ ಮಟ್ಟದ ಸಂದೇಶ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುತ್ತದೆ. ಮನಗಳನ್ನು ಬೆಳಗುವುದು ಹೃದಯಗಳನ್ನು ಬೆಸೆಯುವುದು ಸಾಮರಸ್ಯದ ಸೌಹಾರ್ದತೆಯ ಸಮಾಜವನ್ನು ರೂಪಿಸುವುದೇ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಪ್ರಮುಖ ಆಶಯ. ಈಗಾಗಲೇ ಪ್ರಶಸ್ತಿ ಪುರಸ್ಕೃತ ಬಂಧುಗಳು ನಮ್ಮೊಂದಿಗಿದ್ದು ಈ ಸಮಾರಂಭಕ್ಕೆ ಮೆರುಗು ನೀಡುತ್ತಿದ್ದಾರೆ. ಸಂದೇಶ ಆವರಣ ಇವರ ಪಾದ ಸ್ಪರ್ಶದಿಂದ ಪಾವನಗೊಂಡಿದೆ, ಹುರುಪಿನಿಂದ ಪುಳಕಿತಗೊಂಡಿದೆ. ರಾಜ್ಯ ಮಟ್ಟದ ಪ್ರತಿಷ್ಠಿತ ಸಂದೇಶ ಪ್ರಶಸ್ತಿಗಳು 2023 ಪಡೆಯಲಿರುವ ಮಹಾನ್ ಸಾಧಕರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಾದರಗಳೊಂದಿಗೆ ಈ ಸಮಾರಂಭಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ. ಸಂದೇಶ ಕನ್ನಡ ಸಾಹಿತ್ಯ ಪ್ರಶಸ್ತಿ ಪಡೆಯಲಿದ್ದಾರೆ ಶ್ರೀ ರಾಘವೇಂದ್ರ ಪಾಟೀಲ್ ಧಾರವಾಡ. ಸಂದೇಶ ಕೊಂಕಣಿ ಸಾಹಿತ್ಯ ಪ್ರಶಸ್ತಿ ಪಡೆಯಲಿದ್ದಾರೆ ಶ್ರೀ ಆಂಡ್ರೂ ಎಲ್ ಡಿಕುನ ಮಂಗಳೂರು. ಸಂದೇಶ ತುಳು ಸಾಹಿತ್ಯ ಪ್ರಶಸ್ತಿ ಪಡೆಯಲಿದ್ದಾರೆ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಮಂಗಳೂರು. ಪತ್ರಿಕೋದ್ಯಮದಲ್ಲಿ ಸಂದೇಶ ಮಾಧ್ಯಮ ಪ್ರಶಸ್ತಿಯನ್ನು ಪಡೆಯಲಿರುವ ಶ್ರೀ ಶಿವಾಜಿ ಗಣೇಶನ್ ತುಮಕೂರು. ಸಂದೇಶ ಕೊಂಕಣಿ ಸಂಗೀತ ಪ್ರಶಸ್ತಿಯನ್ನು ಪಡೆಯಲಿರುವ ಶ್ರೀಮತಿ ಜಾಯ್ಸ್ ಒಝೇರಿಯೋ ಮಂಗಳೂರು. ಸಂದೇಶ ಕಲಾ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಶ್ರೀ MS ಮೂರ್ತಿ ಬೆಂಗಳೂರು. ಸಂದೇಶ ಶಿಕ್ಷಣ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಕೋಟಿಗನಹಳ್ಳಿ ರಾಮಯ್ಯ ಕೋಲಾರ. ಸಂದೇಶ ವಿಶೇಷ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಪ್ರೇರಣಾ ರಿಸೋರ್ಸ್ ಸೆಂಟರ್ ಬೆಂಗಳೂರು. ಸಂದೇಶ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆಯಲಿರುವ ಮಂಗಳೂರಿನವರಾಗಿದ್ದು ಪ್ರಸ್ತುತ ಮೈಸೂರಿನಲ್ಲಿ ವಾಸವಾಗಿರುವ ಡಾಕ್ಟರ್ ಸಬಿಹಾ ಭೂಮಿಗೌಡ ಇವರೆಲ್ಲರನ್ನು ಹಾಗೂ ಅವರ ಆಪ್ತೇಷ್ಟರನ್ನು ಬಂಧು ಮಿತ್ರರನ್ನು ತಮಗೆಲ್ಲರನ್ನು ಸಂತೋಷ ಸಂಭ್ರಮದಿಂದ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇವೆ. ಚಪ್ಪಾಳೆಯ ಮೂಲಕ ನಮಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಪ್ರಶಸ್ತಿ ಪುರಸ್ಕೃತರೊಂದಿಗೆ ಅತಿಥಿ ಅಭ್ಯಾಗತರು ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಲು ಆಗಮಿಸುತ್ತಿರುವಾಗ ಕರತಾಂಡನದೊಂದಿಗೆ ಸ್ವಾಗತಿಸೋಣ. ಸಂದೇಶ ಪ್ರಶಸ್ತಿ 2023 ರಾಜ್ಯ ಮಟ್ಟದ ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿರುವ ಬಳ್ಳಾರಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು
ಹಾಗೂ ಸಂದೇಶ ಪ್ರತಿಷ್ಠಾನದ ಅಧ್ಯಕ್ಷರು ಆಗಿರುವ ಅತಿ ವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ, ಮುಖ್ಯ ಅತಿಥಿಗಳಾಗಿ ಸ್ವತಃ ಕಲಾವಿದರು, ಕಲಾ ಪೋಷಕರು ಆಗಿರುವ, ರಾಷ್ಟ್ರ ಮಟ್ಟದಲ್ಲಿ ಕಲಾ ಪೋಷಣೆಯಲ್ಲಿ ಹೆಸರಾಂತರಾಗಿರುವ ಮೂಡುಬಿದ್ರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವರವರು, ಮಂಗಳೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಹಾಗೂ ಸಂದೇಶ ಪ್ರತಿಷ್ಠಾನದ ವಿಶ್ವಸ್ತರು ಆಗಿರುವ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನರವರು, ಸಂದೇಶ ಪ್ರತಿಷ್ಠಾನದ ನಿರ್ದೇಶಕರಾಗಿರುವ ವಂದನೀಯ ಸುದೀಪ್ ಪೌಲ್, ಸಂದೇಶ ಪ್ರಶಸ್ತಿಗಳು 2023 ಸಂಚಾಲಕರು ಹಾಗೂ ಸಂದೇಶ ಪ್ರತಿಷ್ಠಾನದ ವಿಶ್ವಸ್ತರು ಶ್ರೀ ರಾಯ್ ಕ್ಯಾಸ್ತಲಿನೋ, ಸಂದೇಶ ಪ್ರತಿಷ್ಠಾನದ ವಿಶ್ವಸ್ತರಾಗಿರುವ ವಂದನೀಯ ಐವನ್ ಪಿಂಟೋ ಹಾಗೂ ಸಂದೇಶ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವ ಡಾಕ್ಟರ್ ವಲೇರಿಯನ್ ರೋಡ್ರಿಗಸ್ ಇವರೆಲ್ಲರನ್ನು ಹಾಗೂ ಸಂದೇಶ ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯರಾಗಿರುವ ಡಾಕ್ಟರ್ ನಾದಾ ಶೆಟ್ಟಿ, ಶ್ರೀಮತಿ ಕನ್ಸೆಪ್ಟ ಆಳ್ವಾ, ಶ್ರೀಮತಿ ಚಂದ್ರಕಲಾ ನಂದಾವರ, ಶ್ರೀ ರಫೀಕ್ ಮಾಸ್ಟರ್ ಇವರೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಗಟ್ಟಿಯಾದ ಕರತಾಂಡನದೊಂದಿಗೆ ಈ ಸಮಾರಂಭದ ವೇದಿಕೆಯೆಡೆಗೆ ಆದರಾಭಿಮಾನದಿಂದ ಸ್ವಾಗತಿಸೋಣ. ನಮ್ಮ ಅತಿಥಿ ಅಭ್ಯಾಗತರನ್ನು ಈ ಸಮಾರಂಭದ ವೇದಿಕೆಯ ಮುಂಭಾಗಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಸರ್ವಾಂತರ್ಯಾಮಿ, ಸರ್ವ ಕಲೆ, ಪ್ರತಿಭೆ, ಸಾಮರ್ಥ್ಯಗಳ ಪ್ರಾರಂಭ, ಸರ್ವ ಜ್ಞಾನದ ಉಗಮ, ಸಕಲ ಶಕ್ತಿಗಳ ಮೂಲವೂ ಆಗಿರುವ ಸರ್ವಶಕ್ತನನ್ನು ನೆನೆದು ಇದೀಗ ಪ್ರಾರ್ಥನಾ ನೃತ್ಯದೊಂದಿಗೆ ಸಮಾರಂಭಕ್ಕೆ ಭಕ್ತಿಪೂರ್ವಕ ಮುನ್ನುಡಿಯನ್ನು ಪೋಣಿಸಲಿದ್ದಾರೆ ಕುಮಾರಿ ರೆಮೋನಾ ಇವೆಟ್ ಪಿರೇರಾ ಹಾಗೂ ಕುಮಾರಿ ಶ್ರುತಾ.
ಪ್ರೀತಿಯು ನೀತಿಯು ನಮದಾಗಲಿ ನಮ್ಮಯ ಜೀವನ ಪಯಣದಲ್ಲಿ. ಪ್ರೀತಿಯು ನೀತಿಯು ನಮದಾಗಲಿ ನಮ್ಮಯ ಜೀವನ ಪಯಣದಲ್ಲಿ. ಹೊಸಬಾಳ ಬೆಳಕನ್ನು ಕರುಣಿಸು ನೀ, ಜಗವನ್ನು ಬೆಳಕಲು ಕೃಪೆ ನೀಡು ನೀ. ಸರ್ವ ನಮ್ಮ ಜೀವನ ನಿಮಗರ್ಚನೆ, ನಿಮ್ಮ ಪ್ರೀತಿಯ ಸವಿನೆನಪಲಿ, ನಮ್ಮ ಭಕ್ತಿಯ ನಿಮಗರ್ಪಣೆ. ನಮ್ಮ ಸರ್ವಸ್ವ ನೀನೇ ತಾನೇ, ಸ್ತುತಿ ವಂದನೆ ಪರಮಾತ್ಮನೇ. ಸರ್ವ ಸೃಷ್ಟಿಕರ್ತಾ ದೇವನೇ, ನಮ್ಮ ಜೀವನ ನಿಮಗರ್ಚನೆ, ನಿಮ್ಮ ಪ್ರೀತಿಯ ಸವಿನೆನಪಲಿ, ನಮ್ಮ ಬದುಕೆಲ್ಲ ನಿಮಗರ್ಪಣೆ. ಇಂದಿನ ಈ ಸಮಾರಂಭಕ್ಕೆ ನೃತ್ಯದ ಮೂಲಕ ಭಕ್ತಿಪೂರ್ವಕ ಮುನ್ನುಡಿ ಬರೆದ ಕುಮಾರಿ ಶ್ರುತ ಹಾಗೂ ಕುಮಾರಿ ರೆಮೋನಾ ಇವೆಟ್ ಪಿರೇರಾ, ನಿಮಗೆ ಅಭಿನಂದನೆಗಳು. ಉಜ್ವಲ ಭವಿಷ್ಯ ತಮ್ಮದಾಗಲಿ. ಉತ್ತಮ ಕೆಲಸಕ್ಕೆ ಸಿಗುವ ಪುರಸ್ಕಾರವೇ ಇನ್ನೂ ಹೆಚ್ಚಿನ ಸಾಧನೆಗೆ ಸಿಗುವ ಅವಕಾಶ. ಜೋನಾಸ್ ಸಾಲ್ಕ್ ಇವರ ಮಾತು ಇಂದಿನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಹೇಳಿ ಮಾಡಿಸಿದಂತಿದೆ. ತಮ್ಮ ಪ್ರತಿಭೆ ಸಾಮರ್ಥ್ಯಗಳನ್ನು ಹೊರಗೆ ಹಚ್ಚಿ ಅವಕಾಶಗಳನ್ನು ಹುಡುಕಿ ಸಕಾರಾತ್ಮಕವಾಗಿ ಬಳಸಿಕೊಂಡು ತಮ್ಮ ನಿರಂತರ ಸೇವೆಯ ಮೂಲಕ ಮನುಜರೊಳಗೆ ಶಾಂತಿ ಸಾಮರಸ್ಯದ ಕೊಂಡಿಗಳಾಗಿ ಕಾರ್ಯನಿರ್ವಹಿಸಿದ ಹಾಗೂ ಈ ಮೂಲಕ ಮಾನವ ಜೀವನದ ಗುಣಮಟ್ಟದಲ್ಲಿ ಸುಧಾರಣೆಯನ್ನು ದಾಖಲಿಸಲು ಶ್ರಮಿಸಿದ ಸಾಧಕರನ್ನು ಗುರುತಿಸಿ ಪ್ರಶಸ್ತಿಗಳನ್ನು ನೀಡುವ ಮೂಲಕ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನವು ಇನ್ನೂ ಹೆಚ್ಚಿನ ಸಾಧನೆಗೆ ಪ್ರೇರಣೆ ನೀಡುತ್ತಿದೆ. ಗುರುತಿಸುವಿಕೆ ಅಥವಾ ಮನ್ನಣೆಯೇ ಅತಿ ಹೆಚ್ಚು ಪ್ರಭಾವಶಾಲಿ ಪ್ರೇರಣೆ. ಅಮೆರಿಕದ ಮಾಜಿ ಪ್ರಥಮ ಪ್ರಜೆ ಶ್ರೀಮತಿ ಮಿಶೆಲ್ ಒಬಾಮಾ ಅವರು ಹೀಗೆ ಹೇಳಿದ್ದಿದೆ: ಎಷ್ಟು ಹಣವನ್ನು ನೀನು ಸಂಪಾದಿಸಿದ್ದಿ ಎಂಬುದರಲ್ಲಿ ನಿನ್ನ ಯಶಸ್ಸು ಪರಿಗಣಿಸಲ್ಪಡುವುದಿಲ್ಲ, ಬದಲಾಗಿ ಇತರರ ಬದುಕಿನಲ್ಲಿ ನೀನು ಏನು ಧನಾತ್ಮಕ ವ್ಯತ್ಯಾಸವನ್ನು ಮಾಡಿರುವಿ ಎಂಬುದರ ಮೇಲೆ ನಿನ್ನ ಯಶಸ್ಸು ಅವಲಂಬಿತವಾಗಿದೆ. ಎಷ್ಟೇ ಸಂಪತ್ತು ಐಶ್ವರ್ಯ ಆಸ್ತಿ ಪಾಸ್ತಿಗಳನ್ನು ಸಂಪಾದಿಸಿದರೂ ಪರರ ಬಗ್ಗೆ ಕಾಳಜಿ ಇಲ್ಲದ ಹೃದಯ, ಇತರರ ಕಷ್ಟಕ್ಕೆ ಮರುಗದ ಮನಸ್ಸು, ಇತರರಿಗೆ ನೆರವಾಗಲು ಉತ್ಸುಕತೆ ಇಲ್ಲದ ಜೀವನ ಅದು ಮನುಷ್ಯ ಜೀವನವೇ ಅಲ್ಲ. ನಮ್ಮ ಈ ಸಾಧಕರು ಎಲ್ಲ ಆಸ್ತಿಪಾಸ್ತಿ ಐಶ್ವರ್ಯಗಳಿಗಿಂತಲೂ ಮಿಗಿಲಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ನಿರಂತರ ಸೇವೆಯನ್ನು ಗೈಯುತ್ತಾ ಇಂದು ಸಾಧಕರಾಗಿ ಗುರುತಿಸಲ್ಪಟ್ಟಿರುತ್ತಾರೆ. ಅವರನ್ನು ರಾಜ್ಯ ಮಟ್ಟದ ಪ್ರತಿಷ್ಠಿತ ಸಂದೇಶ ಪ್ರಶಸ್ತಿ 2023 ಗೌರವಿಸಲು ಈ ವೇದಿಕೆ ಈಗ ಸಿದ್ಧವಾಗಿದೆ. ಇದೀಗ ಸರ್ವಸಜ್ಜಿತ ವೇದಿಕೆಗೆ ಅತಿಥಿ ಅಭ್ಯಾಗತರನ್ನು ಆಹ್ವಾನಿಸುವ ಸಮಯ. ರಾಜ್ಯ ಮಟ್ಟದ ಈ ಸಂದೇಶ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿರುವ ಬಳ್ಳಾರಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು, ಸಂದೇಶ ಪ್ರತಿಷ್ಠಾನದ ಸ್ಥಾಪಕ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಆಗಿರುವ ಅತಿ ವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ, ಮುಖ್ಯ ಅತಿಥಿಗಳಾಗಿ ಸ್ವತಃ ಕಲಾವಿದರು ಕಲಾ ಪೋಷಕರು ಆಗಿರುವ ರಾಷ್ಟ್ರ ಮಟ್ಟದಲ್ಲಿ ಕಲಾ ಪೋಷಣೆಯಲ್ಲಿ ಹೆಸರಾಂತರಾಗಿರುವ ಮೂಡುಬಿದಿರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು, ಮಂಗಳೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಹಾಗೂ ಸಂದೇಶ ಪ್ರತಿಷ್ಠಾನದ ವಿಶ್ವಸ್ತರು ಆಗಿರುವ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ ಇವರೆಲ್ಲರನ್ನು, ಸಂದೇಶ ಪ್ರತಿಷ್ಠಾನದ ನಿರ್ದೇಶಕರಾಗಿರುವ ವಂದನೀಯ ಸುದೀಪ್ ಪೌಲ್, ಸಂದೇಶ ಪ್ರತಿಷ್ಠಾನದ ವಿಶ್ವಸ್ತರಾಗಿರುವ ಶ್ರೀ ರಾಯ್ ಕ್ಯಾಸ್ಟಲಿನೋ, ವಂದನೀಯ ಐವನ್ ಪಿಂಟೋ ಹಾಗೂ ಸಂದೇಶ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವ ಡಾಕ್ಟರ್ ವಲೇರಿಯನ್ ರಾಡ್ರಿಗಸ್ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ವಿನಮ್ರ ಕೋರಿಕೆ. ಅತಿಥಿ ಅಭ್ಯಾಗತರು ವೇದಿಕೆಯಲ್ಲಿ ಆಸೀನರಾಗುತ್ತಿದ್ದಂತೆಯೇ ಕರತಾಂಡನದೊಂದಿಗೆ ಪ್ರೀತಿಪೂರ್ವಕವಾಗಿ ಅವರನ್ನು ಅಭಿನಂದಿಸೋಣ. ರಾಜ್ಯ ಮಟ್ಟದ ಸಂದೇಶ ಪ್ರಶಸ್ತಿ 2023 ವೇದಿಕೆ ಈಗ ರಂಗೇರಿದೆ.
ಪ್ರಾರ್ಥನೆಯಿಂದ ಸಮಾರಂಭಕ್ಕೆ ಚಾಲನೆ, ಸ್ವಾಗತದಿಂದ ಸಮಾರಂಭದ ಪ್ರಾರಂಭ. ಇದೀಗ ಅತಿಥಿ ಅಭ್ಯಾಗತರನ್ನು, ಪ್ರಶಸ್ತಿ ಪುರಸ್ಕೃತರನ್ನು ಹಾಗೂ ನಮ್ಮೆಲ್ಲರನ್ನು ಆದರದಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ. ಪಾದರಸದಂತಹ ಚುರುಕಿನ ನಡೆಯ, ವಾತ್ಸಲ್ಯ ಪೂರಿತ ಮಾತುಗಳ ಒಡೆಯ, ಸಂದೇಶ ಪ್ರತಿಷ್ಠಾನದ ನಿರ್ದೇಶಕರಾಗಿರುವ ವಂದನೀಯ ಫಾದರ್ ಸುದೀಪ್ ಪೌಲ್. ವೇದಿಕೆಯ ಮೇಲೆ ಆಸೀನರಾಗಿರುವ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ಸರ್ವರಿಗೂ ಶುಭ ಸಂಜೆಯ ನಮನಗಳು. ಆತ್ಮೀಯರೇ, ನಿನ್ನೆ ದಿನ ಟರ್ಕಿ ಮತ್ತು ಸಿರಿಯಾದಲ್ಲಿ ಉಂಟಾದ ಭೂಕಂಪನದಿಂದ ಮೃತ ಹೊಂದಿದ ಸಾವಿರಾರು ಜನರಿಗಾಗಿ ಮತ್ತು ಇತ್ತೀಚೆಗೆ ದೈವಾಧೀನರಾದ ನಮ್ಮ ಸಂದೇಶ ಪ್ರಶಸ್ತಿಯ ಆಯ್ಕೆ ಸಮಿತಿಯ ಸದಸ್ಯರಾದ ನಮ್ಮ ನೆಚ್ಚಿನ ಸಾರಾ ಅಬೂಬಕ್ಕರ್ ಹಾಗೂ ಸಂದೇಶ ಪ್ರಶಸ್ತಿ ಸಮಿತಿಯ ಸದಸ್ಯರಾದ ಶ್ರೀ ಸುಶೀಲ್ ನರೋನ ಇವರ ಆತ್ಮಶಾಂತಿಗಾಗಿ ಎಲ್ಲರೂ ಎದ್ದು ನಿಂತು ಒಂದು ನಿಮಿಷ ಮೌನ ಪ್ರಾರ್ಥನೆಯನ್ನು ಮಾಡೋಣ. ಹಲವಾರು ಕಲಾವಿದರಿಗೆ ದೇಗುಲವಾಗಿರುವ, ಮೌಲ್ಯಾಧಾರಿತ ಸಮಾಜದ ನಿರ್ಮಾಣಕ್ಕೆ ಶ್ರಮಿಸುತ್ತಿರುವ, ಸಮಾಜದ ವಿವಿಧ ವರ್ಗಗಳ, ಧರ್ಮಗಳ, ಚಿಂತನೆಗಳ, ಸಂಸ್ಕೃತಿಗಳ, ಆಚಾರ ವಿಚಾರಗಳ ನಡುವೆ ಸಾಮರಸ್ಯವನ್ನು ಬೆಳೆಸಲು ದುಡಿಯುತ್ತಿರುವ, ಸಂಗೀತ, ಕಲೆ, ಮಾಧ್ಯಮ, ಶಿಕ್ಷಣ ಮತ್ತು ಜಾನಪದ ಕ್ಷೇತ್ರದಲ್ಲಿ ತರಬೇತಿ ನೀಡುತ್ತಿರುವ, ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹರಡಲು ಅವಿರತ ಪ್ರಯತ್ನಿಸುತ್ತಿರುವ, ಶಾಸ್ತ್ರೀಯ ಕಲೆಗಳಲ್ಲಿ ಅಭಿವೃದ್ಧಿಯನ್ನು ಮೂಡಿಸುತ್ತಿರುವ, ಪ್ರತಿಭೆ, ರಚನಾತ್ಮಕ ಚಿಂತನೆ ಬಳಸಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜದ ಒಳಿತಿಗಾಗಿ ದುಡಿಯುತ್ತಿರುವವರನ್ನು ಗುರುತಿಸಿ ಗೌರವಿಸುವ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನಕ್ಕೆ ತಮ್ಮೆಲ್ಲರಿಗೂ ಆದರದ ಹಾಗೂ ಪ್ರೀತಿಯ ಆಮಂತ್ರಣವನ್ನು ಕೋರುತ್ತೇನೆ. ಸಂದೇಶ ಪ್ರಶಸ್ತಿಗಳು ಸಂದೇಶ ಪ್ರತಿಷ್ಠಾನದ ಪ್ರಮುಖ ವಾರ್ಷಿಕ ವೈಶಿಷ್ಟ್ಯವಾಗಿದೆ. ಸಾಹಿತ್ಯ, ಪತ್ರಿಕೋದ್ಯಮ, ಕಲೆ, ಶಿಕ್ಷಣ, ಸಂಗೀತ, ಮಾಧ್ಯಮ ಮತ್ತು ಸಮಾಜ ಸೇವೆ ಇತ್ಯಾದಿಗಳ ಮೂಲಕ ವಿವಿಧ ವ್ಯಕ್ತಿಗಳು ನೀಡಿದ ಮಹೋನ್ನತ ಮತ್ತು ಮೌಲ್ಯಾಧಾರಿತ ಕೊಡುಗೆಗಳನ್ನು ಪ್ರಶಂಸಿಸುವುದು ಮತ್ತು ಗುರುತಿಸುವುದು ಇದರ ಉದ್ದೇಶವಾಗಿದೆ. ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವುದು ನಿಮ್ಮೆಲ್ಲರ ಚಿರಪರಿಚಿತರಾದ ಅತಿ ವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜರ್ ಅವರು. ಸಂದೇಶ ಪ್ರತಿಷ್ಠಾನದ ಅಧ್ಯಕ್ಷರು, ಬಳ್ಳಾರಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು, ಸಂದೇಶ ಸಂಸ್ಥೆಯ ಸ್ಥಾಪನಾ ನಿರ್ದೇಶಕರಾಗಿ ಸಂದೇಶ ಸಂಸ್ಥೆಗೆ ಒಳ್ಳೆಯ ಭದ್ರ ಬುನಾದಿಯನ್ನು ಹಾಕಿ ಎಲ್ಲ ಮೂಲ ಸೌಕರ್ಯಗಳನ್ನು ರೂಪಿಸಿ ಈ ಸಂಸ್ಥೆಗೆ ವಿಶಿಷ್ಟವಾದ ಸಂಪ್ರದಾಯವನ್ನು ಸ್ಥಾಪಿಸಿ ಅಪಾರವಾದ ಸ್ನೇಹಿತರನ್ನು ಹಾಗೂ ಸಹಯೋಗಿಗಳನ್ನು ಈ ಸಂಸ್ಥೆಗೆ ಒದಗಿಸಿದ್ದಾರೆ. ಅವರು ಇಲ್ಲಿ ನಿರ್ದೇಶಕರಾಗಿರುವ ಸೇವಾ ಅವಧಿಯಲ್ಲಿ ಸಂದೇಶ ಉತ್ತುಂಗದ ಶಿಖರದಲ್ಲಿ ಇತ್ತು. ಈಗ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಇದರ ಬೆಳವಣಿಗೆಗೆ ಉತ್ತಮ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಸಂದೇಶ ಸಂಸ್ಥೆ ಮತ್ತು ಅದರೊಂದಿಗೆ ಸಂಬಂಧಿಸಿದ ಎಲ್ಲ ವ್ಯಕ್ತಿಗಳಿಗೆ ಅವರ ಹೃದಯದಲ್ಲಿ ವಿಶೇಷವಾದ ಸ್ಥಾನವಿದೆ. ಭದ್ರ ಬುನಾದಿಯನ್ನು ಹಾಕಿ ತಮ್ಮ ಮಾರ್ಗದರ್ಶನ ನೀಡುತ್ತಿರುವ ಅತಿ ವಂದನೀಯ ಬಿಷಪ್ ಹೆನ್ರಿ ಡಿಸೋಜ ಇವರಿಗೆ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಸ್ಟಾನಿ ಲೋಬೋ ಇವರು ಅತಿ ವಂದನೀಯ ಬಿಷಪ್ ಹೆನ್ರಿ ಡಿಸೋಜ ಇವರಿಗೆ ಹೂಗುಚ್ಛ ನೀಡಿ ಗೌರವಿಸುವಂತೆ ವಿನಂತಿ. ಡಾಕ್ಟರ್ ಮೋಹನ್ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಂಸ್ಥಾಪಕರು. ಇವರ ನಾಯಕತ್ವದಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ವಿವಿಧ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು 15,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಧ್ಯಯನ ನಡೆಸುತ್ತಿದ್ದಾರೆ. ವೈದ್ಯರಾಗಿ ಬಡವರಿಗೆ, HIV ಸೋಂಕಿತರಿಗೆ ಅನೇಕ ವಿಧದಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಶ್ರೀಯುತರು ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮನ್ನೇ ತಾವು ಗುರುತಿಸಿಕೊಂಡಿದ್ದಾರೆ. ಇವರಿಗೂ ನಾನು ಆದರದ ಸ್ವಾಗತವನ್ನು ಕೋರುತ್ತೇನೆ.
ಶ್ರೀ ಡಾಲ್ಫಿ ಡಿಸೋಜ ಇವರು ಇಂದಿನ ಮುಖ್ಯ ಅತಿಥಿಯಾಗಿರುವ ಡಾಕ್ಟರ್ ಮೋಹನ್ ಆಳ್ವ ಇವರಿಗೆ ಹೂಗುಚ್ಛ ನೀಡಿ ಗೌರವಿಸುವಂತೆ ಕೇಳಿಕೊಳ್ಳುತ್ತೇನೆ. ಮಂಗಳೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನಾ ರವರು ಸಂದೇಶ ಪ್ರತಿಷ್ಠಾನದ ಉಪಾಧ್ಯಕ್ಷರು. ಸರಳ ವ್ಯಕ್ತಿತ್ವ, ಉನ್ನತ ಹಾಗೂ ಆಳವಾದ ಚಿಂತನೆ ಉಳ್ಳ ತಮ್ಮ ಅಪಾರ ಜ್ಞಾನದಿಂದ ಈ ಸಂಸ್ಥೆಯ ಬೆಳವಣಿಗೆಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಮಂಜುಳಾ ನಾಯಕ್ ಇವರು ಅತಿವಂದನೀಯ ಬಿಷಪ್ ಪೀಟರ್ ಪಾಲ್ ಸಲ್ಡಾನಾ ಇವರಿಗೆ ಹೂಗುಚ್ಛ ನೀಡಿ ಗೌರವಿಸುತ್ತಾರೆ. ವಂದನೀಯ ಫಾದರ್ ಐವನ್ ಪಿಂಟೋ ಸಂದೇಶ ಪ್ರತಿಷ್ಠಾನದ ವಿಶ್ವಸ್ತರು. ಪ್ರಗತಿಪರ ಚಿಂತನೆಗಳನ್ನು ತಮ್ಮ ಸಮರ್ಥ ನಾಯಕತ್ವದಲ್ಲಿ ಕಾರ್ಯರೂಪಕ್ಕೆ ತರುವ ವ್ಯಕ್ತಿತ್ವ ಇವರದು. ಇವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಸುಮತಿ ಹೆಗಡೆ ಇವರು ವಂದನೀಯ ಐವನ್ ಪಿಂಟೋ ಇವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸುವಂತೆ ಕೋರಿಕೊಳ್ಳುತ್ತೇನೆ. ಶ್ರೀ ಅನಿಲ್ ಡಿಕುನ್ನ ವೇದಿಕೆಗೆ ಹೋಗಿ ಹೂಗುಚ್ಛ ನೀಡಿ ಗೌರವಿಸುವಂತೆ ವಿನಂತಿ. ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶ್ರೀಯುತ ರಾಯ್ ಕ್ಯಾಸ್ಟಲಿನೋ ಸಂದೇಶ ಪ್ರತಿಷ್ಠಾನದ ವಿಶ್ವಸ್ತರು. ಬಹುಕಲೆಗಳ ಪ್ರತಿಭೆಯ ಪಾಂಡಿತ್ಯದ ವ್ಯಕ್ತಿ. ಕಟ್ಟಡದ ಕಾಮಗಾರಿಯಲ್ಲದೆ ಮಾನವೀಯ ಸಮಾಜದ ನಿರ್ಮಾಣದಲ್ಲೂ ಹೃದಯ ವೈಶಾಲ್ಯತೆಯನ್ನು ತೋರಿ ಈ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ವ್ಯಕ್ತಿತ್ವ ಇವರದು. ಈ ಮಾನವತಾವಾದಿಯ ಜೀವನ ಎಲ್ಲರಿಗೂ ಆದರ್ಶ. ಅತಿ ಪ್ರೀತಿಯಿಂದ ಇವರನ್ನು ಸ್ವಾಗತಿಸುತ್ತೇನೆ. ಶ್ರೀ ಉಮರ್ ಇವರು ಶ್ರೀ ರಾಯ್ ಕಸ್ತಲಿನೋ ಇವರಿಗೆ ಹೂಗುಚ್ಛ ನೀಡಿ ಗೌರವಿಸುವಂತೆ ಕೇಳಿಕೊಳ್ಳುತ್ತೇನೆ. ಸಂದೇಶ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರು, ವಿಶ್ರಾಂತ ಪ್ರಾಧ್ಯಾಪಕರು, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ, ರಾಜಕೀಯ ವಿಮರ್ಶಕರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಳವಾದ ಅಧ್ಯಯನವನ್ನು ನಡೆಸಿದ್ದಾರೆ. ಭಾರತ ಹಾಗೂ ಹೊರದೇಶದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ವಲೇರಿಯನ್ ರಾಡ್ರಿಗಸ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ರೇಮಂಡ್ ಡಿಕುನ ಇವರು ಪ್ರೊಫೆಸರ್ ವಲೇರಿಯನ್ ರಾಡ್ರಿಗಸ್ ಇವರಿಗೆ ಹೂಗುಚ್ಛ ನೀಡಿ ಗೌರವಿಸುವಂತೆ ಕೋರಿಕೆ. ಆಯ್ಕೆ ಸಮಿತಿಯ ಸದಸ್ಯರಾದ ಡಾಕ್ಟರ್ ನಾದಾ ಶೆಟ್ಟಿ, ಶ್ರೀಮತಿ ಚಂದ್ರಕಲಾ ನಂದಾವರ, ಶ್ರೀಮತಿ ಕನ್ಸೆಪ್ಟ ಆಳ್ವ ಹಾಗೂ ಶ್ರೀಯುತ ರಫೀಕ್ ಮಾಸ್ಟರ್ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇವರೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಶ್ರಮ ಹಾಗೂ ಸಾಧನೆಯಿಂದ ಗುರುತಿಸಿಕೊಂಡಿರುವ ಇಂದಿನ ನಮ್ಮ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ಪ್ರೊಫೆಸರ್ ರಾಘವೇಂದ್ರ ಪಾಟೀಲ್, ಶ್ರೀಯುತ ಆಂಡ್ರ್ಯೂ ಎಲ್ ಡಿಕುನ್ನ, ಶ್ರೀಯುತ ಡಾಕ್ಟರ್ ಕೆ ಚಿನ್ನಪ್ಪಗೌಡ, ಶ್ರೀಯುತ ಶಿವಾಜಿ ಗಣೇಶನ್, ಶ್ರೀಮತಿ ಜಾಯ್ಸ್ ಒಜಾರಿಯೋ, ಶ್ರೀಯುತ ಡಾಕ್ಟರ್ MS ಮೂರ್ತಿ, ಶ್ರೀಯುತ ಕೋಟಿಗಾನಹಳ್ಳಿ ರಾಮಯ್ಯ, ಪ್ರೇರಣಾ ರಿಸೋರ್ಸ್ ಸೆಂಟರ್ ಶ್ರೀಮತಿ ಡಾಕ್ಟರ್ ಸಬಿಹಾ ಭೂಮಿಗೌಡ. ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಉತ್ತಮ ಸಮಾಜದ ನಿರ್ಮಾಣಕ್ಕೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವಿರತ ಶ್ರಮಿಸುವ ಅನೇಕರಿಗೆ ತಮ್ಮ ವರದಿಯ ಮೂಲಕ ಈ ಕಾರ್ಯಕ್ರಮದ ವಿಶೇಷತೆಯನ್ನು ತಿಳಿಸಿ ಪ್ರೇರೇಪಿಸಲು ನಮ್ಮ ಮಾಧ್ಯಮ ಮಿತ್ರರು ಇಲ್ಲಿ ನೆರೆದಿದ್ದಾರೆ. ಇವರಿಗೂ ನನ್ನ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಮಗೆ ಯಾವಾಗಲೂ ರಕ್ಷಣೆಯನ್ನು ಒದಗಿಸುವ, ಶಿಸ್ತನ್ನು ಪಾಲಿಸಲು ನೆರವಾಗುವ ಪೊಲೀಸ್ ಸಿಬ್ಬಂದಿಯರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ನೆರೆದಿರುವ ಎಲ್ಲ
ಗುರುಗಳಿಗೂ ಕನ್ಯಾಸ್ತ್ರೀಯರಿಗೂ ವಿವಿಧ ಧಾರ್ಮಿಕ ಸಂಸ್ಥೆಗಳ ವಲಯಾಧಿಕಾರಿಗಳಿಗೂ ಧರ್ಮಕೇಂದ್ರದ ಧರ್ಮಗುರುಗಳಿಗೂ ಗುರುಭವನದ ಮುಖ್ಯಸ್ಥರಿಗೂ ಕನ್ಯಾಮಠದ ಮುಖ್ಯಸ್ಥರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಅನೇಕ ಸ್ನೇಹಿತರು, ನೆರೆಹೊರೆಯವರು, ಹಿತೈಷಿಗಳು ನಮಗೆ ಸದಾ ಸಹಕಾರ ನೀಡಿ ಇಲ್ಲಿನ ಕಾರ್ಯಕ್ರಮಗಳಿಗೆ ಉತ್ತಮ ರೀತಿಯಲ್ಲಿ ಸಹಕರಿಸಿರುತ್ತಾರೆ. ಇವರೆಲ್ಲರಿಗೂ ನಿಮ್ಮ ಸಹಕಾರ ಹೀಗೆ ಮುನ್ನಡೆಯಲಿ ಎಂದು ಆಶಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಸ್ವಸಹಾಯಕರು, ಸಿಬ್ಬಂದಿ ವರ್ಗದವರು ಹಾಗೂ ಸಂದೇಶ ಸಂಸ್ಥೆಯ ವಿದ್ಯಾರ್ಥಿಗಳು ಇಲ್ಲಿನ ಬೆನ್ನೆಲುಬು ಹಾಗೂ ಜೀವಾಳ, ಇವರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವಂದನೆಗಳು. ವಂದನೀಯ ಫಾದರ್ ಸುದೀಪ್ ಪೌಲ್ ರವರೇ, ತಮ್ಮ ಪ್ರೀತಿಪೂರ್ವಕ ಸ್ವಾಗತಕ್ಕಾಗಿ ತಮ್ಮ ನೇತೃತ್ವದಲ್ಲಿ ಸಂದೇಶ ಪ್ರತಿಷ್ಠಾನ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ದಾಖಲಿಸಲಿ. ವಿವಿಧ ಧರ್ಮ, ಜಾತಿ, ಮತದ ನಮ್ಮ ದೇಶ ಸಾಮರಸ್ಯ ಬೆಳೆಸಬಂದ ಸಂದೇಶ. ಸ್ಫೂರ್ತಿ ಪ್ರತಿಭೆಗೆ, ಕೀರ್ತಿ ಸೇವೆಗೆ, ಕೊಡುಗೆ ನೃತ್ಯ, ಸಂಗೀತ, ಸಾಹಿತ್ಯಕ್ಕೆ, ಲಲಿತ ಕಲೆಯ ಪೋಷಿಸುವ ಈ ಭವ್ಯ ತಾಣ, ಕೀರ್ತಿ ಕಿರಣ ಬೀರುತ್ತಿರುವ ಪ್ರತಿಷ್ಠಾನ, ಸೇವೆ ಗುರುತಿಸಿ ಪುರಸ್ಕರಿಸುತ್ತಾ ಬೆನ್ನ ತಟ್ಟಿ ಮುನ್ನಡೆಸುವ ನವ್ಯ ಚೇತನ. ಸಂದೇಶ ಧ್ಯೇಯ ಗೀತೆಯ ಪದಗಳಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಾಮುಖ್ಯತೆ ಅಡಗಿದೆ. ಪ್ರತಿಷ್ಠಿತ ರಾಜ್ಯ ಮಟ್ಟದ ಸಂದೇಶ ಪ್ರಶಸ್ತಿಗಳ ಕುರಿತು ಪ್ರಸ್ತಾವನೆ ನೀಡಲು ಸಂದೇಶ ಪ್ರಶಸ್ತಿಗಳು 2023 ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವ ಡಾಕ್ಟರ್ ವಲೇರಿಯನ್ ರಾಡ್ರಿಗಸ್ ಈಗ ನಮ್ಮ ಮುಂದೆ. ಪೂಜ್ಯ ಅತಿವಂದನೀಯ ಬಿಷಪ್ ಹೆನ್ರಿ, ಬಿಷಪ್ ಪೀಟರ್ ಪೌಲ್, ಮುಖ್ಯ ಅತಿಥಿಗಳಾದ ಹಾಗೂ ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆಯಾದ ಡಾಕ್ಟರ್ ಎಂ ಮೋಹನ್ ಆಳ್ವ, ಸಂದೇಶ ಪ್ರತಿಷ್ಠಾನದ ನಿರ್ದೇಶಕರಾದ ಫಾದರ್ ಸುದೀಪ್ ಪೌಲ್, ಪ್ರತಿಷ್ಠಾನದ ಟ್ರಸ್ಟಿಗಳಾದ ಶ್ರೀ ರಾಯ್ ಕಾಸ್ಟಲಿನೋ ಹಾಗೂ ಫಾದರ್ ಐವನ್ ಪಿಂಟೋ, ಈ ವರ್ಷದ ಸಂದೇಶ ಪ್ರಶಸ್ತಿ ವಿಜೇತರೇ, ಆಯ್ಕೆ ಸಮಿತಿಯ ಸದಸ್ಯರೇ, ಈ ಸಮಾರಂಭವನ್ನು ಸುಶೋಭಿಸುವ ಕಲಾಭಿಮಾನಿಗಳೇ, ಹಿತೈಷಿಗಳೇ, 2023 ವರ್ಷದ ಈ ಸಾಲಿನ ಎಲ್ಲ ಸಂದೇಶ ಪ್ರಶಸ್ತಿ ಪುರಸ್ಕೃತರಿಗೆ ನನ್ನ ಅಭಿನಂದನೆಗಳು. ಇವತ್ತು ಪುರಸ್ಕೃತರನ್ನು ಆಯ್ಕೆ ಮಾಡುವುದರಲ್ಲಿ ಆಯ್ಕೆ ಸಮಿತಿಯ ಸದಸ್ಯರಾದ ಡಾಕ್ಟರ್ ದಾಮೋದರ್ ಶೆಟ್ಟಿ, ಶ್ರೀಮತಿ ಕಾನ್ಸೆಪ್ಟ್ ಆಳ್ವ, ಶ್ರೀಮತಿ ಚಂದ್ರಕಲಾ ನಂದಾವರ ಹಾಗೂ ಶ್ರೀ ರಫೀಕ್ ಮಾಸ್ಟರ್ ತಮ್ಮ ವಿದ್ವತ್ತು ಹಾಗೂ ಸಂವೇದನೆಗಳನ್ನು ಮಾತ್ರವಲ್ಲ, ಹಲವಾರು ವರ್ಷಗಳ ತಮ್ಮ ಅನುಭವವನ್ನು ಕೂಡಿ ಹಾಕಿದ್ದಾರೆ. ಶುರುವಿನ ಒಂದೆರಡು ಮೀಟಿಂಗ್ಗಳಿಗೆ ಗೈರು ಹಾಜರಾಗಿರುವುದರಿಂದ ನನ್ನ ಪಾತ್ರ ಬಹಳ ಸೀಮಿತವಾದದ್ದು. ಅವರು ಬಳಸಿದ ಮಾಪಕದಂಡಗಳು, ಅವರ ನಿಷ್ಠೆ ಮತ್ತು ಈ ಪ್ರಶಸ್ತಿಗಳ ಕುರಿತು ಅವರಿಗಿರುವ ಅದಮ್ಯ ಗೌರವವನ್ನು ನಾನು ಕೊಂಡಾಡಬೇಕಾಗಿದೆ. ಸಂದೇಶ ಪ್ರಶಸ್ತಿಗಳು ಆಯ್ಕೆ ಸಮಿತಿಗೆ ಹಲವಾರು ಸವಾಲುಗಳನ್ನು ಮುಂದೊಡ್ಡುತ್ತವೆ. ಇವು ಕೇಂದ್ರ ಅಥವಾ ರಾಜ್ಯ ಅಕಾಡೆಮಿಗಳ ಅಥವಾ ಬಹುದತ್ತಿ ಸಂಪನ್ನ ಪ್ರಶಸ್ತಿಗಳಾದ ಇನ್ಫೋಸಿಸ್ ಅವಾರ್ಡ್ ಅಂತಹ ಪ್ರಶಸ್ತಿಗಳಲ್ಲ. ಅಲ್ಲಿ ಸಂಬಂಧಪಟ್ಟ ವಿದ್ವಾಂಸರು ಆಯಾ ಕ್ಷೇತ್ರಗಳಲ್ಲಿ ಪುರಸ್ಕೃತರನ್ನು ಎಕ್ಕಿ ತೆಗೆಯುತ್ತಾರೆ. ಸಂದೇಶ ಪ್ರಶಸ್ತಿಯಲ್ಲಿ ಕನ್ನಡ, ತುಳು, ಕೊಂಕಣಿ ಸಾಹಿತ್ಯ ಮಾತ್ರವಲ್ಲ, ಮಾಧ್ಯಮ, ಕಲೆ, ಸಂಗೀತ ಹಾಗೂ ಶಿಕ್ಷಣ ಕೂಡ ಸೇರಿಕೊಂಡಿವೆ. ಕರ್ನಾಟಕ ಒಂದು ದೊಡ್ಡ ಜಗತ್ತು. ಸಾಮಾಜಿಕ ಹಾಗೂ ಸಾಂಸ್ಕೃತಿಕವಾಗಿ ಒಂದು ಡೀಪ್ ಡಿವರ್ಸಿಟಿ, ಆಳವಾದ ವಿಭಿನ್ನತೆಯನ್ನು ಒಳಗೊಂಡ ಜಗತ್ತು ಕೂಡ. ಆಯ್ಕೆ ಮಾಡುವಾಗ
ನಾವು ಯಾರನ್ನು ಆಯ್ಕೆ ಮಾಡುವುದಕ್ಕಿಂತ ಯಾರನ್ನು ಆಯ್ಕೆಯ ಪಟಲದ ಹೊರಗಿಡಬೇಕೆಂಬುದೇ ನಮ್ಮ ಮುಂದಿರುವ ದೊಡ್ಡ ಸವಾಲು. ನಾಟ್ ವೆರಿಫಿಕೇಷನ್ ಬಟ್ ಎಲಿಮಿನೇಷನ್ is the biggest challenge when we select Sandesha awards. ಸಂದೇಶ ಪ್ರತಿಷ್ಠಾನದ ನಿರ್ದೇಶಕರಾದ ಫಾದರ್ ಸುದೀಪ್ ಪೌಲ್ ಆಯ್ಕೆ ಸಮಿತಿಗೆ ಎಲ್ಲ ಸಹಕಾರವನ್ನು ನೀಡಿದ್ದು ಮಾತ್ರವಲ್ಲ, ಒಬ್ಬ ಸಹನೀಯ ಒಡನಾಡಿಗಳೂ ಆಗಿದ್ದರು. ಅದೇ ರೀತಿ ವಿಶ್ವಸ್ತರಾದ ಸನ್ಮಾನ್ಯ ರಾಯ್ ಕ್ಯಾಸ್ಟೆಲಿನೋ ಕೂಡ ಈ ಪ್ರಶಸ್ತಿಗಳ ಗುಣಮಟ್ಟವನ್ನು ಎತ್ತಿ ಹಿಡಿಯಲು ನಮಗೆ ತಮ್ಮ ಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ವಿಭಿನ್ನತೆಯನ್ನು ಕೊಂಡಾಡುವ ಮತ್ತು ಪುರಸ್ಕೃತರನ್ನು ಒಂದು ಸಂವಾದಕ್ಕೆ ಆಹ್ವಾನಿಸಿ ಈ ಪ್ರಶಸ್ತಿಗಳು ನಮ್ಮ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಗುಣಮಟ್ಟದ ಮೈಲುಗಲ್ಲು ಆಗಲಿ ಎಂದು ಹಾರೈಸಿ ಆಯ್ಕೆ ಸಮಿತಿಯ ಪರವಾಗಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಸಂದೇಶ ಪ್ರಶಸ್ತಿಗಳು 2023 ಆಯ್ಕೆ ಸಮಿತಿಯ ಗುರುತರವಾದ ಜವಾಬ್ದಾರಿಯ ಒಂದು ಕಿರು ಪರಿಚಯವನ್ನು ನಮ್ಮ ಮುಂದಿಟ್ಟ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವ ಡಾಕ್ಟರ್ ವಲೇರಿಯನ್ ರೋಡ್ರಿಗಸ್, ನಿಮಗೆ ಧನ್ಯವಾದಗಳು. ಈ ಸಮಾರಂಭದ ಪ್ರಮುಖ ಹಾಗೂ ಮಹತ್ವದ ಘಟ್ಟ ಸಂದೇಶ ಪ್ರಶಸ್ತಿ 2023 ಪ್ರಶಸ್ತಿ ಪ್ರದಾನ ಸಮಾರಂಭ. ಸಾಧಕರು ತಮ್ಮ ಸೇವಾ ಕೈಂಕರ್ಯಗಳ ಮೂಲಕ ಸಮಾಜಕ್ಕೆ ನೀಡಿದ ಕೊಡುಗೆಗಾಗಿ ಅವರನ್ನು ಗುರುತಿಸಿ ಪ್ರಶಸ್ತಿಯನ್ನಿತ್ತು ಸನ್ಮಾನಿಸುವ ಅಮೃತ ಗಳಿಗೆಗೆ ನಾವೆಲ್ಲರೂ ಸಾಕ್ಷಿಯಾಗಲಿದ್ದೇವೆ. ಪ್ರಶಸ್ತಿ ಪುರಸ್ಕೃತರು ತಮ್ಮ ಸೇವೆಯ ಸಾರ್ಥಕ್ಯವನ್ನು ಅನುಭವಿಸುವ ಶುಭಾವಸರ. ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರು ಈ ಪ್ರಶಸ್ತಿ ಪ್ರದಾನ ಕಾರ್ಯವನ್ನು ನೆರವೇರಿಸಬೇಕಾಗಿ ವಿನಮ್ರತೆಯ ಕೋರಿಕೆ. ಪ್ರಥಮವಾಗಿ ಅಪ್ರತಿಮ ಸಾಹಿತಿ, ಅಸಾಧಾರಣ ಸಾಧಕ, ಕನ್ನಡ ಸಾಹಿತ್ಯಕ್ಕೆ ಅಗಾಧ ಕೊಡುಗೆಯನ್ನು ನೀಡಿದ ಸಾಹಿತಿ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಇವರಿಗೆ ಇದೀಗ ಸಂದೇಶ ಕನ್ನಡ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಜರುಗಲಿದೆ. ಪ್ರಶಸ್ತಿ ಪುರಸ್ಕೃತರನ್ನು ವೇದಿಕೆಗೆ ಕರೆತಂದು ಸನ್ಮಾನ ಪತ್ರವನ್ನು ವಾಚಿಸಲು ಮುಂದೆ ಬರುತ್ತಿದ್ದಾರೆ ಕೆನರಾ ಕಮ್ಯುನಿಕೇಷನ್ ಸೆಂಟರ್ನ ನಿರ್ದೇಶಕರು ಪತ್ರಕರ್ತರು ಆಗಿರುವ ವಂದನೀಯ ಅನಿಲ್ ಐವನ್ ಫರ್ನಾಂಡಿಸ್. ಪ್ರಶಸ್ತಿ ಪುರಸ್ಕೃತರನ್ನು ಕರತಾಂಡನದೊಂದಿಗೆ ಅಭಿನಂದಿಸೋಣ. ಕರ್ನಾಟಕ ರಾಜ್ಯ ಮಟ್ಟದ ಸಂದೇಶ ಕನ್ನಡ ಸಾಹಿತ್ಯ ಪ್ರಶಸ್ತಿ 2023 ಪ್ರೊಫೆಸರ್ ರಾಘವೇಂದ್ರ ಪಾಟೀಲ್. ಬೆಳಗಾವಿ ಜಿಲ್ಲೆಯ ಬೆಟಗೇರಿಯಲ್ಲಿ 1951ರಲ್ಲಿ ಜನಿಸಿದ ರಾಘವೇಂದ್ರ ಪಾಟೀಲರು ವೃತ್ತಿಯಲ್ಲಿ ಅಧ್ಯಾಪಕರು, ಪ್ರಾಚಾರ್ಯರು. ಅವರ ಪ್ರವೃತ್ತಿಯ ನೆಲೆ ಅಗಾಧವಾದುದು. ಸಣ್ಣ ಕಥೆಗಳು ಅವರ ಆಡುಂಬೋಲ, ಕಾದಂಬರಿಗಳು ಅವರ ಕೃಷಿ ಕ್ಷೇತ್ರ, ಒಡಪುಗಳು, ಪ್ರತಿಮೆಗಳು, ದೇಸಗತಿ, ಮಾಹಿಯ ಮುಖಗಳು, ಎಷ್ಟು ಕಾಡುತ್ತಾವ ಕಬ್ಬಕ್ಕಿ ಮೊದಲಾದ ಸಣ್ಣ ಕಥಾ ಸಂಕಲನಗಳು, ಬಾಳವ್ವನ ಕನಸುಗಳು, ತೇರು, ಅಮೃತ ವಾಹಿನಿ, ಗೈರಸಮ ಜ್ಯೋತಿ ಮೊದಲಾದ ಕಾದಂಬರಿಗಳು, ವಾಗ್ವಾದ, ಆನಂದ ಕಂದ, ಮಧ್ಯಸ್ಥ ಮೊದಲಾದ ವಿಮರ್ಶಾ ಸಂಕಲನಗಳು, ಅಜ್ಞಾತ ಮುಂಬೈ ಅವರ ಪ್ರವಾಸ ಕಥನ ಇತರೆ 10 ಕೃತಿಗಳನ್ನು ಸಂಪಾದಿಸಿದ್ದಾರೆ. ಅವರ ಹೆಚ್ಚಿನ ಕೃತಿಗಳು ಒಂದಲ್ಲ ಒಂದು ಬಗೆಯ ಪುರಸ್ಕಾರ, ಪ್ರಶಸ್ತಿಗೆ ಭಾಜನವಾಗಿದೆ. ಅವುಗಳಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗೆ ಭಾಜನವಾದದ್ದು ಅವರ ಮಾಹಿಯ ಮುಖಗಳು ಕಥಾ ಸಂಕಲನ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಚದುರಂಗ ಪ್ರಶಸ್ತಿ,
ಡಾಕ್ಟರ್ ಬಸಪ್ಪಟ್ಟೇದ್ ಪ್ರಶಸ್ತಿ, ವಿಶ್ವನಾಥ ವಾರಂಬಳ್ಳಿ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳು. ಅಂತೆಯೇ ಅವರ ದೇಶಗತಿ ಕಥಾ ಸಂಕಲನ ಕೂಡ. ಅವುಗಳಿಗೆಲ್ಲ ಕಲಶವಿಟ್ಟಂತೆ ರಾಘವೇಂದ್ರ ಪಾಟೀಲರ ತೇರು ಕಾದಂಬರಿಗೆ 2003ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅತ್ಯುತ್ತಮ ಕಾದಂಬರಿ ಪ್ರಶಸ್ತಿಯು, 2005ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅತ್ಯುತ್ತಮ ಕನ್ನಡ ಕಾದಂಬರಿ ಪ್ರಶಸ್ತಿಯು ಸಂದಿರುತ್ತದೆ. ಮೈಸೂರು ಹಾಗೂ ಧಾರವಾಡದ ವಿಶ್ವವಿದ್ಯಾನಿಲಯಗಳಲ್ಲಿ ತೇರು ಪಠ್ಯಪುಸ್ತಕವಾಗಿಯೂ ಯುವಜನತೆಯ ಗಮನ ಸೆಳೆದಿತ್ತು. ಸಾಹಿತ್ಯ ಸಂವಾದ ಎಂಬ ತ್ರೈಮಾಸಿಕ ಪತ್ರಿಕೆಯನ್ನು, ಸಮಾಹಿತ ಎಂಬ ದ್ವೈಮಾಸಿಕ ಪತ್ರಿಕೆಯನ್ನು ಬಹುಕಾಲ ಸಂಪಾದಕರಾಗಿ ಮುನ್ನಡೆಸಿದ್ದರು. ಬೆಳಗಾವಿಯಲ್ಲಿರುವ ಬೆಟಗೇರಿ ಕೃಷ್ಣ ಶರ್ಮಾ ಸ್ಮಾರಕ ಪ್ರತಿಷ್ಠಾನದ ಅಧ್ಯಕ್ಷತೆ, ಧಾರವಾಡದಲ್ಲಿ ನಡೆಯುತ್ತಿದ್ದ ಸಾಹಿತ್ಯ ಸಂಭ್ರಮ ಸಮಿತಿಯ ಅಧ್ಯಕ್ಷತೆ, ಮಲ್ಲಾಡಿಯ ಅನಾಥ ಸೇವಾಶ್ರಮದ ವಿಶ್ವಸ್ತರು, ಧಾರವಾಡದ ಗಿರಡ್ಡಿ ಗೋವಿಂದರಾಜ ಫೌಂಡೇಶನ್ನಿನ ವಿಶ್ವಸ್ತರು, ಆನಂದ ಕಂದ ಗ್ರಂಥಮಾಲೆಯ ಸ್ಥಾಪಕ ಸಂಪಾದಕರು, ಹೀಗೆ 10 ಸಂಘ ಸಂಸ್ಥೆಗಳಲ್ಲಿ ಸಾಹಿತ್ಯ ಸೇವೆಗೈದ ಗೈಯುತ್ತಿರುವ ಪ್ರಮುಖ ವ್ಯಕ್ತಿತ್ವ ಪ್ರೊಫೆಸರ್ ರಾಘವೇಂದ್ರ ಪಾಟೀಲ ಅವರದು. ಕನ್ನಡ ಸಾಹಿತ್ಯ ಲೋಕಕ್ಕೆ ರಾಘವೇಂದ್ರ ಪಾಟೀಲರು ಇತ್ತ ಮಹತ್ತರ ಕೊಡುಗೆಗಳನ್ನು ಪರಿಗಣಿಸಿ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನವು 2023ನೇ ಇಸವಿಯ ಸಂದೇಶ ಕನ್ನಡ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಕ್ಕೆ ಹೆಮ್ಮೆ ಪಡುತ್ತಿದೆ. ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಇವರಿಗೆ ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರು ಸನ್ಮಾನವನ್ನು ನೆರವೇರಿಸಬೇಕಾಗಿ ಕೋರಿಕೆ. ಪ್ರಥಮವಾಗಿ ಸಮಾರಂಭದ ಅಧ್ಯಕ್ಷರು, ಸಮಾರಂಭದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಮೋಹನ್ ಆಳ್ವ ಇವರು ಶಾಲು ಹೊದಿಸಿ ಸನ್ಮಾನಿಸಲಿದ್ದಾರೆ. ಅತಿವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ ಇವರು ಹೂಗುಚ್ಛ ನೀಡಿ ಹಾಗೂ ಸಮಾರಂಭದ ಅಧ್ಯಕ್ಷರು ಫಲ ನೀಡಿ ಸನ್ಮಾನಿಸುತ್ತಿದ್ದಾರೆ. ಹಾಗೆಯೇ ಸ್ಮರಣಿಕೆ, ಚೆಕ್ ಹಾಗೂ ಸನ್ಮಾನ ಪತ್ರ ಹಸ್ತಾಂತರ. ಒಂದು ಛಾಯಾಚಿತ್ರಕ್ಕೆ ಈಗ ಸನ್ಮಾನಿತರೊಂದಿಗೆ ಅತಿಥಿ ಅಭ್ಯಾಗತರು. ಕೃತಜ್ಞತೆಗಳು ಡಾಕ್ಟರ್ ರಾಘವೇಂದ್ರ ಪಾಟೀಲ್ ತಮಗೆ. ತನ್ನ ಸೃಜನಶೀಲ ಬರವಣಿಗೆಯ ಮೂಲಕ ನಿರಂತರ ಕೊಂಕಣಿ ಸಾಹಿತ್ಯದ ಕೃಷಿಯಲ್ಲಿ ತೊಡಗಿರುವ ಹಾಗೂ ತನ್ನ ಕೊಂಕಣಿ ಕಾವ್ಯ ಸಿರಿಯ ಮೂಲಕ ಕೊಂಕಣಿಗರ ಹೃನ್ಮನಗಳನ್ನು ಗೆದ್ದಿರುವ ಕೊಂಕಣಿ ಸಾಹಿತಿ ಕವಿ ಶ್ರೀ ಆಂಡ್ರೂ ಎಲ್ ಡಿಕುನ ಇವರಿಗೆ ಈಗ ಸಂದೇಶ ಕೊಂಕಣಿ ಸಾಹಿತ್ಯ ಪ್ರಶಸ್ತಿ ಪ್ರದಾನವಾಗಲಿದೆ. ಪ್ರಶಸ್ತಿ ಪುರಸ್ಕೃತರನ್ನು ವೇದಿಕೆಗೆ ಬರಮಾಡಿಕೊಂಡು ಸನ್ಮಾನ ಪತ್ರವನ್ನು ವಾಚಿಸಲು ಬರಲಿದ್ದಾರೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘಟಕರು, ತರಬೇತುದಾರರಾಗಿರುವ ಶ್ರೀ ಅನಿಲ್ ಸೈಮನ್ ಡಿಕುನ ಇವರು. ಕೈ ಚಪ್ಪಾಳೆಯೊಂದಿಗೆ ಸನ್ಮಾನಿತರನ್ನು ವೇದಿಕೆಗೆ, ಈ ಸನ್ಮಾನದ ಆಸನಕ್ಕೆ ಸ್ವಾಗತಿಸೋಣ. ಕರ್ನಾಟಕ ರಾಜ್ಯ ಮಟ್ಟದ ಸಂದೇಶ ಕೊಂಕಣಿ ಸಾಹಿತ್ಯ ಪ್ರಶಸ್ತಿ 2023. 40 ವರ್ಷಗಳಿಂದ ಕೊಂಕಣಿ ಸಾಹಿತ್ಯದಲ್ಲಿ ಸಕ್ರಿಯರಾಗಿರುವ ಆಂಡ್ರೂ ಎಲ್ ಡಿಕುನ ಅವರು ಸೃಜನಶೀಲ ಸಮಕಾಲೀನ ಕೊಂಕಣಿ ಕವಿಯಾಗಿ ಖ್ಯಾತರಾಗಿದ್ದಾರೆ. ಇವರ 600ಕ್ಕೂ ಹೆಚ್ಚಿನ ಕವಿತೆಗಳು, 3 ಕವನ ಸಂಕಲನಗಳು, 30 ಸಣ್ಣ ಕಥೆಗಳು, 50 ಲೇಖನಗಳು,
ಮಕ್ಕಳಿಗಾಗಿ ಮತ್ತು ಕವನ ಪ್ರಿಯರಿಗಾಗಿ ಅಂಕಣ ಬರಹಗಳು, ಸಮಕಾಲೀನ ಸಾಮಾಜಿಕ ವಿಚಾರಗಳ ಕುರಿತು ಲೇಖನಗಳು ಕೊಂಕಣಿಯ ವಿವಿಧ ನಿಯತಕಾಲಿಕೆಗಳಲ್ಲಿ ಹಾಗೂ ಅಂತರ್ಜಾಲ ತಾಣಗಳಲ್ಲಿ ಪ್ರಕಟಗೊಂಡಿವೆ. ಹಲವಾರು ಕೊಂಕಣಿ ಸಾಹಿತ್ಯ ಸ್ಪರ್ಧೆಗಳ ತೀರ್ಪುಗಾರರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಇವರ ಕವನ ಸಂಕಲನಗಳಿಗೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪುರಸ್ಕಾರ, ಅಖಿಲ ಭಾರತ ಕೊಂಕಣಿ ಲೇಖಕರ ಸಂಘಟನೆಯ ಪ್ರಶಸ್ತಿ, ವಿಮಲಾ ವಿಪೈ ವಿಶ್ವ ಕೊಂಕಣಿ ಸಾಹಿತ್ಯ ಪುರಸ್ಕಾರ, ಡಾಕ್ಟರ್ TMA ಪೈ ಕೊಂಕಣಿ ಸಾಹಿತ್ಯ ಪುರಸ್ಕಾರಗಳು ಲಭಿಸಿವೆ. ಇವರ ಅಂಜುರ ಚೆಂಪಾನ್ ಎಂಬ ಕವನ ಸಂಕಲನವು ಕೊಂಕಣಿಯ 4 ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಇವರ ಒಂದು ಕವಿತೆಯು ಮಂಗಳೂರು ವಿಶ್ವವಿದ್ಯಾನಿಲಯದ ಪದವಿ ಪಠ್ಯ ಪುಸ್ತಕದಲ್ಲಿ ಸ್ಥಾನ ಪಡೆದಿದೆ. ಕವಿತಾ ಟ್ರಸ್ಟ್ ಸಂಸ್ಥೆಯ ಟ್ರಸ್ಟಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೊಂಕಣಿ ಸಾಹಿತ್ಯಕ್ಕೆ ಆಂಡ್ರೂ ಎಲ್ ಡಿಕುನಾ ನೀಡಿರುವ ಕೊಡುಗೆಯನ್ನು ಮನಗಂಡ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನವು ಅವರಿಗೆ 2023ನೇ ಸಾಲಿನ ಸಂದೇಶ ಕೊಂಕಣಿ ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಕೊಂಕಣಿ ಸಾಹಿತಿ ಕವಿ ಶ್ರೀ ಆಂಡ್ರೂ ಎಲ್ ಡಿಕುನಾ ಇವರಿಗೆ ಈಗ ಸಂದೇಶ ಕೊಂಕಣಿ ಸಾಹಿತ್ಯ ಪ್ರಶಸ್ತಿ ಪ್ರದಾನವಾಗಲಿದೆ. ಶಾಲು ಹೊದಿಸಿ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಮೋಹನ್ ಆಳ್ವ ಅವರು ಸನ್ಮಾನಿಸುತ್ತಿದ್ದಾರೆ. ಹಾಗೆಯೇ ಹೂವಿನ ಗುಚ್ಛವನ್ನು ವಂದನೀಯ ಬಿಷಪ್ ಪೀಟರ್ ಪೌಲ್ ಸಲ್ಡಾನ, ವಂದನೀಯ ಬಿಷಪ್ ಹೆನ್ರಿ ಡಿಸೋಜ ಫಲವನ್ನು ನೀಡಿ ಗೌರವಿಸುತ್ತಿದ್ದಾರೆ. ಸ್ಮರಣಿಕೆಯನ್ನು ವಲೇರಿಯನ್ ರಾಡ್ರಿಗಸ್ ಇವರು ನೀಡುತ್ತಿದ್ದಾರೆ. ಹಾಗೂ ಚೆಕ್ ವಂದನೀಯ ಸುದೀಪ್ ಪೌಲ್ ಹಾಗೂ ಸನ್ಮಾನ ಪತ್ರವನ್ನು ವಂದನೀಯ ಐವನ್ ಇವರು ನೀಡಿ ಗೌರವಿಸುತ್ತಿದ್ದಾರೆ. ಕೈ ಚಪ್ಪಾಳೆಯೊಂದಿಗೆ ನಮ್ಮ ಗೌರವವನ್ನು ಸೂಚಿಸೋಣ. ಧನ್ಯವಾದಗಳು ಶ್ರೀ ಆಂಡ್ರೂ ಎಲ್ ಡಿಕುನಾ ತಮಗೆ. ತಮ್ಮಿಂದ ಇನ್ನೂ ಹೆಚ್ಚು ಕೊಂಕಣಿ ಸಾಹಿತ್ಯ ಉದ್ಭವವಾಗಲಿ ಎಂಬುದು ನಮ್ಮ ಹಾರೈಕೆ. ಅಧ್ಯಾಪನಾ ವೃತ್ತಿಯನ್ನು ನೆಚ್ಚಿಕೊಂಡು ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಸಂಶೋಧನಾತ್ಮಕ ಬರವಣಿಗೆಯಲ್ಲಿ ತನ್ನ ಕೌಶಲ್ಯವನ್ನು ಸಾಬೀತುಪಡಿಸಿ ತನ್ನ ದಿಟ್ಟ ಬರವಣಿಗೆಯ ಮೂಲಕ ತುಳು ಭಾಷಾ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಇವರು ಸಂದೇಶ ತುಳು ಸಾಹಿತ್ಯ ಪ್ರಶಸ್ತಿಯನ್ನು ಪಡೆಯಲಿದ್ದು, ಪ್ರಶಸ್ತಿ ಪುರಸ್ಕೃತರನ್ನು ವೇದಿಕೆಯಲ್ಲಿನ ಸನ್ಮಾನದ ಆಸನಕ್ಕೆ ತರಲು ಹಾಗೂ ಸನ್ಮಾನ ಪತ್ರವನ್ನು ವಾಚಿಸಲು ಮುಂದೆ ಬರುತ್ತಿದ್ದಾರೆ. ಲೇಖಕರು, ಪತ್ರಕರ್ತರು ಹಾಗೂ ಪಿಂಗಾರ ಪತ್ರಿಕೆಯ ಸಂಪಾದಕರು ಆಗಿರುವ ಶ್ರೀ ರೈಮಂಡ್ ಡಿಕುನಾ ಇವರು. ಕೈ ಚಪ್ಪಾಳೆಯೊಂದಿಗೆ ಸನ್ಮಾನಿತರನ್ನು ನಾವು ಅಭಿನಂದಿಸೋಣ. ಕರ್ನಾಟಕ ರಾಜ್ಯ ಮಟ್ಟದ ಸಂದೇಶ ತುಳು ಸಾಹಿತ್ಯ ಪ್ರಶಸ್ತಿ 2023 ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಇವರಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಕೂಡೂರಿನಲ್ಲಿ 1955ರಲ್ಲಿ ಜನಿಸಿದ ಡಾಕ್ಟರ್ ಕೆ ಚಿನ್ನಪ್ಪ ಗೌಡರ ಪದವಿವರೆಗಿನ ಶಿಕ್ಷಣವು ಬಂಟ್ವಾಳ, ಪುತ್ತೂರಿನಲ್ಲಿ ನಡೆಯಿತು. ಕನ್ನಡ MA ಪದವಿಯನ್ನು ಮದ್ರಾಸು ವಿಶ್ವವಿದ್ಯಾನಿಲಯದಿಂದ ಹಾಗೂ ಡಾಕ್ಟರೇಟ್ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡೆದರು. ತನ್ನ ಅಧ್ಯಾಪನ ವೃತ್ತಿಯನ್ನು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಪ್ರಾರಂಭಿಸಿದ ಇವರು ಮುಂದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಅದೇ ವಿಶ್ವವಿದ್ಯಾನಿಲಯದ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ, ಕನಕದಾಸ ಅಧ್ಯಯನ ಪೀಠ, ಯಕ್ಷಗಾನ ಅಧ್ಯಯನ ಕೇಂದ್ರ ಇವುಗಳ ನಿರ್ದೇಶಕರಾಗಿಯೂ ವಿಶ್ವವಿದ್ಯಾನಿಲಯದ ಕುಲ ಸಚಿವರಾಗಿಯೂ ಮುಂದೆ ಜಾನಪದ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗೋಷ್ಠಿಯಲ್ಲಿ ತುಳು ಭಾಷೆ, ಸಾಹಿತ್ಯ, ಸಂಸ್ಕೃತಿ ಬಗೆಗಿನ
ಸಂಶೋಧನಾ ಲೇಖನಗಳನ್ನು ಮಂಡಿಸಿರುವ ಇವರು ಫಿನ್ಲ್ಯಾಂಡ್, ಜಪಾನ್, ಜರ್ಮನಿಯ ವಿಶ್ವವಿದ್ಯಾನಿಲಯಗಳಿಗೆ ಶೈಕ್ಷಣಿಕ ವಿನಿಮಯ ಯೋಜನೆಯ DEAD ಫೆಲೋ, ಪೋಸ್ಟ್ ಡಾಕ್ಟರೇಟ್ ಫೆಲೋ ಮತ್ತು ಹಿರಿಯ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಭೂತಾರಾಧನೆ, ಜಾನಪದೀಯ ಅಧ್ಯಯನ, ಜಾಲಾಟ, ಸಂಸ್ಕೃತಿ ಸಿರಿ, ಕರಾವಳಿ ಕಥನಗಳು ಮೊದಲಾದ ಸಂಶೋಧನಾತ್ಮಕ ತುಳು ಕೃತಿಗಳು ಇವರು ತುಳು ಸಾಹಿತ್ಯ ಸಂಸ್ಕೃತಿಗೆ ನೀಡಿದ ವಿಶಿಷ್ಟ ಕೊಡುಗೆಗಳು. ಬಹು ಮುಖ್ಯವಾಗಿ ಪ್ರೊಫೆಸರ್ ಸುರೇಂದ್ರ ರಾವ್ ಇವರ ಜೊತೆಯಲ್ಲಿ ಇವರು ತುಳು ಭಾಷೆಯ ಆಯ್ದ ಕವನಗಳ ಸಂಕಲನ, ಕಾದಂಬರಿ, ಜನಪದ ಕಥೆಗಳು ಇವುಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿ ತುಳುವಿಗೆ ಜಾಗತಿಕ ಮನ್ನಣೆಯನ್ನು ಒದಗಿಸಿದ್ದಾರೆ. ಇವರು ಹಲವಾರು ಸಂಪಾದಿತ ಕೃತಿಗಳಲ್ಲಿ ದ ಸಿರಿ ಎಪಿಕ್, ದ ರಿಟ್ರೈವ್ಡ್ ಏಕರ್ ನೇಚರ್ ಆ್ಯಂಡ್ ಕಲ್ಚರ್ ಇನ್ ದ ವರ್ಲ್ಡ್ ಆಫ್ ತುಳುವಾ ಆ್ಯಸ್ ಪರ್ಫಾರ್ಮ್ಡ್ ಬೈ ಗೋಪಾಲ್ ನಾಯಕ್ ಇವು ಪ್ರಮುಖವಾದವು. ಇನ್ನೂ ಅನೇಕ ಕೃತಿಗಳ ಸಂಪಾದಕರು, ಸಂಶೋಧಕರು ಆದ ಇವರು ತುಳು ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳಿಗೆ ನೀಡಿದ ಕೊಡುಗೆಯನ್ನು ಅಭಿನಂದಿಸುತ್ತಾ ಅವರಿಗೆ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನವು 2023 ಸಂದೇಶ ತುಳು ಸಾಹಿತ್ಯ ಪ್ರಶಸ್ತಿಯನ್ನು ಕೊಡುಗೆ ನೀಡಿ ಹೆಮ್ಮೆ ಪಡುತ್ತದೆ. ಡಾಕ್ಟರ್ ಚಿನ್ನಪ್ಪ ಗೌಡ ಇವರಿಗೆ ಈಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಮೋಹನ್ ಆಳ್ವ ಅವರು ಶಾಲು ಹೊದಿಸಿ ಸನ್ಮಾನಿಸುತ್ತಿದ್ದಾರೆ. ಹಾಗೆಯೇ ಪುಷ್ಪಗುಚ್ಛವನ್ನು ಅತಿವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ ರವರು ಹಸ್ತಾಂತರಿಸುತ್ತಿದ್ದಾರೆ. ಸ್ಮರಣಿಕೆಯನ್ನು ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನರವರು, ಸನ್ಮಾನ ಪತ್ರವನ್ನು ಡಾಕ್ಟರ್ ವಲೇರಿಯನ್ ರಾಡ್ರಿಗಸ್ ರವರು ಹಾಗೂ ಚೆಕ್ ವಂದನೀಯ ಸುದೀಪ್ ಪೌಲ್ ಇವರು ಹಸ್ತಾಂತರಿಸಿದ್ದಾರೆ. ನಮ್ಮೆಲ್ಲರ ಅಭಿಮಾನಪೂರ್ವಕ ಕೈ ಚಪ್ಪಾಳೆ ತಮಗೆ ಡಾಕ್ಟರ್ ಚಿನ್ನಪ್ಪ ಗೌಡರವರೇ. ಇನ್ನೂ ಹೆಚ್ಚು ಸಾಹಿತ್ಯ ನಿಮ್ಮಿಂದ ಉದ್ಭವವಾಗಲಿ, ತುಳು ಸಾಹಿತ್ಯ ಇನ್ನೂ ಸಮೃದ್ಧವಾಗಲಿ ಎಂಬುದು ನಮ್ಮ ಹಾರೈಕೆ. ಆಲ್ಬರ್ಟ್ ಕೇಮಸ್ ರವರ ನುಡಿಯಂತೆ ನಾಗರಿಕತೆಯನ್ನು ವಿನಾಶದಿಂದ ರಕ್ಷಿಸುವುದೇ ಒಬ್ಬ ಲೇಖಕರ ಉದ್ದೇಶ. ಈ ಉದ್ದೇಶದಿಂದ ತನ್ನ ವಿಶಿಷ್ಟ ಬರವಣಿಗೆಯ ಮೂಲಕ ಪತ್ರಿಕಾ ರಂಗದಲ್ಲಿ ಛಾಪನ್ನು ಮೂಡಿಸಿರುವ ಹಾಗೂ ದಲಿತ ವರ್ಗದ ಧ್ವನಿಯಾಗಿ ಸಾಹಿತ್ಯ ರಚಿಸಿ ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಶ್ರೀ ಶಿವಾಜಿ ಗಣೇಶನ್ ಇವರಿಗೆ ಸಂದೇಶ ಮಾಧ್ಯಮ ಪ್ರಶಸ್ತಿ ಪತ್ರಿಕೋದ್ಯಮ ಈಗ ಪ್ರದಾನವಾಗಲಿದೆ. ಪ್ರಶಸ್ತಿ ಪುರಸ್ಕೃತರನ್ನು ವೇದಿಕೆಯಲ್ಲಿನ ಸನ್ಮಾನದ ಆಸನಕ್ಕೆ ಕರೆತರಲು ಹಾಗೂ ಸನ್ಮಾನ ಪತ್ರವನ್ನು ವಾಚಿಸಲು ಮುಂದೆ ಬರುತ್ತಿದ್ದಾರೆ ತ್ರಿಭಾಷಾ ನಟ, ವಿಶ್ವದ ಪ್ರಮುಖ ಕೊಂಕಣಿ ಸಾಂಸ್ಕೃತಿಕ ಸಂಘಟನೆ ಮಾನ್ಸೊಬಾಂಡ್ ಸಂಘಟಕರು ಆಗಿರುವ ಶ್ರೀ ಸ್ಟ್ಯಾನಿ ಅಲ್ವಾರೆಸ್. ಕರ್ನಾಟಕ ರಾಜ್ಯ ಮಟ್ಟದ ಸಂದೇಶ ಮಾಧ್ಯಮ ಪ್ರಶಸ್ತಿ 2023 ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ 1954ರಲ್ಲಿ ಜನಿಸಿದ ಶಿವಾಜಿ ಗಣೇಶನ್ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕೋದ್ಯಮ ಶಿಕ್ಷಣವನ್ನು ಪಡೆದರು. ವಿದ್ಯಾರ್ಥಿ ದೆಸೆಯಲ್ಲೇ ಮೈಸೂರಿನ ಆಂದೋಲನ, ಪಂಚಮ ಮೊದಲಾದ ಪತ್ರಿಕೆಗಳಿಗೆ ಲೇಖನ ಬರೆಯುತ್ತಿದ್ದು 1978ರಲ್ಲಿ ಪ್ರಜಾವಾಣಿ ಹಾಗೂ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಉಪಸಂಪಾದಕ ಹಾಗೂ ವರದಿಗಾರರಾಗಿ ಸೇರಿಕೊಂಡರು. ಹುಬ್ಬಳ್ಳಿ, ಧಾರವಾಡ, ತುಮಕೂರು, ನವದೆಹಲಿ ಮೊದಲಾದೆಡೆ ವರದಿಗಾರರಾಗಿ ಸೇವೆಗೈದ ಶಿವಾಜಿ ಗಣೇಶನ್ ಅವರು 1990ರಿಂದ 10 ವರ್ಷಗಳ ಕಾಲ ಪ್ರಜಾವಾಣಿಯ ಬೆಂಗಳೂರಿನ ಪ್ರಧಾನ ಕಚೇರಿಯಲ್ಲಿ ಹಿರಿಯ ವರದಿಗಾರರಾಗಿ ದುಡಿಮೆಗೈದು ಅಲ್ಲೇ ನಿವೃತ್ತರಾದರು. ನಿವೃತ್ತಿಯ ಬಳಿಕ ಕಳೆದ 10 ವರ್ಷಗಳಿಂದ ತುಮಕೂರಿನ
ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಸಮುದಾಯ ಬಾನುಲಿ ಕೇಂದ್ರ, ರೇಡಿಯೋ ಸಿದ್ಧಾರ್ಥ 90.8 ಕೇಂದ್ರದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 1994ರಿಂದ ದೆಹಲಿಯಲ್ಲಿ ವರದಿಗಾರರಾಗಿದ್ದ 6 ವರ್ಷಗಳಲ್ಲಿ ಟಿ ವಿ ನರಸಿಂಹರಾವ್, ಎಚ್ ಡಿ ದೇವೇಗೌಡ, ಅಟಲ್ ಬಿಹಾರಿ ವಾಜಪೇಯಿ ಮೊದಲಾದ ರಾಜಕೀಯ ಮುತ್ಸದ್ದಿಗಳ ಆಡಳಿತ ವೈಖರಿಯನ್ನು ಹತ್ತಿರದಿಂದ ಕಂಡು ವರದಿಗೈದಿದ್ದಾರೆ. ಆ ಕಾಲಘಟ್ಟದಲ್ಲಿ ಅವರು ದೆಹಲಿ ದಿನಚರಿ ಎಂಬ ಅಂಕಣವನ್ನು ಬರೆಯುತ್ತಿದ್ದರು. ಅವರು ಪ್ರಜಾವಾಣಿಯಲ್ಲಿ ಬರೆಯುತ್ತಿದ್ದ ಲೇಖನಗಳು ಎಸ್ ಗಣೇಶನ್ ಎಂಬ ಹೆಸರಿನಲ್ಲಿ ಪ್ರಕಟಗೊಳ್ಳುತ್ತಿದ್ದವು. ದಲಿತ ವರ್ಗದ ಕುರಿತ ಅವರ ಕಾಳಜಿಯ ಪ್ರತಿಬಿಂಬವಾಗಿ ದಲಿತ ಸಾಹಿತ್ಯ ಚರಿತ್ರೆ, ದಲಿತ ಚಳವಳಿಯ ಹೆಜ್ಜೆಗಳು ಮೊದಲಾದ ಪುಸ್ತಕಗಳು ಅವರ ಲೇಖನಿಯಿಂದ ಹೊರಹೊಮ್ಮಿವೆ. ಹಲವಾರು ಸಂಘ ಸಂಸ್ಥೆಗಳು ಅವರ ಸೇವೆಯನ್ನು ಗೌರವದಿಂದ ಕಂಡಿವೆ. ಅಗ್ರಂ ರಾಮಯ್ಯ ಸ್ಮಾರಕ ಪ್ರಶಸ್ತಿ, ಕರ್ನಾಟಕ ಪತ್ರಿಕಾ ಅಕಾಡೆಮಿಯ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಪ್ರೆಸ್ ಕ್ಲಬ್ ವಾರ್ಷಿಕ ಪ್ರಶಸ್ತಿ ಮೊದಲಾದ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಶಿವಾಜಿ ಗಣೇಶನ್ ಅವರು ಪತ್ರಿಕಾ ರಂಗದ ಮೂಲಕ ಸಮಾಜಕ್ಕೆ ಸಲ್ಲಿಸಿದ ಪ್ರಾಂಜಲ ಸೇವೆಯನ್ನು ಪರಿಗಣಿಸಿ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನವು 2023ನೇ ಸಂದೇಶ ಮಾಧ್ಯಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಅಭಿಮಾನ ಪಡುತ್ತಿದೆ. ಶ್ರೀ ಶಿವಾಜಿ ಗಣೇಶನ್ ಇವರಿಗೆ ಸಂದೇಶ ಮಾಧ್ಯಮ ಪ್ರಶಸ್ತಿ ಪ್ರದಾನ ಈಗ ನಡೆಯಲಿದೆ. ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ಎಂ ಮೋಹನ್ ಆಳ್ವ ಇವರು ಶಾಲು ಹೊದಿಸಿ ಸನ್ಮಾನಿಸುತ್ತಿದ್ದಾರೆ. ಡಾಕ್ಟರ್ ವಲೇರಿಯನ್ ರಾಡ್ರಿಗಸ್ ಅವರು ಹೂಗುಚ್ಛವನ್ನು ನೀಡಿ ಸನ್ಮಾನಿಸುತ್ತಿದ್ದಾರೆ. ಫಲವನ್ನು ನೀಡಿ ಅತಿವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜರ್ ಅವರು ಹಾಗೂ ಸ್ಮರಣಿಕೆಯನ್ನು ಅತಿವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ ಇವರು ಹಾಗೂ ಸನ್ಮಾನ ಪತ್ರವನ್ನು ಶ್ರೀ ರಾಯ್ ಕಸ್ತಲಿನೋ ಹಾಗೂ ಚೆಕ್ ಅನ್ನು ವಂದನೀಯ ಸುದೀಪ್ ಪಾಲ್ ಇವರು ಹಸ್ತಾಂತರಿಸುತ್ತಿದ್ದಾರೆ. ನಮ್ಮೆಲ್ಲರ ಅಭಿನಂದನೆಯ ಮಹಾಪೂರ ಹರಿದು ಬರಲಿ. ಇನ್ನೂ ಹೆಚ್ಚು ಸಾಹಿತ್ಯ ಸೇವೆ ತಮ್ಮಿಂದ ಈ ಸಮಾಜಕ್ಕೆ ದೊರಕಲಿ, ಆಯುರಾರೋಗ್ಯ ತಮ್ಮದಾಗಲಿ ಎಂಬುದೇ ನಮ್ಮ ಹಾರೈಕೆ. ಧನ್ಯವಾದಗಳು ಶ್ರೀ ಶಿವಾಜಿ ಗಣೇಶನ್ ತಮಗೆ. ಘಮಘಮಿಸುವ ಮಲ್ಲಿಗೆಯ ಜೊತೆ ಕನಕಾಂಬರ ಮುಡಿಯೇರಿತೆಂದರೆ ಕೊಂಕಣಿ ಕಥೋಲಿಕ್ ಸಮುದಾಯದ ಮದುಮಗಳ ಶೃಂಗಾರ ಅಕ್ಷರಶಃ ಮುಗಿದಂತೆ. ಕೊಂಕಣಿ ಸಂಗೀತ ಕ್ಷೇತ್ರದಲ್ಲಿ ತನ್ನ ಸಿರಿವಂತ ಕಂಠ ಮಾಧುರ್ಯದಿಂದ ವಿಶಿಷ್ಟ ಛಾಪನ್ನು ಮೂಡಿಸಿರುವ ಸುಮಧುರ ಕಂಠದ ಗಾಯಕಿ ಕೊಂಕಣಿ ಆಬೋಲೆ ಅರ್ಥಾತ್ ಕೊಂಕಣಿ ಕನಕಾಂಬರ ಬಿರುದಾಂಕಿತೆ ಶ್ರೀಮತಿ ಜಾಯ್ಸ್ ಒಜೇರಿಯೋ ಇವರಿಗೆ ಸಂದೇಶ ಕೊಂಕಣಿ ಸಂಗೀತ ಪ್ರಶಸ್ತಿ ಪ್ರದಾನ ಈ ವೇದಿಕೆಯಲ್ಲಿ ನಡೆಯಲಿದ್ದು, ಸನ್ಮಾನಿತರು ವೇದಿಕೆಯಲ್ಲಿನ ಆಸನವನ್ನು ಚಂದಗಾಣಿಸಬೇಕಾಗಿ ವಿನಂತಿ. ಪ್ರಶಸ್ತಿ ಪುರಸ್ಕೃತರನ್ನು ವೇದಿಕೆಯಲ್ಲಿನ ಸನ್ಮಾನದ ಆಸನಕ್ಕೆ ಕರೆತರಲು ಹಾಗೂ ಸನ್ಮಾನ ಪತ್ರವನ್ನು ವಾಚಿಸಲು ಮುಂದೆ ಬರುತ್ತಿದ್ದಾರೆ ಶಿಕ್ಷಕಿ, ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಫ್ಲೇವಿ ಡಿಸೋಜಾ. ಕರ್ನಾಟಕ ರಾಜ್ಯ ಮಟ್ಟದ ಸಂದೇಶ ಕೊಂಕಣಿ ಸಂಗೀತ ಪ್ರಶಸ್ತಿ 2023 ಜಾಯ್ಸ್ ಒಜೇರಿಯೋ. 1952 ನವೆಂಬರ್ 26ರಂದು ಮಂಗಳೂರಿನ ಜಪ್ಪುವಿನಲ್ಲಿ ಜನಿಸಿದ ಜಾಯ್ಸ್ ಒಜೇರಿಯೋ ಕೊಂಕಣಿಯ ಮಧುರ ಕಂಠದ ಗಾಯಕಿಯೆಂದು ಖ್ಯಾತರಾಗಿದ್ದಾರೆ. ಅವರು ಸುಮಾರು 60 ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ನಿರಂತರವಾಗಿ ಹಾಡುತ್ತಿದ್ದಾರೆ. ವಿಲ್ಫಿ ನೈಟ್, ಪರಡೆಲಾ, ರಂಗ್ ತರಂಗ್ ಗೀತ್ಮಾಳ ಮೊದಲಾದ ತಂಡಗಳಲ್ಲಿ ಹಾಡಿದ್ದಾರೆ. 1986ರಲ್ಲಿ ಪ್ರಾರಂಭಗೊಂಡ ಮಾಂಡ್ಸೊಬಂಡ್ ಸಂಸ್ಥೆಯ ಪ್ರಧಾನ ಗಾಯಕಿಯಾಗಿ ಮಂಗಳೂರು, ಬೆಂಗಳೂರು, ಮುಂಬೈ, ಗೋವಾ, ದೆಹಲಿ, ಮೈಸೂರು, ಹೈದರಾಬಾದ್, ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಲಂಡನ್, ಇಸ್ರಾಯೇಲ್ ಮೊದಲಾದ ಕಡೆಗಳಲ್ಲಿ 700ಕ್ಕೂ ಹೆಚ್ಚು ಸಾರ್ವಜನಿಕ ಸಂಗೀತ ಕಾರ್ಯಕ್ರಮಗಳಲ್ಲಿ ಹಾಗೂ ಧ್ವನಿ ಮುದ್ರಿಕೆಗಳಲ್ಲಿ ಹಾಡಿದ್ದಾರೆ. ಕೊಂಕಣಿ ಸುಗಮ ಸಂಗೀತ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಜಾಯ್ಸ್ ಒಜೇರಿಯೋ ಅವರಿಗೆ 3ನೇ ಜಾಗತಿಕ ಸಂಗೀತ ಪುರಸ್ಕಾರ ಸಮಾರಂಭದಲ್ಲಿ ಕೊಂಕಣಿ ಅಬೋಲೆ
ಎಂಬ ಬಿರುದನ್ನಿತ್ತು ಗೌರವಿಸಲಾಗಿದೆ. 70ರ ವಯಸ್ಸಿನಲ್ಲಿಯೂ ತಮ್ಮ ಕಂಠ ಮಾಧುರ್ಯವನ್ನು ಉಳಿಸಿಕೊಂಡಿರುವ ಜಾಯ್ಸ್ ಒಸೇರಿಯೋ ಅವರು ಈಗಲೂ ಸಾರ್ವಜನಿಕ ಸಂಗೀತ ಕಾರ್ಯಕ್ರಮಗಳಲ್ಲಿ ಹಾಗೂ ಧ್ವನಿ ಮುದ್ರಿಕೆಗಳಲ್ಲಿ ಹಾಡುತ್ತಾ ಸಕ್ರಿಯರಾಗಿದ್ದಾರೆ. ಕೊಂಕಣಿ ಸಂಗೀತ ಕ್ಷೇತ್ರಕ್ಕೆ ಜಾಯ್ಸ್ ಒಸೇರಿಯೋ ಅವರು ನೀಡಿರುವ ಅನುಪಮ ಕೊಡುಗೆಯನ್ನು ಪರಿಗಣಿಸಿ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನವು ಅವರಿಗೆ 2023ರ ಕೊಂಕಣಿ ಸಂಗೀತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತದೆ. ಶ್ರೀಮತಿ ಜಾಯ್ಸ್ ಒಸೇರಿಯೋ ಇವರಿಗೆ ಸಂದೇಶ ಕೊಂಕಣಿ ಸಂಗೀತ ಪ್ರಶಸ್ತಿ ಪ್ರದಾನ. ಸಮಾರಂಭದ ಮುಖ್ಯ ಅತಿಥಿ ಡಾಕ್ಟರ್ ಮೋಹನ್ ಆಳ್ವ ಇವರು ಶಾಲು ಹೊದಿಸಿ ಸನ್ಮಾನಿಸುತ್ತಾ ಡಾಕ್ಟರ್ ವಲೇರಿಯನ್ ರಾಡ್ರಿಗಸ್ ಇವರು ಹೂಗುಚ್ಛವನ್ನು, ಅತಿವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ್ ಇವರು ಫಲವನ್ನು ಹಾಗೂ ವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ ಇವರು ಸ್ಮರಣಿಕೆಯನ್ನು, ಸನ್ಮಾನ ಪತ್ರವನ್ನು ವಂದನೀಯ ಐವನ್ ಹಾಗೂ ಚೆಕ್ ಅನ್ನು ವಂದನೀಯ ಸುದೀಪ್ ಪೌಲ್ ಇವರು ಹಸ್ತಾಂತರಿಸುವಾಗ ನಾವೆಲ್ಲರೂ ಚಪ್ಪಾಳೆಯೊಂದಿಗೆ ನಮ್ಮ ಹರ್ಷವನ್ನು ವ್ಯಕ್ತಪಡಿಸೋಣ. ಅವರ ಸುಮಧುರ ಕಂಠದ ಗಾಯನವನ್ನು ಕೇಳಲು ಇವತ್ತು ನಾವು ಉತ್ಸುಕರಾಗಿದ್ದೆವು. ಆದರೆ ಆ ಭಾಗ್ಯ ನಮಗೆ ಒಲಿದು ಬಂದಿಲ್ಲ. ಅವರ ಅನಾರೋಗ್ಯದಿಂದಾಗಿ ಹಾಡಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಈಗ ಮುಂದಿನ ಪ್ರಶಸ್ತಿಗೆ ನಾವು ಸಾಗೋಣ. ಚಿತ್ರಕಲೆಯ ಮೂಲಕ ತನ್ನ ಚಿಂತನೆಗಳನ್ನು ವ್ಯಕ್ತಪಡಿಸಿ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತಿರುವ ಖ್ಯಾತ ಚಿತ್ರಕಲಾವಿದರು ಹಾಗೂ ಸಾಹಿತಿ ಡಾಕ್ಟರ್ MS ಮೂರ್ತಿ ಇವರಿಗೆ ಸಂದೇಶ ಕಲಾ ಪ್ರಶಸ್ತಿ ಪ್ರದಾನ ಇದೀಗ ನೆರವೇರಲಿದೆ. ಸನ್ಮಾನಿತರು ವೇದಿಕೆಯ ಆಸನದಲ್ಲಿ ಆಸೀನರಾಗಬೇಕಾಗಿ ಕೋರಿಕೆ. ಪ್ರಶಸ್ತಿ ಪುರಸ್ಕೃತರನ್ನು ವೇದಿಕೆಯಲ್ಲಿನ ಸನ್ಮಾನದ ಆಸನಕ್ಕೆ ಕರೆತರಲು ಹಾಗೂ ಸನ್ಮಾನ ಪತ್ರವನ್ನು ವಾಚಿಸಲು ಮುಂದೆ ಬರುತ್ತಿದ್ದಾರೆ ನಿವೃತ್ತ ಉಪನ್ಯಾಸಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರುವ ಶ್ರೀ ಜಾನ್ ಡಿಸಿಲ್ವಾ ಅವರು. ಕರ್ನಾಟಕ ರಾಜ್ಯ ಮಟ್ಟದ ಸಂದೇಶ ಕಲಾ ಪ್ರಶಸ್ತಿ 2023 ಡಾಕ್ಟರ್ MS ಮೂರ್ತಿ ಅವರಿಗೆ. ನಮ್ಮ ನಡುವಿನ ಸಂವೇದನಾಶೀಲ ಕಲಾವಿದರಾದ ಡಾಕ್ಟರ್ MS ಮೂರ್ತಿಯವರು 1960ರಲ್ಲಿ ಬೆಂಗಳೂರಲ್ಲಿ ಜನಿಸಿದರು. 4 ದಶಕಗಳಿಂದ ಚಿತ್ರಕಲೆಯನ್ನು ಬದುಕಿನ ಮಾರ್ಗವಾಗಿ ಕಂಡುಕೊಂಡ ಡಾಕ್ಟರ್ ಮೂರ್ತಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತ ಕಲಾವಿದ. ತಮ್ಮ ಬದುಕಿನ ದೊಡ್ಡ ಶಕ್ತಿ ಎಂದು ಅವರು ನಂಬಿದ್ದ ಸರಳತೆ, ಸೌಜನ್ಯ, ಸಂಯಮ ಹಾಗೂ ಪ್ರೀತಿಯ ಮೊತ್ತವನ್ನು ಸೆರೆ ಹಿಡಿದದ್ದು ಬುದ್ಧನ ಬೆಳಕು, ಆತನ ನಿಶ್ಶಬ್ದ ಹಾಗೂ ಆತನ ಭಿಕ್ಷಾ ಪಾತ್ರೆಗಳ ಮೂಲಕ. ಆ ಅಸಮ ಸಾಹಸವನ್ನು ಡಾಕ್ಟರ್ ಮೂರ್ತಿಯವರು ಬಹುಕಾಲ ನಡೆಸಿದ್ದರು. ಅವರ ಬುದ್ಧನೆಂಬ ಬೆಳಕು ಕಲಾಕೃತಿಗೆ ಇರಾನ್ ದೇಶದ ಅಕಾಡೆಮಿ ಆಫ್ ಆರ್ಟ್ಸ್ ಸಂಸ್ಥೆಯು ಅಂತಾರಾಷ್ಟ್ರೀಯ ಬೈನಾಲೆ ಪ್ರಶಸ್ತಿ ನೀಡಿತ್ತು. ಮಕ್ಕಳ ಮನಸ್ಸಿನ ಚಿತ್ರಗಳು ಎಂಬ ಅವರ ಮಹಾಪ್ರಬಂಧಕ್ಕೆ ಹಂಪಿ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಚಿತ್ರಗಳ ಮೂಲಕವೇ ದೃಶ್ಯ ಎಂಬ ಕಲಾಲೋಕದ ಮೊದಲ ಕಾದಂಬರಿಯೊಂದನ್ನು ಅವರು ರಚಿಸಿದ್ದು ಅದು ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಪ್ರಶಸ್ತಿಗೂ ಭಾಜನವಾಗಿದೆ. ಇವರ ಕಲಾಕೃತಿಗಳು ದೆಹಲಿಯ ಪ್ರತಿಷ್ಠಿತ ರಾಷ್ಟ್ರೀಯ ಆಧುನಿಕ ಕಲಾ ಗ್ಯಾಲರಿ, ಕೋಲ್ಕತ್ತಾದ ಆರ್ಟ್ ಏಕರ್ ಸಂಗ್ರಹಾಲಯ ಹಾಗೂ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಗ್ರಹಾಲಯಗಳ ಶಾಶ್ವತ ಸಂಗ್ರಹದಲ್ಲಿ ಸೇರಿಕೊಂಡಿವೆ. ಬರಹಗಾರರಾಗಿಯೂ ಡಾಕ್ಟರ್ MS ಮೂರ್ತಿಯವರು ಸ್ಥಾಪನೆಯಾಗಿದ್ದಾರೆ. ಅವರ ಯಶೋಧರೆ ಮಲಗಿರಲಿಲ್ಲ ಈ ನಾಟಕವು ಹಲವು ಭಾಷೆಗಳಿಗೆ ಅನುವಾದಗೊಂಡಿದೆ. ಬಾನುಲಿ ರಾಷ್ಟ್ರೀಯ ಪ್ರಶಸ್ತಿಗೂ ಭಾಜನವಾಗಿದೆ. ದೇಸಿ ನಗು ಎಂಬ ಪ್ರಬಂಧ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಬೌಲ್ ಎಂಬ ಬುದ್ಧನ ನೆರಳಲ್ಲಿ ರಚಿಸಿದ ಕಾದಂಬರಿ ಇತ್ತೀಚೆಗಷ್ಟೇ ಬಿಡುಗಡೆ ಕಂಡಿದೆ. ಡಾಕ್ಟರ್ MS ಮೂರ್ತಿಯವರು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು.
ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮೈಸೂರು ದಸರಾ ಕಲಾ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಅನೇಕ ಅಂತಾರಾಷ್ಟ್ರೀಯ ಚಿತ್ರಕಲಾ ಪ್ರದರ್ಶನಗಳನ್ನು, 100 ಕಲಾ ಶಿಬಿರಗಳನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರ ಅದ್ವಿತೀಯ ಕಲಾ ಸೇವೆಯನ್ನು ಪರಿಗಣಿಸಿ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನವು 2023 ಸಾಲಿನ ಸಂದೇಶ ಕಲಾ ಪ್ರಶಸ್ತಿ ನೀಡಿ ಡಾಕ್ಟರ್ ಮೂರ್ತಿಯವರನ್ನು ಗೌರವಿಸಲು ಹರ್ಷಿಸುತ್ತಿದೆ. ಇದೀಗ ಡಾಕ್ಟರ್ MS ಮೂರ್ತಿ ಇವರಿಗೆ ಸಂದೇಶ ಕಲಾ ಪ್ರಶಸ್ತಿ ಪ್ರದಾನ. ಡಾಕ್ಟರ್ ಮೋಹನ್ ಆಳ್ವಾ ಇವರು ಶಾಲು ಹೊದಿಸಿ ಸನ್ಮಾನಿಸುತ್ತಿದ್ದಾರೆ. ಕೈ ಚಪ್ಪಾಳೆಯ ಮೂಲಕ ನಾವು ಅಭಿನಂದಿಸೋಣ. ಸನ್ಮಾನಿತರಿಗೆ ನಮ್ಮ ಕೈ ಚಪ್ಪಾಳೆಯೇ ಪ್ರೇರಣೆ. ಹೂಗುಚ್ಛವನ್ನು ಡಾಕ್ಟರ್ ವಲೇರಿಯನ್ ರಾಡ್ರಿಗಸ್ ಅವರು ಹಸ್ತಾಂತರಿಸುತ್ತಿದ್ದಾರೆ. ಹಾಗೆ ಫಲವನ್ನು ಅತಿವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ ಹಾಗೂ ಸ್ಮರಣಿಕೆಯನ್ನು ಅತಿವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ, ಸನ್ಮಾನ ಪತ್ರವನ್ನು ಶ್ರೀ ರಾಯ್ ಕಾಸ್ಟಲಿನೋ ಹಾಗೂ ಚೆಕ್ ಅನ್ನು ಡಾಕ್ಟರ್ ಸುದೀಪ್ ಪಾಲ್ ಇವರು ಹಸ್ತಾಂತರಿಸಿದ್ದಾರೆ. ಅಭಿನಂದನೆಗಳು. ಡಾಕ್ಟರ್ MS ಮೂರ್ತಿ ತಮಗೆ ತಮ್ಮಿಂದ ಇನ್ನೂ ಹೆಚ್ಚು ಕಲೆ ಸಾಹಿತ್ಯ ಮೂಡಿಬರಲಿ. ಕೃತಜ್ಞತೆಗಳು ಈ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ. ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ತನ್ನ ಸೃಜನಶೀಲ ಬರವಣಿಗೆಯ ಮೂಲಕ ಮಕ್ಕಳ ಹಕ್ಕುಗಳಿಗಾಗಿ, ಮಕ್ಕಳ ಶಿಕ್ಷಣಕ್ಕಾಗಿ ವಿಶಿಷ್ಟ ಸೇವೆಯನ್ನು ನೀಡಿರುವ ಹಾಗೂ ತನ್ನ ಸಾಹಿತ್ಯದ ಮೂಲಕ ದಲಿತ ವರ್ಗದ ಧ್ವನಿಯಾಗಿರುವ ಶ್ರೀ ಕೋಟಿಗನಹಳ್ಳಿ ರಾಮಯ್ಯ ಇವರಿಗೆ ಸಂದೇಶ ಶಿಕ್ಷಣ ಪ್ರಶಸ್ತಿ ಪ್ರದಾನದ ಅಪೂರ್ವ ಸಂದರ್ಭ. ಪ್ರಶಸ್ತಿ ಪುರಸ್ಕೃತರನ್ನು ವೇದಿಕೆಯಲ್ಲಿನ ಸನ್ಮಾನದ ಆಸನಕ್ಕೆ ಕರೆತರಲು ಹಾಗೂ ಸನ್ಮಾನ ಪತ್ರವನ್ನು ವಾಚಿಸಲು ಬರುತ್ತಿದ್ದಾರೆ ನಟಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಮೀನಾ ಮಲಾನಿ. ಕರ್ನಾಟಕ ರಾಜ್ಯ ಮಟ್ಟದ ಸಂದೇಶ ಶಿಕ್ಷಣ ಪ್ರಶಸ್ತಿ 2023 ಡಾಕ್ಟರ್ ಕೋಟಿಗನಹಳ್ಳಿ ರಾಮಯ್ಯ. ಕೋಟಿಗನಹಳ್ಳಿ ರಾಮಯ್ಯ ಹಾಸನದ ಕೋಟಿಗನಹಳ್ಳಿಯಲ್ಲಿ 1955ರಲ್ಲಿ ಜನಿಸಿದರು. ಹಲವಾರು ಕ್ಷೇತ್ರಗಳಲ್ಲಿ ಅವರ ಸೇವೆಯು ಗಣನೀಯವಾದುದು. ಆದಿಮ ಸಂಸ್ಥೆಯನ್ನು ಸ್ಥಾಪಿಸುವಲ್ಲಿ ಹಾಗೂ ಅದರ ಮುಖಾಂತರ ಮಕ್ಕಳ ನಾಟಕ ಶಾಲೆ, ಚಲನಚಿತ್ರ ಶಿಕ್ಷಣ ಹಾಗೂ ಸಾಮಾಜಿಕ ಕಳವಳಿ ಹಾಗೂ ಅವುಗಳ ಅಡಿಪಾಯದಾದ ಅವರ ಶಿಕ್ಷಣ ದರ್ಶನವನ್ನು ಗುರುತಿಸಿ ಅವರನ್ನು ಸನ್ಮಾನಿಸುತ್ತೇವೆ. ನಮ್ಮ ಪ್ರಚಲಿತ ಶಿಕ್ಷಣ ಪದ್ಧತಿಯು ಮಕ್ಕಳನ್ನು, ವಿಶೇಷವಾಗಿ ತಳ ಸಮುದಾಯಗಳಿಗೆ ಸೇರಿದವರನ್ನು ಅವರ ವಿಶಿಷ್ಟವಾದ ಸಾಂಸ್ಕೃತಿಕ ನೆಲೆಗಳಿಂದ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಂವೇದನೆಗಳಿಂದ ಬೇರ್ಪಡಿಸುತ್ತದೆ ಎಂದು ವಾದಿಸಿ ಕಳೆದ 3 ದಶಕಗಳಲ್ಲಿ ಮಕ್ಕಳ ಸಹಜ ಪ್ರವೃತ್ತಿಗೆ ಅನುಗುಣವಾದ ಹಾಗೂ ಜನಸಾಮಾನ್ಯರು ಬಾಳಿ ಬದುಕುವ ತಿಳುವಳಿಕೆಯನ್ನು ಪ್ರಚೋದಿಸಿ 12 ನಾಟಕಗಳನ್ನು ಅವರು ಪ್ರದರ್ಶಿಸಿದ್ದಾರೆ. ಬಯಲು ಮುಂತಾದ ನಾಟಕ ವೇದಿಕೆಗಳಲ್ಲಿ ಅವರೊಂದು ಪ್ರೇರಣೆಯಾಗಿದ್ದಾರೆ. ಕಾಗೆ ಕಣ್ಣು, ಇರುವೆ ಬಾಲ, ನಾಯಿ ತಿಪ್ಪ, ರತ್ನ ಪಕ್ಷಿ, ಹಕ್ಕಿ ಹಾಡು, ಒಗ್ಗಟ್ಟಿನ ರಾಣಿ ಇತ್ಯಾದಿ ಅವರ ಪ್ರಮುಖ ನಾಟಕಗಳು. ಹಲವಾರು ಉನ್ನತ ಪ್ರಶಸ್ತಿಗಳನ್ನು ಪಡೆದ ಕಥಾವಸ್ತು ಹಾಗೂ ಸಂವಾದಗಳನ್ನು ಚಲನಚಿತ್ರಗಳಿಗೆ, ಡಾಕ್ಯುಮೆಂಟ್ರಿಗಳಿಗೆ, ಶೈಕ್ಷಣಿಕ ಸಿನಿಮಾಗಳಿಗೆ ಹಾಗೂ ಸರ್ಕಾರಿ ಯೋಜನೆಗಳ ಕುರಿತು ಅವರು ಬರೆದಿದ್ದಾರೆ. ದಲಿತ ಸಂಘರ್ಷ ಸಮಿತಿಯೊಡನೆ ಸುಮಾರು ದಶಕಗಳವರೆಗೆ ಕಾರ್ಯಪ್ರವೃತ್ತರಾಗಿದ್ದು ಹಾಗೂ ದಲಿತ ಬಂಡಾಯ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದಿದ್ದಾರೆ. ಲಂಕೇಶ್ ಪತ್ರಿಕೆ, ಮುಂಗಾರು, ಸುದ್ದಿ ಸಂಗಾತಿಗೆ ರಿಪೋರ್ಟರ್ ಆಗಿ ಹಾಗೂ ಪಂಚಮ ಪಾಕ್ಷಿಕದ ಸಂಪಾದಕರಾಗಿ ದುಡಿದಿದ್ದಾರೆ. 2023ರ ಸಂದೇಶ ಶಿಕ್ಷಣ ಪ್ರಶಸ್ತಿಯನ್ನು ಕೋಟಿಗನಹಳ್ಳಿ ರಾಮಯ್ಯ ಇವರಿಗೆ ನೀಡಿ ಗೌರವಿಸಲು ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನವು ಹೆಮ್ಮೆ ಪಡುತ್ತದೆ. ಶ್ರೀ ಕೋಟಿಗಾನಹಳ್ಳಿ ರಾಮಯ್ಯ ಇವರಿಗೆ ಸಂದೇಶ ಶಿಕ್ಷಣ ಪ್ರಶಸ್ತಿ ಪ್ರದಾನದ ಅಪೂರ್ವ ಸಂದರ್ಭ.
ಡಾಕ್ಟರ್ ಮೋಹನ್ ಆಳ್ವ ಇವರು ಶಾಲು ಹೊದಿಸಿ ಸನ್ಮಾನಿಸುತ್ತಿದ್ದಾರೆ. ಹಾಗೆಯೇ ಡಾಕ್ಟರ್ ವಲೇರಿಯನ್ ರಾಡ್ರಿಗಸ್ ಇವರು ಫಲವನ್ನೆತ್ತು, ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ಇವರು ಪುಷ್ಪಗುಚ್ಛವನ್ನು ನೀಡಿ, ಅತಿ ವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ ಇವರು ಸ್ಮರಣಿಕೆಯನ್ನು, ವಂದನೀಯ ಐವನ್ ಇವರು ಸನ್ಮಾನ ಪತ್ರ ಹಾಗೂ ವಂದನೀಯ ಸುದೀಪ್ ಪೌಲ್ ಇವರು ಚೆಕ್ ಅನ್ನು ಹಸ್ತಾಂತರಿಸುವಾಗ ಚಪ್ಪಾಳೆಯ ಮೂಲಕ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸೋಣ. ಕೃತಜ್ಞತೆಗಳು ಶ್ರೀ ಕೋಟಿಗಾನಹಳ್ಳಿ ರಾಮಯ್ಯ ತಮಗೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕಾಗಿ ವೇದಿಕೆಯಲ್ಲಿನ ಆಸನದಲ್ಲಿ ತಾವು ಆಸೀನರಾಗಬೇಕಾಗಿ ವಿನಂತಿ. ಜೀವನದ ನಿರಂತರ ಹಾಗೂ ತುರ್ತು ಪ್ರಶ್ನೆ ಏನೆಂದರೆ, ನೀನು ಇತರರಿಗಾಗಿ ಏನು ಮಾಡುತ್ತಿರುವಿ? ಮಾರ್ಟಿನ್ ಲೂಥರ್ ಕಿಂಗ್ ಅವರ ಈ ಮಾತುಗಳಿಗೆ ಉತ್ತರವೆಂಬಂತೆ ಸಂಕಷ್ಟಕರ ಪರಿಸ್ಥಿತಿಯಲ್ಲಿರುವ, ಅದರಲ್ಲೂ ದೃಷ್ಟಿಹೀನ, ವಿಶೇಷ ಚೇತನ ಹೆಣ್ಣು ಮಕ್ಕಳನ್ನು ಸಶಕ್ತಗೊಳಿಸುವ ಮಹಾನ್ ಧ್ಯೇಯದೊಂದಿಗೆ ಕಾರ್ಯಾಚರಿಸುತ್ತಿರುವ ಪ್ರೇರಣಾ ರಿಸೋರ್ಸ್ ಸೆಂಟರಿಗೆ ಸಂದೇಶ ವಿಶೇಷ ಪ್ರಶಸ್ತಿ ಪ್ರದಾನದ ಶುಭಗಳಿಗೆ. ಪ್ರೇರಣಾ ರಿಸೋರ್ಸ್ ಸೆಂಟರ್ನ ಶ್ರೀಮತಿ ಮೇಘನಾ ಜೋಯ್ಸ್ ಇವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಲು ವೇದಿಕೆಗೆ ಬರಬೇಕಾಗಿ ವಿನಂತಿ. ಪ್ರಶಸ್ತಿ ಪುರಸ್ಕೃತರನ್ನು ವೇದಿಕೆಯಲ್ಲಿನ ಸನ್ಮಾನದ ಆಸನಕ್ಕೆ ಕರೆತರಲು ಹಾಗೂ ಸನ್ಮಾನ ಪತ್ರವನ್ನು ವಾಚಿಸಲು ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಮೇರಿ ಪಿಂಟೋ ಇವರಲ್ಲಿ ವಿನಂತಿ. ಕರ್ನಾಟಕ ರಾಜ್ಯ ಮಟ್ಟದ ಸಂದೇಶ ವಿಶೇಷ ಪ್ರಶಸ್ತಿ 2023 ಬೆಂಗಳೂರಿನಲ್ಲಿ ನೆಲೆಸಿರುವ ಪ್ರೇರಣಾ ರಿಸೋರ್ಸ್ ಸೆಂಟರ್ ಬಹುಮುಖ್ಯವಾಗಿ ದೃಷ್ಟಿಹೀನ, ಅಂಗವಿಕಲ ಹಾಗೂ ಅನಾಥ ಹೆಣ್ಣು ಮಕ್ಕಳ ಬದುಕಿನ ಕರಾಳ ಮುಖವನ್ನರಿತು ಅವರಿಗೆ ಕೈಲಾದ ಸಾಂತ್ವನ ನೀಡುವುದಕ್ಕಾಗಿ ಹುಟ್ಟಿಕೊಂಡ ಸಂಸ್ಥೆ. ಶ್ರೀಮತಿ MR ಪ್ರಶಾಂತ 1994ರಲ್ಲಿ ಈ ಸಂಸ್ಥೆಯನ್ನು 12 ಅಂಧ ಮಕ್ಕಳ ಹಾಸ್ಟೆಲ್ ಒಂದನ್ನು ರಚಿಸುವ ಮೂಲಕ ಸ್ಥಾಪಿಸಿದರು. ಅವರಿಗೆ ಮನೆಯನ್ನು ಸಂಭಾಳಿಸುವ ತರಬೇತಿ, ಮನೋವಿಕಾಸದ ತರಬೇತಿ, ನಗರ ಸಂಚಾರ ತರಬೇತಿ, ಗುಡಿ ಕೈಗಾರಿಕೆಯ ತರಬೇತಿ ಈ ಎಲ್ಲವನ್ನೂ ಕಲಿಸತೊಡಗಿಸಿದರು. ಒಟ್ಟಾರೆಯಾಗಿ ಎಲ್ಲರಂತೆ ಬದುಕು ನಿಭಾಯಿಸುವಲ್ಲಿ ಬೇಕಾಗುವ ಆತ್ಮಸ್ಥೈರ್ಯ ಇತ್ಯಾದಿಗಳ ಅರಿವನ್ನು ಕೊಟ್ಟರು. ಶ್ರೀಮತಿ ಪ್ರಶಾಂತ ಅವರ ದನಿವಿರದ ದುಡಿಮೆಯನ್ನು ಕಂಡು ಭಾರತ ಸರ್ಕಾರವು 2001ರಲ್ಲಿ ಪ್ರಶಸ್ತಿ ಇತ್ತು ಗೌರವಿಸಿತು. ಕರ್ನಾಟಕ ಸರ್ಕಾರವು ಶ್ರೀಮತಿ ಪ್ರಶಾಂತ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಿತು. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯೇ ಮೊದಲಾದ ಹಲವಾರು ಪ್ರಶಸ್ತಿಗಳ ಪ್ರೇರಣಾ ರಿಸೋರ್ಸ್ ಸೆಂಟರನ್ನು ಅರಸಿ ಬಂದವು. ಶ್ರೀಮತಿ ಪ್ರಶಾಂತ ಅವರ ಪುತ್ರಿ ಮೇಘನಾ ಜಾಯ್ಸ್ ಅವರು ತಮ್ಮ ವಿದೇಶಿ ಕಂಪನಿಯ ಹುದ್ದೆಯನ್ನು ತ್ಯಜಿಸಿ ಪೂರ್ಣಾವಧಿ ಪ್ರೇರಕದ ಕಾಯಕದಲ್ಲಿ ತೊಡಗಿದೊಂದು ಮಹತ್ವದ ಹೆಜ್ಜೆ. ಪ್ರಸ್ತುತ ಪ್ರೇರಣಾ ಸಂಸ್ಥೆಯು ತನ್ನದೇ ಆದ ಸ್ವತಂತ್ರ ಕಟ್ಟಡವನ್ನು ಹೊಂದಿಕೊಂಡಿದೆ. ಊಟ, ವಸತಿ ಎಲ್ಲವನ್ನೂ ಉಚಿತವಾಗಿ ಆಶ್ರಿತರಿಗೆ ಕೊಡುತ್ತಿದೆ. ಖಿನ್ನತೆ ನಿಭಾಯಿಸಲು 200ರಷ್ಟು ಅಂಧ ಮಕ್ಕಳಿಗೆ ಕೌನ್ಸಿಲಿಂಗ್ ವ್ಯವಸ್ಥೆ ಮಾಡಲಾಗಿದೆ. 650 ಅಂಧ ಯುವತಿಯರಿಗೆ ಬೆಂಗಳೂರಿನ ವಿವಿಧ ಗಾರ್ಮೆಂಟ್ ಫ್ಯಾಕ್ಟರಿಗಳಲ್ಲಿ ಉದ್ಯೋಗ ಕೊಡಿಸಿರುವುದು ಸಣ್ಣ ಮಾತೇನಲ್ಲ. ಸೆಂಟರಿನ ಒಳಾಂಗಣ ಆಶ್ರಿತರ ಸಂಖ್ಯೆ 220 ದಾಟಿದೆ. ತಾಯಿಯ ಜವಾಬ್ದಾರಿಯನ್ನು ಸಮರ್ಥವಾಗಿ ಕೈಗೆತ್ತಿಕೊಂಡಿರುವ ಶ್ರೀಮತಿ ಮೇಘನಾ ಜಾಯ್ಸ್ ಅವರಿಗೆ ಕೇಂದ್ರ ಸರ್ಕಾರ 2015ರಲ್ಲಿ ವಿಶೇಷ ಪ್ರಶಸ್ತಿ ಇತ್ತು ಗೌರವಿಸಿದೆ. ಪ್ರೇರಣಾ ರಿಸೋರ್ಸ್ ಸೆಂಟರ್ ಕೈಗೆತ್ತಿಕೊಂಡಿರುವ ಜವಾಬ್ದಾರಿಯುತ ಸೇವೆಯನ್ನು ಮನಗಂಡು ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನವು 2023ನೇ ಸಾಲಿನ ಸಂದೇಶ ವಿಶೇಷ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಅಭಿಮಾನ ಪಡುತ್ತಿದೆ. ಪರಸೇವೆ, ಅದರಲ್ಲೂ ಅಶಕ್ತರೆನಿಸಿದವರನ್ನು ಸಶಕ್ತಗೊಳಿಸುವ ಕಾಯಕ ಪರಮಶ್ರೇಷ್ಠ ಹಾಗೂ ಪುಣ್ಯದ ಕೆಲಸ. ಪ್ರೇರಣಾ ರಿಸೋರ್ಸ್ ಸೆಂಟರ್ನ ಶ್ರೀಮತಿ ಮೇಘನಾ ಜೋಯಿಸ್ ಇವರಿಗೆ ಈಗ ಸಂದೇಶ ವಿಶೇಷ ಪ್ರಶಸ್ತಿ ಪ್ರದಾನದ ಶುಭಗಳಿಗೆ ಶಾಲು ಹೊದಿಸಿ ಡಾಕ್ಟರ್ ಮೋಹನ್ ಆಳ್ವ ಇವರು ಸನ್ಮಾನಿಸಿದ್ದಾರೆ.
ಪುಷ್ಪಗುಚ್ಛವನ್ನು ನೀಡಲಾಯಿತು. ಹಾಗೆ ಫಲ ನೀಡಿಕೆ ಹಾಗೂ ಸ್ಮರಣಿಕೆಯನ್ನು ಅತಿವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ, ಸನ್ಮಾನ ಪತ್ರವನ್ನು ಶ್ರೀ ರಾಯ್ ಕ್ಯಾಸ್ಟಲಿನೋ ಹಾಗೂ ಚೆಕ್ ಅನ್ನು ಫಾದರ್ ಸುದೀಪ್ ಪಾಲ್ ಇವರು ಹಸ್ತಾಂತರಿಸುತ್ತಿದ್ದಾರೆ. ಚಪ್ಪಾಳೆಯ ಮೂಲಕ ನಮ್ಮ ಸಂತಸವನ್ನು ನಾವು ವ್ಯಕ್ತಪಡಿಸುವ, ನಿಮ್ಮಿಂದ ಪ್ರೇರಣೆ ಪಡೆದು ಸಾಕಷ್ಟು ಸಮಾಜ ಸೇವಕರು ಈ ಸಮಾಜದಲ್ಲಿ ಹುಟ್ಟಿ ಬರಲಿ ಮತ್ತು ಅಶಕ್ತರನ್ನು ಸಶಕ್ತಗೊಳಿಸಲಿಕ್ಕೆ ಹೆಚ್ಚಿನ ಕಾರ್ಯವನ್ನು ಮಾಡುವಂತಾಗಲಿ ಎಂದು ನಮ್ಮ ಹಾರೈಕೆ. ಧನ್ಯವಾದಗಳು. ವೇದಿಕೆಯಲ್ಲಿನ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ತನ್ನ ಸೃಜನಶೀಲ ಬರವಣಿಗೆಯ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೂ ವಿಶೇಷ ಕೊಡುಗೆಯನ್ನಿತ್ತಿರುವ ಸಂಶೋಧಕಿ, ವಿಮರ್ಶಕಿ, ಉಪನ್ಯಾಸಕಿ ಡಾಕ್ಟರ್ ಸಬಿಹಾ ಭೂಮಿಗೌಡ ಇವರಿಗೆ ಸಂದೇಶ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪ್ರದಾನದ ಶುಭಾವಸರ. ಪ್ರಶಸ್ತಿ ಪುರಸ್ಕೃತರನ್ನು ವೇದಿಕೆಯಲ್ಲಿನ ಸನ್ಮಾನದ ಆಸನಕ್ಕೆ ಕರೆದು ತಂದು ಸನ್ಮಾನ ಪತ್ರವನ್ನು ವಾಚಿಸಲು ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರುವ ಶ್ರೀ ಸುನಿಲ್ ಕುಮಾರ್ ಬಜಾಲ್ ಅವರಲ್ಲಿ ಕೋರಿಕೆ. ಕರ್ನಾಟಕ ರಾಜ್ಯ ಮಟ್ಟದ ಸಂದೇಶ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ 2023 ಡಾಕ್ಟರ್ ಸಬಿಹಾ ಭೂಮಿಗೌಡ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಗಜೇಂದ್ರಗಡ ಇಟಗಿ ಡಾಕ್ಟರ್ ಸಬಿಹಾ ಅವರ ಹುಟ್ಟೂರಾದರೂ ಬೆಳೆದದ್ದು ಮಂಗಳೂರಿನ ಸುರತ್ಕಲ್ನ ಅಂದಿನ KRECಯ ವಿಶಿಷ್ಟವಾದ ಕ್ಯಾಂಪಸ್ಸಲ್ಲಿ. ಮಂಗಳೂರಿನಲ್ಲಿಯೇ ಓದಿದ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ವಿದ್ಯಾರ್ಥಿಯಾಗಿ ರ್ಯಾಂಕ್ ವಿಜೇತೆಯಾಗಿ ಅಲ್ಲೇ ಪ್ರಾಧ್ಯಾಪಕಿಯಾಗಿ ವಿದ್ಯಾರ್ಥಿಗಳ ಮನಗೆದ್ದವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಶಿವರಾಮ ಕಾರಂತ ಪೀಠದ ನಿರ್ದೇಶಕಿಯಾಗಿ, SVP ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥೆಯಾಗಿ, ಮಡಿಕೇರಿಯ ಚಿಕ್ಕ ಕಳುವಾರದ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕಿಯಾಗಿ, ಮಹಿಳಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಹಲವಾರು ಅಧಿಕಾರಯುತ ಸ್ಥಾನಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಉತ್ತಮ ಆಡಳಿತಗಾರ್ತಿಯಾಗಿದ್ದಾರೆ. ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ವಿಭಿನ್ನ ರೀತಿಯ ಬರವಣಿಗೆಯ ಹಾದಿಯಲ್ಲಿ ಸಾಗಿದ ಇವರು ಸಂಶೋಧಕಿಯೂ ಹೌದು, ವಿಮರ್ಶಕಿಯೂ ಹೌದು. ಅವರ ಸೃಜನಶೀಲ ಸೃಜನೇತರ ಬರವಣಿಗೆಗಳು ಸೂಕ್ಷ್ಮ ಸಂವೇದನೆಯ ಸ್ತ್ರೀವಾದಿ ನೆಲೆಯ ಒಳನೋಟಗಳ ಸ್ಪಷ್ಟ ಚಿಂತನೆಗಳಿಗೆ ಸಾಕ್ಷಿಗಳಾಗಿವೆ. ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ, ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟಗಳ ಹಿನ್ನೆಲೆಯಲ್ಲಿ ಸಂಘಟನೆ ಹೋರಾಟಗಳ ರಚನಾತ್ಮಕ ಯೋಜನೆಗಳು ಪ್ರಜ್ಞಾವಂತ ಮಹಿಳೆಯರಿಗೆ ಮಾದರಿಯಾದದ್ದು. ಹೀಗೆ ಸಾಂಪ್ರದಾಯಿಕ ಶಿಕ್ಷಣದ ಚೌಕಟ್ಟಿನಿಂದ ವಿಸ್ತಾರವಾದ ಬಯಲಿಗೆ ಪಸರಿಸಿದ ಕೀರ್ತಿ ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರದು. ಅವರ ಈ ವ್ಯಕ್ತಿತ್ವವನ್ನು ಅಭಿನಂದಿಸುತ್ತಾ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನವು ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತದೆ. ಡಾಕ್ಟರ್ ಸಬಿಹಾ ಭೂಮಿಗೌಡ ಇವರು ಸಂದೇಶ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆಯುತ್ತಿರುವಾಗ ನಾವೆಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಸನ್ಮಾನಿತರನ್ನು ಅಭಿನಂದಿಸೋಣ. ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಶಾಲು ಹೊದಿಸಿ ಸನ್ಮಾನಿಸುತ್ತಿದ್ದಾರೆ. ಅತಿವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ಹೂಗುಚ್ಛವನ್ನಿತ್ತು. ಡಾಕ್ಟರ್ ವಲೇರಿಯನ್ ರಾಡ್ರಿಗಸ್ ಫಲವನ್ನಿತ್ತು. ಅತಿವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ ಸ್ಮರಣಿಕೆ ಹಾಗೂ ವಂದನೀಯ ಐವನ್ ರವರು ಸನ್ಮಾನ ಪತ್ರ ಹಾಗೂ ವಂದನೀಯ ಸುದೀಪ್ ಪೌಲ್ ರವರು ಚೆಕ್ ಅನ್ನು ಹಸ್ತಾಂತರಿಸುತ್ತಿದ್ದಾರೆ. ಕೈ ಚಪ್ಪಾಳೆಯೊಂದಿಗೆ ಮಗದೊಮ್ಮೆ ಸನ್ಮಾನಿತರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಧನ್ಯವಾದಗಳು ಡಾಕ್ಟರ್ ಸಬಿಹಾ ಭೂಮಿಗೌಡ ತಮಗೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕಾಗಿ. ಇಂದಿನ ಈ ಪ್ರಶಸ್ತಿ ಪ್ರದಾನ ಸಮಾರಂಭ. ಈಗ ಪ್ರಶಸ್ತಿ ಪುರಸ್ಕೃತರೆಲ್ಲರೂ ಛಾಯಾಚಿತ್ರಕ್ಕೆ ಅಣಿಯಾಗಬೇಕಾಗಿ ವಿನಂತಿ.
ಪ್ರಶಸ್ತಿ ಪುರಸ್ಕೃತರು ಮುಂಭಾಗದ ಆಸನಗಳಲ್ಲಿ ಆಸೀನರಾಗಬೇಕಾಗಿ ಹಾಗೂ ಈ ಛಾಯಾಚಿತ್ರಕ್ಕೆ ಅಣಿಯಾಗಬೇಕಾಗಿ ವಿನಂತಿ. ತಮ್ಮ ಶಾಲು, ಸ್ಮರಣಿಕೆ, ಹೂಗುಚ್ಛ, ಸನ್ಮಾನ ಪತ್ರ ಇವೆಲ್ಲವನ್ನು ತಮ್ಮೊಂದಿಗೆ ಇರಿಸಿ ಛಾಯಾಚಿತ್ರದಲ್ಲಿ ಸಂದೇಶ ಪ್ರಶಸ್ತಿ 2023 ಇದರ ಅತಿಥಿ ಅಭ್ಯಾಗತರೊಂದಿಗೆ ಪ್ರಶಸ್ತಿ ಪುರಸ್ಕೃತರ ಛಾಯಾಚಿತ್ರವನ್ನು ಸೆರೆ ಹಿಡಿಯುವ ಗಳಿಗೆ ತಮಗೆಲ್ಲರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳು, ಅಭಿನಂದನೆಗಳು. ತಮ್ಮಿಂದ ಇನ್ನೂ ಹೆಚ್ಚು ಸಾಹಿತ್ಯ ಸೇವೆ, ಕಲಾ ಸೇವೆ ಸಮಾಜಕ್ಕೆ ದೊರಕಲಿ. ಆ ಮೂಲಕ ಈ ಸಮಾಜದಲ್ಲಿ ಸಾಮರಸ್ಯ ತುಂಬಲಿ ಎಂಬುದು ನಮ್ಮ ಹಾರೈಕೆ. ನಗುಮುಖದಿಂದ ಈ ಒಂದು ಛಾಯಾಚಿತ್ರಕ್ಕೆ ನೀವು ಅಣಿಯಾಗಬೇಕಾಗಿ ವಿನಂತಿ. ಪ್ರಶಸ್ತಿ ಪಡೆದು ಸಂತೋಷ ಆಗಿದೆ ಅಂತ ನಿಮ್ಮ ಮುಖದಲ್ಲಿ ಕಂಡ್ರೆ ನಮಗೂ ಖುಷಿ. ಇದೀಗ ಪ್ರಶಸ್ತಿ ಪುರಸ್ಕೃತರೊಬ್ಬರ ಶ್ರೀ ಕೋಟಿಗಾನಹಳ್ಳಿ ರಾಮಯ್ಯ ಇವರಿಂದ ಸ್ವರಚಿತ ಕವನ ವಾಚನ. ಕ್ಷಮೆ ಇರಲಿ, ಇದು ಸಂದರ್ಭ ಅಲ್ಲದೆ ಇದ್ದರೂ ನಾನು ಮಾತಾಡಬೇಕು ಅಂದಾಗ ನಾನೊಂದು ಪದ್ಯ ಓದ್ತೀನಿ ಅಂತ ಹೇಳಿದ್ದೆ ನಮ್ಮ ಫಾದರ್ ಅವ್ರಿಗೆ. ಅದನ್ನು ಉಳಿಸ್ಕೊಡ್ತಾ ಇದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯಾಕೆಂತಂದರೆ ನಮ್ಮ ವಲೇರಿಯನ್ ರೋಡ್ರಿಗ್ಸ್ ಇರೋವಾಗ ಅಂಬೇಡ್ಕರ್ ಬಗ್ಗೆ ಅವ್ರ ಮುಂದೆ ಒಂದು ಪದ್ಯ ಓದಬೇಕು ಅಂತ ಆಸೆ ತೀರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಕ್ಷಮೆ ಇರಲಿ. ಶೀರ್ಷಿಕೆ ಕವನದ್ದು ಜೈ ಭೀಮ್ ಕಾಮ್ರೇಡ್. ಪ್ರಿಯ ಅಂಬೇಡ್ಕರ್, ಓ ಪಾತ್ರವಿಲ್ಲದ ಪ್ರಕ್ಷುಬ್ಧ ನದಿಗಳ ಕಲರವವೇ, ಕುದಿವ ಜ್ವಾಲಾಗ್ನಿ ರವರವವೇ, ಇರಲಿ ಇರಲಿ ನನ್ನ ನಿನ್ನ ನಂಟು ಆ ಆದಿ ಅನಾದಿ ಗಂಟು. ಎಷ್ಟು ಅಂತರ ನಮ್ಮಿಬ್ಬರ ನಡುವೆ, ನಾನು ಬೆಣಚು ತುಂಡು ನೀವೋ ಬಂಗಾರದೊಡವೆ. ಆದರೂ ಜಿಂಕೆ ಬಾಯಿಗೂ ಉಲ್ಲಗರಿಕೆಗೂ ಬಂದ ಕೂಡಿ ಬಂದಷ್ಟು, ನಿಮಗೆ ಕನ್ನಡವಾಗಲಿ ನನಗೆ ಮರಾಠಿಯಾಗಲಿ ಕರುಳ ನುಡಿಗೂಡಿ ಬರಲಿಲ್ಲವಾಗಿ. ನಾಡದೋಣಿಗಳ ನೆರವಿಲ್ಲದ ಕಡಲ ವಿಸ್ತಾರ ಪಯಣ ನಿಮ್ಮದು, ನನ್ನದೋ ಕಾಲುದಾರಿಗಳ ಬಿರುಕು ಗೋರೆಳೆಗ ನೆರಳ ಧ್ಯಾನ. ಈಜಿ ಖಂಡಾಂತರ ಏರಿ ಗೌರೀಶಂಕರ ಕಣಿವೆ ಕಂದರ ದಾಟಿ ತಬ್ಬಿ ಪ್ರಪಾತ ಜಲಪಾತಗಳ ಅಂದರ, ಹರಿವ ನೀರಿಗೆ ಎದುರು ಈಜದ ಸಿಕಂದರ, ಮುಟ್ಟಿ ಮತ್ಸಗಂಧೆಯ ಮೈ ಗಮಲಗೊಳಿಸಿದ ಅಪರ ಪರಾಶರ. ನಿಷಾದ ಕುಲ ಮೆಟ್ಟಿತೆಂದು ಇಮ್ಮೆಟ್ಟಿ ಇಂಗಿದ್ದ ಆ ಸರಸ್ವತಿಯ ಮುಡಿ ಮುಷ್ಟಿಯಲ್ಲಿಡಿದು ಮೇಲೆಳೆತಂದು ಹರಿಸಿದ ಓ ಭಾಗೀರಥ. ಲೋಕಹಿತ ಅವಲೋಕಿತ ಅಹಂಗಾತ ತಥಾಗತ, ಅಮಿತ ತಾಯ್ತನದ ಅಮಿತಾಭ, ನೀನಿಟ್ಟ ಕೋಟಿ ಮೊಟ್ಟೆಯ ಕುರುಹು ನಾನು, ಚುಪ್ಪಡದು ಹೊರಬಂದ ಒಂದು ಮರಿಮೀನು. ಯಾವ ಬಲೆಯಲ್ಲಿ ಸಿಕ್ಕಿ ಬಿದ್ದಿದೆಯೋ ಏನೋ ಕುಲ ಬಳಗ ಸಕಲ, ಇದು ಅಕಾಲ.
ಮುರಿದು ಬಿದ್ದಿದೆ ಕಾಲಯಾನದ ಕಮಾನು, ಒಂಟಿ ಪಯಣಿಗ ನಾನು, ಎಲ್ಲ ಕಾಲಕ್ಕೂ ಬಕಾಲ. ಇತ್ತ ಆಯಬೇಕಿದೆ ಕನ್ಯಾಕುಮಾರಿ ಈ ಕಡಲು, ಅತ್ತ ಏರಬೇಕಿದೆ ಗೌರೀಶಂಕರ ಆ ಮುಗಿಲು. ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಏರಿ ಜಾರುವ ಜಾರಿ ಏರುವ ಏರಮುಖಿ ನೀರಮುಖಿ ಮೀನ ಪಯಣ. ಎಲ್ಲಿದೆಯ ಕಾಣೆ ಮೂಲ ಹೊದಲಿನ ಘನ ಮುಗಿಲಿ ಬೇರು, ತೆನೆಗೊಂಚಲ ಮುತ್ತಿನ ತೇರು, ದೀಪ್ತಿ ತೋರಣ ಸಾಲು. ಛೆ, ರಥಚಕ್ರವೇಕೆ ಹೂತು ಬಿದ್ದಿದೆ ಇಲ್ಲಿ ಮಧ್ಯ ಯುದ್ಧರಂಗದಲ್ಲಿ? ಕರ್ಣಕುಂಡಲಕ್ಕಷ್ಟೇ ಮೀಸಲೇನು ಕರ್ಣಪಾಲು? ಎತ್ತಲಲ್ಲದೇಕೆ ಒಂದಾದರೂ ಯಗಲು, ಹಿಟ್ಲರ್ನ ಗರಿಗರಿ ಸಮವಸ್ತ್ರ ಚಡ್ಡಿ ತೇಪೆಯ ಚೂರು. ಸುತ್ತ ಕೊಳೆತು ನಾರುವ ಹೆಣದ ಬಣವೆಗಳು ಸಾಲು ಸಾಲು. ಕವಿದಿದೆ ಅದ್ದು ಡೇಗೆಗಳ ಇಂಡು ರೆಕ್ಕೆಯ ನೆರಳು. ಆದರೂ ಇಷ್ಟಾದರೂ ಊರೂರುಗಳಲ್ಲಿ ನೀನು ನಿಂತಿರುವ ಭಂಗಿ, ಸಿಡಿಮದ್ದು ಹುರಿಗದ್ದಿಗೆ ಪಿರಂಗಿ. ಕೆಲವರು ಮದ್ಯ ಸುರಿಯುತ್ತಾರೆ ಕಾವು ಹಾರಲೆಂದು, ಇನ್ನು ಕೆಲವರು ಮಲವಿದ್ಯೆ ಸುರಿಯುತ್ತಾರೆ ಮೂಡಿದ್ದು ಮಾಸಲೆಂದು. ಮತ್ತೆ ಕೆಲವರು ವಾಕಿಂಗ್ ಸ್ಟಿಕ್ ಮುರಿಯುತ್ತಾರೆ ವಾಯುವಿಹಾರದಲ್ಲೂ ತಾಜಾ ಹವಾ ಸಿಗದಿರಲೆಂದು. ಇನ್ನು ಧ್ವಂಸಗೊಳಿಸುವುದನ್ನೇ ಅಜೆಂಡಾ ಮಾಡಿಕೊಂಡವರು ಕಮ್ಯುನಿಸ್ಟರ ಸುತ್ತಿಗೆಯನ್ನು ಬಳಸಿ ಜಚ್ಚುತ್ತಾರೆ ಹತ್ತೂ ಬೆರಳು. ಮುಂದೊಮ್ಮೆ ಎಂದೆಂದು ಬರೆಯದಿರಲೆಂದು ಮತ್ತೊಂದು ರಾಜ್ಯಾಂಗ, ಅಂತಂತೆಯೇ ಇರಲೆಂದು ಕಂಡ ತುಂಡ ಬಂಡ ಅಂಗಾಂಗ. ಒಬ್ಬೊಬ್ಬರಿಗೂ ಅವರವರದೇ ಕಾರಣ, ಸಿದ್ಧಾಂತ ಸಮೀಕರಣ. ಬಾಬಾ ಸಾಹೇಬರೇ, ಪವಿತ್ರ ಗೋವು ನೀವು, ಹಿಂಡುತ್ತೇವೆ ಬರುವವರೆಗೂ ರಕ್ತ ಕೀವು. ಸದ್ಯಕ್ಕಿದು ನಮ್ಮ ಹೊಸ ಪ್ರಣಾಳಿಕೆ, ಇರುವುದಕ್ಕೆ ಸಿದ್ಧಿಸಿಕೊಂಡಿದ್ದೇವೆ ಸಹಸ್ರ ಈರುನಳಿಕೆ. ಇನ್ನೂ ಅಟ್ಟಿಲ್ಲ ಕಸಾಯಿಖಾನೆಗೆ, ಕಟ್ಟಿದ್ದೇವೆ ಗೊಂತಿಗೆ ಗುರುತಿಗೆ ಕಾನೇಶುಮಾರಿಗೆ. ಅದಕ್ಕೆಂದು ಹೇಳಬೇಕು ನೀವು ನಮಗೆ ಥ್ಯಾಂಕ್ ಯು ಯಾನೆ ಶುಕ್ರಿಯಾ. ಈಗ ನಮ್ಮದೇ ದೌಲತ್ ಕಿ ನಯಾ ದುನಿಯಾ, ತೋಫಾ ನಮ್ದೂಕಿ ನಿಮಗೆ ಬ್ಯಾಬಿಲೋನಿನ ಬಕರೀದಿಗೆ. ಇಷ್ಟಾದರೂ ಇಟ್ಟಿದ್ದೇವೆ ಕದಿರಿ ಹುಣ್ಣಿಮೆಗೆ ಮಾರಿಗುಡಿಯಲ್ಲಿ ಹೊಸ ಮಡಕೆ ನೀರು, ಗುಟುಕು ಪಾಲು. ತುಂಡಾದ ಅಂಗಾಂಗ ಒಲೆದುಕೊಳ್ಳುವುದಕ್ಕೆ ಹೃದಯವನ್ನು ಒಳಗೊಂಡಂತೆ ಸೂಜಿ ದಾರ ದಬ್ಬಳ, ತೊಗಲ ತೇಪೆಗೆ ಕಣ್ಣ ಪಾಪೆಗೆ ಜ್ವಾಲಾಮುಖಿ ತೀರ ಆ ಪಾಂಪೆಗೆ. ಓ ಆದಿ ಅನಾದಿ ಯುದ್ಧನರ್ಥ ಯೋಧ ಮಹಾಸೇನಾನಿಯೇ, ಕ್ಷಮಿಸು ಕೊಂಚ ಮಾಸಿದೆ ನೆನಪು ಕೂನಿನ ನಿಶಾನೆಯದು. ನೀ ಬಿಡಿಸಿಟ್ಟ ಕಬೀರನ ನೇಗಿಯ ಬಣ್ಣಗಳಂತೆ, ಅಥವಾ ನೀ ಸಿಡಿಯಲಿದ್ದ ಬುದ್ಧನಗೊಂದು ಮೀಮಾಂಸೆ ನೀ ಬರೆದು ಹೋದಂತೆ. ಗುರುಜ್ಯೋತಿ ಬಾಪಲಿಯ ದೀಪ ಆರದಂತೆ, ಬತ್ತಿಯ ಕಿಟ್ಟೆ ತೆಗೆದು ಎಣ್ಣೆ ಸೆರೆದು ನೀ ಹಚ್ಚಿ ತೋರಿದ ಬೆಳಕಿನಂತೆ. ಹಾಳು ಬೀಳಲಿ ಎಲ್ಲ ಗೊಡವೆ ಏತಕ್ಕೆ ನಮಗೆ, ನೀನಂತೂ ಒಂದು ನಿಚ್ಚಣಿಕೆ ನೀಲಾಕಾಶಕ್ಕೆ, ಅಪ್ವಾರ್ಡ್ ಮೊಬಿಲಿಟಿಗೆ, ಸೇಫ್ ಝೋನ್ ಜರ್ನಿಗೆ ಜರ್ನಕ್ಕೆ. ಹಗಲು ಇರುಳು ಹಗಲಿಗೆ ತಿರುತಿರುಗ ವೇಳ ಕೋಲ್ ಬೇಟಾ ಕೋಲ್ ದರ್ವಾಜಾ ಕೋಲ್. ಎಲ್ಲ ಬಾಗಿಲುಗಳು ಬಂದಾಗಿರುವಾಗ ಯಾರ ದನಿಯದು? ಸತತ ಎದೆಬಾಗಿಲ ಮೇಲೆ ಬಡಿಯುತ್ತಿದೆ ಬೆರಳು, ತಾರಾ ಸಿತಾರ ಕೊರಳು. ಒಂದಲ್ಲ ಎರಡಲ್ಲ ತೆರೆದಿರುವುದು ಎಷ್ಟೊಂದು ಬಾಗಿಲು. ದುಪ್ಪಟ್ಟೋ ಮುಪ್ಪಟ್ಟೋ ಕಿಂಡಿಗಳು ಕಿರಣ ಗಿಂಡಿಗಳು. ತೂರಿ ಬರಲೊಂದು ಕಿರಿ ತುಂತುರು ಕಣ, ಒಡ್ಡಿರುವೆ ಪ್ರಾಣ ಪಣ. ಹನಿ ಹನಿ ಮಾಗಿ ಸೋನೆ ತೊಳೆದು ಇಲ್ಲವಾಗುವಂತೆ ಕಾಲ ಅಕಾಲಗಳ ಬೇನೆ. ಸೋರು ಮಳೆ, ಊರು ಸೂರು ಗೆದ್ದಲು ಕಣ್ಣೀರು. ದೀಪಹಾರಿ ಮಸಣ ಮಬ್ಬು ಮನೆಮಾರು. ಆದರೂ ನಿನ್ನ ಹುಟ್ಟ ಹಬ್ಬಕ್ಕೆ ಮರೆಯುತ್ತೆ ಅಚ್ಚುತ್ತೇವೆ ಮತಾಪು ಸಿಡಿಮದ್ದು. ಉಗಿಯುತ್ತೇವೆ ಹಾರ ತುರಾಯಿ ಹೂರಾಶಿ. ಸಿದಿಗೆ ಗದ್ದಿಗೆ ಕಟ್ಟಿ ಮುತ್ತು ಪಲ್ಲಕ್ಕಿ, ಉಸುಕಿನೊಳಗೆ ಎಂದೆಂದು ಊತೇ ಇರುವಂತೆ ಊತೇರು ಚಕ್ರ. ಬಾಬಾ ಸಾಹೇಬ್ ಜಿ, ಯಾ ಔರಂಗಜೇಬ್ ಜಿ, ಯಾ ಔಲಾದ್ ಕಿ ಬೇಟಿ ಮಾಯಾ ಬಹನ್ ಜಿ, ಐ ಆಮ್ ಟೆರಿಬರಿ ಸಾರಿ ಫಾರ್ ಯು. ನೀವು ತೋರು ಬೆರಳೆತ್ತಿ ತೋರಿದ ದಿಗಂತಗಳಿಗೆ ಹಾರಿ ಹೋದ ಪಾರಿವಾಳಗಳೀಗ ಅದ್ದು ಕಾಗೆ ಗೂಗೆ ಡೇಗೆ. ಸುಡಿ ಬಿಸಿಲು ಸುರಿಮಳೆ, ಬಿರುಗಾಳಿ ಬೆಳದಿಂಗಳು ಸುಳಿಲಬ್ಬರಕ್ಕೆ ಬೆಚ್ಚಿದೆ. ಎಷ್ಟು ಕಾಲ ನಿಂತಿರುವೆ ಹೀಗೆ ಆರಿ ತೀರದಂತೆ ಈ ನೆಲದ ಬೇಗೆ. ಕಂಕಳಲ್ಲೊಂದು ಹೆಣಬಾರ ರಾಜ್ಯಾಂಗ, ಕಡಿದ ಅಂಗಾಂಗ. ನೀ ತೋರು ಬೆರಳೆತ್ತಿ ತೋರಿಬಿಟ್ಟಿರುವುದೇನು ಊತೇರಿನ ಮನೆಯೇನು? ಬೇಲೆ ಹೂಗಳು ಬಂದು ಡಸ್ಟ್ಬಿನ್ನಿಗೆ ಬೀಳುತ್ತಿರುವುದಕ್ಕೆ ಕೊನೆಯೇ ಇಲ್ಲವೇನು? ಅರಳಿದಲ್ಲೇ ಇದ್ದಲ್ಲಿ ದರೆಗುರುಳಿ ಬಿದ್ದಲ್ಲಿ ನೀರುಂಡ ನೆಲಕ್ಕೆ ಎದೆಹಾಲ ಹೊಲಕ್ಕೆ ಚೆಲ್ಲಬಹುದಿತ್ತಲ್ಲ ಒಂಚೂರು ನಿಟ್ಟಿಸುರು ಕಣ್ಣೀರು. ನೀರವ ರಾತ್ರಿಯ ಆ ನಿಮ್ಮ ನಿತ್ಯದ ಆತ್ಮರೋದನದಂತೆ, ಧನ್ಯವಾದಗಳು. ಮನಸ್ಸನ್ನು ಚಿಂತನೆಗೆ ಹಚ್ಚುವುದೇ ಶಿಕ್ಷಣದ ಧ್ಯೇಯ. ಸಮಾಜದ ಆಗು ಹೋಗುಗಳನ್ನು ಮೇಲು ಕೀಳುಗಳನ್ನು ಒಡೆದು ಸೀಳಿ ನಮ್ಮ ಮನಸ್ಸನ್ನು ಚಿಂತನೆಗೆ ಹಚ್ಚಿದ ಶ್ರೀ ಕೋಟಿಗಾನಹಳ್ಳಿ ರಾಮಯ್ಯ ತಮಗೆ ಕೃತಜ್ಞತೆಗಳು. ಪ್ರಶಸ್ತಿ ಪುರಸ್ಕೃತರೆಲ್ಲರ ಮೊಗದಲ್ಲಿ ಸಂತಸ ಕಾಣ್ತಾ ಇಲ್ಲ, ಮನದಲ್ಲಿ ಉಲ್ಲಾಸ, ಹೃದಯಗಳಲ್ಲಿ ತೃಪ್ತಿ ತುಳುಕುತ್ತಿದೆ. ವಿನೀತ ಭಾವದಿಂದ ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕೆಂಬ ಉತ್ಸುಕತೆ ತುಂಬಿದೆ.
ಧನ್ಯತಾ ಭಾವದಿಂದ ಮಾತುಗಳನ್ನು ಪೋಣಿಸಿ 2023ನೇ ಸಾಲಿನ ಎಲ್ಲ ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಇದೀಗ ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದಿಡಲು ಬರುತ್ತಿದ್ದಾರೆ ಪ್ರೊಫೆಸರ್ ರಾಘವೇಂದ್ರ ಪಾಟೀಲ್. ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಅತಿ ವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜ ಅವರೇ, ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರೇ, ಅತಿ ವಂದನೀಯ ಪೀಟರ್ ಸಲ್ದಾನ ಅವರೇ, ಅತಿ ವಂದನೀಯ ಜೆರಾಲ್ಡ್ ಐಸಾಕ್ ಲೋಬೋ ಅವರೇ, ನಿರ್ದೇಶಕರಾದ ಸುದೀಪ್ ಪೌಲ್ ಅವರೇ, ಶ್ರೀ ರಾಯ್ ಕ್ಯಾಸ್ಟೆಲಿನೋ ಅವರೇ, ವಂದನೀಯ ಐವನ್ ಪಿಂಟೋ ಅವರೇ ಮತ್ತು ಆಯ್ಕೆ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ವಲೇರಿಯನ್ ರೋಡ್ರಿಗ್ಸ್ ಅವರೇ ಮತ್ತು ಆಯ್ಕೆ ಸಮಿತಿಯ ಎಲ್ಲ ಸದಸ್ಯರೇ, ಮೊಟ್ಟ ಮೊದಲಿಗೆ 7 ಜನ ಅತ್ಯಂತ ಪ್ರತಿಭಾನ್ವಿತರ ಜೊತೆಗೆ ನನಗೂ ಪ್ರಶಸ್ತಿ ಕೊಟ್ಟದ್ದಕ್ಕೆ ಸಂದೇಶ ಪ್ರತಿಷ್ಠಾನಕ್ಕೆ ನಾನು ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈ 7 ಜನ ಪ್ರತಿಭಾನ್ವಿತರ ಜೊತೆಗೆ ನನ್ನನ್ನು ಕೂರಿಸಿದ್ರಲ್ಲ, ನನಗೆ ಬಹಳ ಸಂತೋಷ ಆಗಿದೆ. ಎಲ್ಲರ ಪರವಾಗಿ ಕೃತಜ್ಞತೆಯ ಈ ಮಾತನ್ನು ಹೇಳಿ ಒಂದು ಸಂಗತಿ ನನಗೆ ಹೇಳಬೇಕು ಅಂತ ಅನಿಸಿದೆ. ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಲೂ ಧನಾತ್ಮಕ ಶಕ್ತಿ ಹೇಗೆ ಉದ್ದೀಪನಗೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡಿದಾಗ ನನಗೆ ಇಬ್ಬರು ಚಿಂತಕರ ವಿಚಾರಗಳು, ಅದನ್ನು ಭಾಳ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಒಂದು 3-4 ನಿಮಿಷದಲ್ಲೇ ನಾನು ಹೇಳಿ ಮುಗಿಸ್ತೀನಿ ನಾನು ಅಷ್ಟು. ಮೊದಲು ಶೆಲ್ಡ್ರೇಕ್ ಅನ್ನುವಂಥ ಒಬ್ಬ ಬಯೋಕೆಮಿಸ್ಟ್, ಅವನು ಭಾರತದಲ್ಲಿ ಬಂದು ಭಾರತದಲ್ಲಿ ಒಂದು ಆಶ್ರಮ ಸ್ಥಾಪಿಸಿಕೊಂಡು ಕೆಲವು ಕಾಲ ಇದ್ದವನು. ಅವನು ಒಂದು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಅತ್ಯಂತ ಹೊಸದಾದ ರಾಸಾಯನಿಕ ವಸ್ತುವನ್ನು ಸಂಶ್ಲೇಷಿಸ್ತಾನೆ, ಅವನು ತಯಾರು ಮಾಡ್ತಾನೆ. ಆ ರಾಸಾಯನಿಕ ವಸ್ತು ಸಂಶ್ಲೇಷಿಸಿ ಸಿಂಥಸೈಸ್ ಮಾಡಿ ಅದಕ್ಕೆ ಕ್ರಿಸ್ಟಲೈಸ್ ಆಗೋದಕ್ಕೆ, ಸ್ಫಟಿಕೀಕರಣಗೊಳ್ಳೋದಕ್ಕೆ ಅವಕಾಶ ಕೊಡ್ತಾನೆ. ಸ್ಫಟಿಕೀಕರಣಗೊಳ್ಳೋದಕ್ಕೆ ಅವಕಾಶ ಕೊಟ್ಟಾಗೆ ಅದು ಬಹಳ ದೀರ್ಘ ಸಮಯ ತಗೊಂತದ್ದು, ಸುಮಾರು 2-3 ದಿನಗಳ ಕಾಲ ತಗೊಂಡು ಅದು ಕ್ರಮೇಣ ಕ್ರಿಸ್ಟಲೈಸ್ ಆಯಿತು. ಆಮೇಲೆ ಸಬ್ಸಿಕ್ವೆಂಟಾಗಿ ಮತ್ತೆ ಅದೇ ವಸ್ತುವನ್ನು ತಯಾರಿಸಿ ಸಂಶ್ಲೇಷಿಸಿ ಸ್ಫಟಿಕೀಕರಣಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಾಗೆ ಕ್ರಮೇಣ ಆ ಸ್ಫಟಿಕೀಕರಣದ ಸಮಯ ಕಡಿಮೆ ಆಗ್ತಾ ಕೊನೆಗೆ ಅಂತಿಮವಾಗಿ ಒಂದು ಸ್ಟ್ಯಾಂಡರ್ಡ್ ಟೈಮನ್ನು ತಗೊಂತದ್ದು. ಶೆಲ್ಡ್ರಿಕ್ ಏನು ಹೇಳ್ತಾನೆ ಅಂತಂದರೆ, ಪ್ರತಿಯೊಂದು ವಸ್ತುವಿಗೆ ಸಂಬಂಧಪಟ್ಟಂಥ ಅದರ ಪ್ಯಾಟರ್ನಿಗೆ ಸಂಬಂಧಪಟ್ಟಂಥ ಅಲೆಗಳು ನಮ್ಮ ಸುತ್ತಲೂ ಉಂಟಾಗ್ತವೆ. ಆ ಅಲೆಗಳಿದ್ದರೆ ಬೇಗನೆ ಒಂದು ಫಾರ್ಮ್ ಅದು ಸ್ಫಟಿಕಗೊಳ್ಳುವಂಥದ್ದು ಸಾಧ್ಯ ಆಗತ್ತೆ. ಸೊ ಇದರ ಜೊತೆಗೆ ನಾನು ಶಕ್ತಿ ಗಾವಿನ್ ಅನ್ನುವಂಥ ಒಬ್ಬ ಚಿಂತಕಿ, ಅಮೇರಿಕಾದ ಚಿಂತಕಿ, ಆಕೆಯ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಕೇನು ಹೇಳ್ತಾಳೆ ಅಂತಂದರೆ,
ನಮ್ಮ ಸುತ್ತಲಿನ ಸಮಾಜದಲ್ಲಿ ನಾವು ಧನಾತ್ಮಕತೆಯನ್ನು ಬಯಸುವುದಾದರೆ ನಾವು ನಮ್ಮೊಳಗೆ ಅದನ್ನು ತೀವ್ರವಾಗಿ, ಅತ್ಯಂತ ತೀವ್ರವಾಗಿ ಅದನ್ನು ಆಕಾಂಕ್ಷೆಯನ್ನು ಇಟ್ಕೊಂಡು ತುಡಿಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಎಲ್ಲರ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಬೇಕು ಅಂತನ್ನುವಂಥದ್ದು ನನ್ನ ಭಾವನೆ. ಆದರೆ ನಾನು ಎಲ್ಲರ ಮನಸ್ಸಿನಲ್ಲಿ ಅಪಾರವಾಗಿರುವಂಥ ಪ್ರೀತಿ ಇದೆ ಅಂತ ಹೇಳಿ ನಂಬಿ ಆಕಾಂಕ್ಷೆಯನ್ನು ಅತ್ಯಂತ ತೀವ್ರವಾಗಿ ನಾನು ಅನುಭವಿಸಬೇಕು. ಆವಾಗ ಖಂಡಿತವಾಗಿ ನಾನು ಸುತ್ತಲಿನ ಎಲ್ಲರಲ್ಲಿ ಕೂಡ ಪ್ರೀತಿ ಅನ್ನುವಂಥದ್ದು ಹುಟ್ಟತ್ತೆ ಅಂತ ಹೇಳಿ ಶಕ್ತಿ ಗಾವಿನ ಸುಮಾರು ಎಕ್ಸ್ಪೆರಿಮೆಂಟ್ಗಳ ಮೂಲಕ ಸಿ ಹ್ಯಾಸ್ ಶೋನ್. ಸೊ ನಾನು ಏನು ಹೇಳಬೇಕಾಗಿದೆ ಅಂತಂದರೆ, ಸೊ ನಾವೆಲ್ಲರೂ ಕೂಡ ಆ ಥರ ಕಾಂಕ್ಷೆಯನ್ನು ಇಟ್ಕೊಂಡು ನಮ್ಮ ಸುತ್ತಲೂ ಒಂದು ಸಾತ್ವಿಕತೆಗೆ ಸಂಬಂಧಪಟ್ಟಂಥ ಅಲೆಗಳನ್ನು ನಿರ್ಮಾಣ ಮಾಡಬೇಕು. ಮತ್ತು ಆ ಅಲೆಗಳು ಇಂಟರ್ನ್ ನಮ್ಮ ಮೇಲೆ ಪ್ರಭಾವ ಬೀರಿ ನಮ್ಮ ಸಾತ್ವಿಕತೆಯನ್ನು ಹೆಚ್ಚಿಸ್ತವೆ ಅಂತನ್ನುವಂಥದ್ದು. ಒಂದು ಸಾತ್ವಿಕ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಗಾಂಧಿ ಹೇಳ್ತಾರೆ, ಮ್ಯಾಕ್ರೋ ರೆವಲ್ಯೂಷನನ್ನು ಗಾಂಧಿ ಒಪ್ತಾ ಇರಲಿಲ್ಲ, ಮೈಕ್ರೋ ಇವಲ್ಯೂಷನ್ ಅಂತ ಹೇಳ್ತಾ ಇದ್ದರು. ಒಬ್ಬೊಬ್ಬ ವ್ಯಕ್ತಿ ಬದಲಾಗೋದ್ರ ಮೂಲಕ ಇಡೀ ಸಮಾಜದ ಮೇಲೆ ಧನಾತ್ಮಕವಾಗಿರುವಂಥ ಪರಿಣಾಮ ಉಂಟಾಗೋದಕ್ಕೆ ಸಾಧ್ಯ ಆಗತ್ತೆ. ಅಷ್ಟರ ಮಟ್ಟಿಗೆ ಸಮಾಜದ ಕ್ವಾಲಿಟಿ ಅನ್ನುವಂಥದ್ದು ಹೆಚ್ಚಾಗತ್ತೆ ಅಂಥೇಳಿ ಸಂದೇಶ ಪ್ರತಿಷ್ಠಾನ ಅಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಅಂಥೇಳಿ ನನಗನ್ನಿಸುತ್ತೆ. ಸೊ ನೀವು ವಿವಿಧ ಕಲೆಗಳನ್ನು, ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ, ಸಾಹಿತ್ಯ ಸಂಬಂಧಪಟ್ಟಂಗೆ ಎಲ್ಲರನ್ನು ಕರೆದು ನೀವು ಸನ್ಮಾನಿಸೋದ್ರ ಮೂಲಕ ಈ ಸಮಾಜದಲ್ಲಿರುವಂಥ ಸಾತ್ವಿಕ ಶಕ್ತಿಯ ಉದ್ದೀಪನಕ್ಕೆ ನೀವು ಪೂರಕವಾಗಿರುವಂಥ ಒಂದು ಕೆಲಸ ಮಾಡ್ತಾಯಿದ್ದೀರಿ. ಸೊ ಈ ಪೂರಕವಾಗಿರುವಂಥ ಕೆಲಸ ಇನ್ನಷ್ಟು ಪ್ರಬಲವಾಗಿ ನಮ್ಮ ಇಡೀ ಸಮಾಜ, ಭಾರತೀಯ ಸಮಾಜ ಅತ್ಯಂತ ಸೌಹಾರ್ದದಿಂದ ಬದುಕುವಂಥ ಒಂದು ಸಂದರ್ಭ ಅದು ಮೂಡಲಿ ಅಂತ ಹೇಳಿ ಆಶಿಸ್ತಾ, ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನಕ್ಕೆ ನಾನು ನನ್ನ ಎಲ್ಲ ಸ್ನೇಹಿತರ ಪರವಾಗಿ ಇನ್ನೊಮ್ಮೆ ಹೃತ್ಪೂರ್ವಕವಾಗಿರುವಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಂದೇಶ ಪ್ರಶಸ್ತಿ 2023ರ ಪ್ರಶಸ್ತಿ ಪುರಸ್ಕೃತರ ಪರವಾಗಿ ತಮ್ಮ ನುಡಿಗಳನ್ನು ನಮ್ಮ ಮುಂದಿಟ್ಟ ಪ್ರೊಫೆಸರ್ ರಾಘವೇಂದ್ರ ಪಾಟೀಲ್ ತಮಗೆ ಧನ್ಯವಾದಗಳು. ವಾತ್ಸಲ್ಯಮಯ ನುಡಿ, ಸರಳ ಸಜ್ಜನಿಕೆಯ ನಡತೆ, ಪರಿಸರದತ್ತ ತೀವ್ರ ಕಾಳಜಿ, ನೊಂದವರ ದೀನದಲಿತರ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಹೃದಯ, ಉನ್ನತ ಚಿಂತನೆಗಳೊಂದಿಗೆ ಮಂಗಳೂರು ಧರ್ಮ ಪ್ರಾಂತ್ಯವನ್ನು ಮುನ್ನಡೆಸುತ್ತಿರುವ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಹಾಗೂ ಸಂದೇಶ ಪ್ರತಿಷ್ಠಾನದ ವಿಶ್ವಸ್ತರು ಆಗಿರುವ ಅತಿವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ ಈಗ ಸಂದೇಶ ಪ್ರಶಸ್ತಿ ಪ್ರದಾನ ಸಮಾರಂಭದ ಅತಿಥಿಗಳಾಗಿ ತಮ್ಮ ಸಂದೇಶವನ್ನು ನೀಡಲಿದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಇಂದಿನ ಈ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಅತಿವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜರ್ ಅವರೇ, ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಡಾಕ್ಟರ್ ಮೋಹನ್ ಅಲ್ವರ್ ಅವರೇ, ಹಾಗೂ ಈ ಸಮಾರಂಭದ ಪ್ರತ್ಯೇಕವಾಗಿ ಆಯೋಜನೆ ಮಾಡಿರುವ ಈ ಸಂದೇಶ ಪ್ರತಿಷ್ಠಾನದ ನಿರ್ದೇಶಕರು ಡಾಕ್ಟರ್ ಫಾದರ್ ಸುದೀಪ್ ಪಾಲ್ ರವರೇ, ಟ್ರಸ್ಟಿಗಳಾಗಿರುವಂತಹ ಶ್ರೀ ರಾಯ್ ಕ್ಯಾಸ್ಟ್ಲಿನೋ ಹಾಗೂ ಫಾದರ್ ಐವನ್ ಪಿಂಟೋರವರೇ, ಆಯ್ಕೆ ಸಮಿತಿಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ವಲೇರಿಯನ್ ರೋಡ್ರಿಗಸ್ ರವರೇ, ಹಾಗೂ ಇಂದಿನ ಪುರಸ್ಕೃತರೇ, ಆಯ್ಕೆ ಸಮಿತಿಯ ಸದಸ್ಯರೇ ಹಾಗೂ ಇಲ್ಲಿ ನೆರೆರುವ ನನ್ನ ಬಾಂಧವರೇ. ಇಂಗ್ಲಿಷ್ನಲ್ಲಿ ಒಂದು ಹೇಳಿಕೆ ಇದೆ, ಅದು ಯಾವಾಗಲೂ ನನ್ನ ಮನಸ್ಸಿಗೆ ಬರ್ತದೆ. ಮ್ಯಾನ್ ಈಸ್ ಅ ಸ್ಪಿರಿಟ್ ಇನ್ ದ ವರ್ಲ್ಡ್ ಆರ್ ಹ್ಯೂಮನ್ ಬೀಯಿಂಗ್. ಮನುಷ್ಯರು ಈ ಜಗತ್ತಿನಲ್ಲಿ ಒಂದು ಆತ್ಮ ಇದ್ದು, ನಾವು ಆತ್ಮದ ಶಕ್ತಿಯ ವಿವಿಧತೆಯನ್ನು ಕಂಡುಕೊಳ್ಳಲು, ಅದನ್ನು ಬೆಳೆಸಲು ಹಾಗೂ ಆಧ್ಯಾತ್ಮಿಕ ಜೀವಿಗಳಾಗಿ ಮಾನವ ಅನುಭವದಿಂದ ಜೀವಿಸಲು ನಮಗೆ ಈ ಕೆಲವು ವರ್ಷಗಳನ್ನು ದೇವರು ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಈ
ಆತ್ಮಶಕ್ತಿ ಇದೆ. ಅದರ ವಿವಿಧ ರೂಪಗಳನ್ನು ನಾವು ಇಂದು ಕಂಡಿದ್ದೇವೆ. ಸಾಹಿತ್ಯ ಆಗ್ಬೋದು, ಕಲೆ, ಸಂಗೀತ ಅಥವಾ ಇತರ ಪ್ರಕಾರಗಳನ್ನು ಕಂಡು ಅವುಗಳನ್ನು ನಿಜವಾಗಿ ಬೆಳೆಸಿ ಜನರ ಮನಸ್ಸಿನಲ್ಲಿ ಹೊಸತನ, ಹೊಸ ಹುರುಪನ್ನು ಮೂಡಿಸಿದ ದಿಗ್ಗಜರು ನಮ್ಮೊಡನೆ ಇದ್ದಾರೆ. ನಮ್ಮ ಶರೀರ ಹೇಗೂ ಇರಬಹುದು, ಎಲ್ಲೂ ಇರಬಹುದು, ಅದನ್ನು ಬದಲಾಯಿಸಲು ನಮಗೆ ಜಾಸ್ತಿ ಸಾಧ್ಯವಿಲ್ಲ. ಆದರೆ ನಮ್ಮ ಆತ್ಮವನ್ನು, ಆತ್ಮಿಕ ಶಕ್ತಿಯನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಖಂಡಿತವಾಗಿ ಬೆಳೆಸಲು, ಅನೇಕ ರೀತಿಯಿಂದ ಬೆಳೆಸಲು ನಮಗೆ ಸಾಧ್ಯವಿದೆ ಎಂಬುದನ್ನು ನಮ್ಮ ಈ ಪುರಸ್ಕೃತರು ತೋರಿಸಿಕೊಟ್ಟಿದ್ದಾರೆ. ಮಾತುಗಳಲ್ಲಿ, ಸಂಗೀತದ ಮೂಲಕ, ಬರವಣಿಗೆಯ ಮೂಲಕ, ಕಲೆಯ ಮೂಲಕ ಮತ್ತು ಯಾವುದು ವಿವಿಧ ಪ್ರಕಾರಗಳಿವೋ ಅವುಗಳೆಲ್ಲವನ್ನು ಅಳವಡಿಸಿ ನಮ್ಮ ಜನರ ಉದ್ಧಾರಕ್ಕಾಗಿ ಅವರ ಜೀವನದೊಡನೆ ಸ್ಪಂದಿಸಿ ವಿಕಲಚೇತನರಿರ್ಬೋದು, ಕಷ್ಟದಲ್ಲಿರುವವರು, ದಲಿತರು ಹಾಗೂ ಶೋಷಿತರು, ಈ ವರ್ಗಗಳ ಒಟ್ಟಾರೆ ಬೆಳವಣಿಗೆಯ ಬಗ್ಗೆ ಆಲೋಚನೆ ಮಾಡಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಅನೇಕರು ನಮ್ಮೊಡನೆ ಇದ್ದಾರೆ. ಅವರಿಗೆ ಇಂದು ಸನ್ಮಾನ ಮಾಡುವಂಥದ್ದು ನಮಗೆ ನಿಜವಾಗಿ ಸಂತೋಷದ ಸಂಗತಿಯಾಗಿದೆ. ನಾವು ಕಲಿಯುವುದು ಹಲವಾರು ಸಂಗತಿಗಳಿವೆ, ಕಲಿಯುವುದಕ್ಕೆ ಹಲವಾರು ಅವಕಾಶಗಳಿವೆ. ಇವರು ಮಾಡಿದ ಸಾಧನೆ ನಾನು ಇನ್ನೂ ಮಾಡಿಲ್ಲ, ಅಂತೂ ಅವರಿಂದ ಕಲಿತು ಮುಂದಿನ ದಿನಗಳಲ್ಲಿ ನಾನೇನು ಮಾಡಬಹುದು, ಜಗತ್ತಿಗೆ ಒಳಿತಾಗಲು, ಈ ಸಮಾಜಕ್ಕೆ ಉತ್ತಮ ಆಲೋಚನೆ ಹಾಗೂ ಉನ್ನತ ಮಟ್ಟಕ್ಕೇರಿಸಲು ನಾನೇನು ಮಾಡ್ಬೋದು, ನನ್ನ ಎದುರಿರುವ ವ್ಯಕ್ತಿಗಾಗಿ ನಾನೇನು ಮಾಡಬಹುದು ಎಂಬುದನ್ನು ಅರಿತು ಆ ಪ್ರಶ್ನೆಗೆ ದಿನಾಲೂ ಉತ್ತರ ಕೊಡಲು ಈ ನಮ್ಮ 9 ಮಂದಿ ಪುರಸ್ಕೃತರು, ಪ್ರಶಸ್ತಿ ವಿಜೇತರು ನನಗೆ ಸವಾಲೊಡ್ಡುತ್ತಿದ್ದಾರೆ. ಇವರಿಗೆ ನಾನು ವಂದಿಸಿ ಅಭಿನಂದಿಸಿ ಇಂದಿನ ಈ ಕಾರ್ಯಕ್ರಮಕ್ಕೆ ನಿಜವಾಗಿ ಅವರಿದ್ದದು ನಮ್ಮ ಭಾಗ್ಯ ಎಂದು ಹೇಳಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಕೃತಜ್ಞತೆಗಳು. ವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ ತಮಗೆ ತಮ್ಮ ಈ ಅರ್ಥಗರ್ಭಿತವಾದ ಸಂದೇಶಕ್ಕಾಗಿ. ಕಲೆಯನ್ನು ಪ್ರೀತಿಸಿ ಪೋಷಿಸದಿದ್ದರೆ ಕಲೆ ಸಿದ್ಧಿಸದು. ಸ್ವತಃ ಕಲಾವಿದರಾಗಿ ಸಾಹಿತ್ಯ ಕಲೆಗಳನ್ನು ಪೋಷಿಸಿ ಬೆಳೆಸಲು ಹಲವಾರು ದಶಕಗಳಿಂದಲೂ ನಿರಂತರವಾಗಿ ಶ್ರಮಿಸುತ್ತಿರುವ ಈ ಕರಾವಳಿ ಪ್ರದೇಶದಲ್ಲಿ ರಾಷ್ಟ್ರ ಮಟ್ಟದ ಕಲಾವಿದರನ್ನು ತರಿಸಿ ಅವರ ಕಲೆಯ ಮೃಷ್ಟಾನ್ನ ಭೋಜನವನ್ನು ಕರಾವಳಿಯ ಜನತೆಗೂ ಉಣಬಡಿಸಿದ ಅಪ್ರತಿಮ ಕಲಾವಿದ, ಪ್ರಚಂಡ ಸಂಘಟಕ, ಅಸಾಧಾರಣ ಕಲಾ ಪೋಷಕ, ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಂ ಮೋಹನ್ ಆಳ್ವಾ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿದ್ದು ಈ ಸಾಹಿತಿ ಕಲಾವಿದರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಮೆರುಗು ನೀಡಿರುತ್ತಾರೆ. ಇದೀಗ ಅವರ ಸಂದೇಶ. ಬಳ್ಳಾರಿಯ ಧರ್ಮ ಪ್ರಾಂತ್ಯದ ಅತಿ ವಂದನೀಯ ಧರ್ಮಾಧ್ಯಕ್ಷರಿಗೆ, ಮಂಗಳೂರಿನ ಧರ್ಮ ಪ್ರಾಂತ್ಯದ ಅತಿ ವಂದನೀಯ ಧರ್ಮಗುರುಗಳಿಗೆ ಕೈ ಮುಗಿದುಕೊಂಡು, ಹಾಗೆ ಧರ್ಮಗುರುಗಳಾದಂಥ ಐವನ್ ಪಿಂಟೋರವರಿಗೆ, ರಾಯ್ ಕಾಸ್ಟಲ್ನವರಿಗೆ, ಪ್ರೊಫೆಸರ್ ವಲೇರಿಯನ್ ರಾಡ್ರಿಗಸ್ ಅವರಿಗೆ ಮತ್ತು ಇಲ್ಲಿದ್ದಂಥ ಎಲ್ಲ ಅತಿವಂದನೀಯ ಧರ್ಮಗುರುಗಳಿಗೆ, ಧರ್ಮ ಭಗಿನಿಯವರಿಗೆ ಕೈ ಮುಗಿದುಕೊಂಡು, ಇವತ್ತು ಪ್ರಶಸ್ತಿಯನ್ನು ಪಡೆದಂಥ ಎಲ್ಲರಿಗೂ ಕೈ ಮುಗಿಯುತ್ತಾ ಸೇರಿದ ಸಹೃದಯ ಬಂಧುಗಳೇ, ಬಹಳ ಸುಂದರವಾದಂಥ ಕ್ಷಣಗಳಲ್ಲಿ ನಾವಿದ್ದೇವೆ. 32 ವರ್ಷದ ಹಿಂದೆ ಧರ್ಮಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ಈ ಪ್ರದೇಶದಲ್ಲಿ ಸಂದೇಶ ಪ್ರತಿಷ್ಠಾನ ಪ್ರಾರಂಭ ಆಗಿ 32 ವರ್ಷಗಳಿಂದ ಸಾಮಾಜಿಕ ಸಾಮರಸ್ಯ ಮತ್ತು ಮೌಲ್ಯಾಧಾರಿತವಂಥ ಬದುಕಿಗೆ ಒತ್ತನ್ನು ಕೊಡ್ತಾ, ಅದರ ಜೊತೆ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿಗಳಿಗೆ ಸಂದೇಶ ಪ್ರಶಸ್ತಿಯನ್ನು ಕೊಡ್ತಾ ಬಂದದನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಇದು ಬಹಳ ದೊಡ್ಡ ಸಮಾಜವನ್ನು ಕಟ್ಟುವಂಥ ಒಂದು ಕೆಲಸ, ಈ ಕ್ರಿಯೆ ನಡೀತಾ ಇದೆ. ಇವತ್ತು ಕೂಡ ನಾವು ಅಂಥ ಒಂದು ಸಮಾರಂಭದಲ್ಲಿ ನಾವು ಇದ್ದೇವೆ. ನಾನು ಬಹಳ ನಿಕಟವಾದ ಸಂಬಂಧದಲ್ಲಿ ಈ ಒಂದು ಸಂದೇಶ ಪ್ರತಿಷ್ಠಾನದ ಜೊತೆ ಇದ್ದದ್ದರಿಂದ, ಅದನ್ನು ಸರಿಯಾಗಿ ತಿಳಿದುಕೊಂಡದ್ದರಿಂದ ನಾನು ಇದನ್ನು ಹೇಳಲಿಕ್ಕೆ ಇಚ್ಛೆಪಟ್ಟದ್ದು. ಇವತ್ತು ನಮಗೆ ದೇವರು ಒಂದು ಮನುಷ್ಯನಾಗಿ ಬದುಕುವಂಥ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. 100 ಕಾಲ ಸಮಯವನ್ನು ನಮಗೆ ಕೊಟ್ಟಿದ್ದಾರೆ. ಇದರ ಜೊತೆ ನಮಗೆ ಬಹಳ ಸುಂದರವಾದಂಥ
ಕಣ್ಣು, ಕಿವಿ, ಬಾಯಿ, ಹೃದಯ, ಮನಸ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೊಂದು ಸಂಸ್ಕಾರವನ್ನು ಮಾಡುವಂಥ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಕೆಲವರು ಇದನ್ನೆಲ್ಲ ಉಪಯೋಗಿಸಿಕೊಂಡು ತನ್ನ ಜೀವನದಲ್ಲಿ, ಒಟ್ಟು ಜೀವನದಲ್ಲಿ ಬಹಳ ದೊಡ್ಡ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಸಮಾಜದ ಒಬ್ಬ ಬಹಳ ಒಂದು ವ್ಯಕ್ತಿಯಾಗಿ ಬದುಕುವವರನ್ನು ನಾವು ಕಂಡಿದ್ದೇವೆ, ಸಂಪತ್ತಾಗಿ ಬದುಕುವವರನ್ನು ನಾವು ಕಂಡಿದ್ದೇವೆ. ಆದರೆ ಈ ಸಂಖ್ಯೆ ವರ್ಷ ವರ್ಷ ನಾವು ಅತಿ ಬುದ್ಧಿವಂತರು, ಅತಿ ಶ್ರೀಮಂತರು ಆಗ್ತಾ ಹೋಗುವಾಗ ಈ ಸಮಾಜವೂ ಕೂಡ, ಇಂಥ ವ್ಯಕ್ತಿಗಳು ಕೂಡ ಕಡಿಮೆ ಹೋಗ್ತಾ ಹೋಗುವುದು ನಮ್ಮ ದುರಾದೃಷ್ಟ. ಬಹುಸಂಖ್ಯೆಯಲ್ಲಿ ಇವತ್ತು ಎಲ್ಲರಿಗೂ ಇರುವ ಹಾಗೆ ಇದ್ದಂಥ ಕಣ್ಣಿದ್ದು ಕೂಡ ಕುರುಡರಾಗಿದ್ದುಕೊಂಡು, ಕಿವಿದ್ದು ಕೂಡ ಕಿವುಡರಾಗಿದ್ದುಕೊಂಡು, ಬಾಯಿದ್ದು ಕೂಡ ಮೂಕರಾಗಿದ್ದುಕೊಂಡು, ಹೃದಯ ಇದ್ದು ಕೂಡ ಹೃದಯವಂತಿಕೆಯನ್ನು ತುಂಬಿಸಲಾಗದೆ, ಶುದ್ಧವಾದಂಥ ಮನಸ್ಸನ್ನು ಇಡದೆ ಬಹಳ ಅಪಾಯಕಾರಿ ವ್ಯಕ್ತಿಗಳು ಕೂಡ ಈ ಸಮಾಜದಲ್ಲಿರುವುದನ್ನು ನಾವು ಗಮನಿಸಿದ್ದೇವೆ. ಒಂದು ರೀತಿಯಲ್ಲಿ ಈಗ ಸಮಾಜ ನೋಡುವಾಗ ನಾವು ಬಹಳ ಸುಲಭದಲ್ಲಿ ಭ್ರಷ್ಟ ಎಂಬ ಪದವನ್ನು ಕೆಲವರಿಗೆ ಉಪಯೋಗಿಸಬಹುದು. ಆದರೆ ಇವತ್ತು ಸಮಾಜವೇ ಒಂದು ರೀತಿಯ ಭ್ರಷ್ಟವಾಗ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಬಹಳ ಜಾಗರೂಕತೆಯಿಂದ ನಾವು ಮಾಡಬೇಕು. ನನ್ನ ಒಂದು ವೈಯಕ್ತಿಕವಾದಂಥ ಜೀವನವನ್ನೇ ನಾನು ಕಂಡರೆ, ನನ್ನ 70 ವರ್ಷದಲ್ಲಿ ಕಳೆದು ಹೋದ ಸಮಯಗಳು ಅದೆಷ್ಟು ಸುಂದರವಾದಂಥ ಸಮಯಗಳು, ಈಗ ಮುಂದೆ ಬರುವಂಥ ಸಮಯಗಳು ಎಷ್ಟು ಕಷ್ಟದಾಯಕವಾದಂಥ, ಎಷ್ಟು ಸವಾಲಿರುವಂಥ, ಪ್ರತಿದಿನವೂ ನನಗೆ ಆಗ್ತಾ ಇದೆ, ನಾನು ಒಂದು ವೇಳೆ ಔಟ್ಡೇಟೆಡ್ ಆಗ್ತಾ ಇದ್ದೇನಾ, ಸವಕಲು ನಾಣ್ಯ ಆಗ್ತೇನಾ ಎಂಬ ಪ್ರಶ್ನೆ ನನ್ನನ್ನು ಕಾಡ್ತಾ ಇರ್ತದೆ. ಇದು ಎಂದೂ ಒಬ್ಬ ಮನುಷ್ಯನಿಗೆ ಕಾಡಬಾರ್ದು. ಅದು ನನ್ನಂಥ ಒಂದು 70 ವರ್ಷ ದಾಟಿದಂಥ ಹಿರಿಯ ನಾಗರಿಕರಿಗೆ ಇನ್ನು ಉಳಿದಂಥ ಸಮಯದಲ್ಲಿ ಇದು ಕಾಣಬಾರ್ದು ಅಂತ ನನ್ನ ಅಪೇಕ್ಷೆ ಪಡುವ. ಆದರೆ ಏನು ಮಾಡೋದು, ಒಂದು ಲಘುವಾಗಿ ಮಾತನಾಡೋದಾದರೆ, ಒಂದು ಈಗಿರುವಂಥ ಎಷ್ಟೋ ನಮ್ಮ ಕೈಯಲ್ಲಿರುವಂಥ ಮೊಬೈಲ್ ಅಥವಾ ಇಂಟರ್ನೆಟ್ಗಳು ಅಥವಾ ನಮ್ಮ ಯಾವುದೇ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ಗಳಿರ್ಬೋದು, ನಾವು ಯಾವುದನ್ನು ಮುಟ್ಲಿಕ್ಕೆ ನನಗೆ ಮನಸ್ಸು ಬರುವುದಿಲ್ಲ. ಯಾಕೆಂದರೆ ಎಲ್ಲೋ ನನ್ನ ಒಂದು ಸಮಯವನ್ನು ಅದು ಕಬಳಿಸ್ತದೋ, ಎಲ್ಲೋ ನನ್ನ ಮುಗ್ಧವಾದಂಥ ನನ್ನ ಮನಸ್ಸು ಹೃದಯವನ್ನು ಹಾಳು ಮಾಡ್ತದೋ, ಒಂದು ರೀತಿಯ ಬದುಕೇನ ಭ್ರಷ್ಟವಾಗ್ತದೋ ಎಂಬುದು ಅದರಿಂದ ದೂರವಿರಬೇಕು ಅಂತ ಆಸೆ. ಆದರೆ ನಮ್ಮ ಮನೆಯಲ್ಲೇ ಗಮನಿಸುವಾಗ ನಾನೊಬ್ಬ ಸ್ವಲ್ಪ ಮಟ್ಟಿನ ವಿದ್ಯಾವಂತ ಹೇಳುವವ, ನನಗೆ ಇದರ ಬಗ್ಗೆ ಅನಕ್ಷತೆ ಕಾಣ್ತಾ ಇದೆ. ಆದರೆ ಏನೂ ಒಂದು ಶಾಲೆಗೆ ಹೋಗುವ ವಿದ್ಯಾಭ್ಯಾಸ ಇಲ್ಲದಂಥ ಒಂದು ಕೆಲಸದ ಜನಗಳು ನಮ್ಮ ಮನೆಯಲ್ಲಿರುವವರು ಇಡೀ ದಿನ ಮೊಬೈಲನ್ನು ಉಪಯೋಗಿಸ್ತಾ ಅದನ್ನು ಮಾಡಿಕೊಂಡು ಅವರೇ ನನ್ನಲ್ಲಿ ಪ್ರಶ್ನೆ ಕೇಳ್ತಾರೆ, ನೀವು ವಾಟ್ಸಪ್ನಲ್ಲಿ ಇಲ್ವಾ ಅಂತೇಳಿ, ನೀವು ಫೇಸ್ಬುಕ್ನಲ್ಲಿ ಇಲ್ವಾ ಎಂಬ ಪ್ರಶ್ನೆ ನನ್ನನ್ನು ಕೇಳ್ತಾ ಇದ್ದಾರೆ. ಆಗ ನನಗೆ ಆಗ್ತಾ ಇದೆ, ನಾನು ಎಲ್ಲಿಯಾದರೂ ಸವಕಲು ನಾಣ್ಯ ಆಗ್ತಾ ಇದ್ದೇನಾ, ನಾನು ಎಲ್ಲಿಯಾದರೂ ಭ್ರಷ್ಟನಾಗ್ತಾ ಇದ್ದೇನಾ ಎಂಬ ಒಂದು ಕಾಡ್ತಾ ಇದೆ. ಒಂದು ಸಮಾಜದ ಪರಿಕಲ್ಪನೆ ಎಂಥ ಸುಂದರವಾದಂಥ ಸಮಾಜದ ಪರಿಕಲ್ಪನೆ, ಒಂದು ಧರ್ಮದ ಪರಿಕಲ್ಪನೆ ಎಂಥ ಸುಂದರವಾದಂಥ ಪದ, ಸೇವಾ ಮನೋಭಾವ ಎಂಥ ಸುಂದರವಾದಂಥ ಮನೋಭಾವ. ಇವತ್ತು ಇಡೀ ಧರ್ಮ ಮತ್ತು ಮತಕ್ಕಿರುವ ವ್ಯತ್ಯಾಸವೇ ಜನಗಳಿಗೆ ಗೊತ್ತಿಲ್ಲದೆ ಎಲ್ಲ ಮತಗಳ ಹಿಂದೆ ಧರ್ಮ ಎಂಬ ಪದವನ್ನು ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ. ಇನ್ನು ಸಮಾಜ ಎಂಬ ಪದ, ಇವತ್ತು ಒಂದು ಮತ, ಜಾತಿ, ಸಮಾಜಕ್ಕಿರುವ ವ್ಯತ್ಯಾಸವೇ ಗೊತ್ತಿಲ್ಲದೆ ಎಲ್ಲ ಮತದವರನ್ನು, ಎಲ್ಲ ಜಾತಿಯವರನ್ನು ಸಮಾಜ ಎಂಬ ಪದವನ್ನು ಅದರ ಹಿಂದೆ ಸೇರಿಸಿಕೊಂಡು ಅದರ ಪದದ ಅರ್ಥವೇ ದೂರವಾಗ್ತಾ ಇದೆ. ಸೇವಾ ಮನೋಭಾವ, ಇದನ್ನು ಬಹಳ ಸುಂದರವಾಗಿ ಇವತ್ತು ಪ್ರಶಸ್ತಿ ಪಡೆದವರು ಹೇಳಿದರು. ನಾವು ಅದನ್ನು ಅನುಭವಿಸದೆ ಹೋದರೆ ನಮಗೆ ಅದರ ಸುಖ ಗೊತ್ತಾಗುವುದಿಲ್ಲ. ಈಗ ಸೇವಾ ಮನೋಭಾವದ ಒಂದು ಸುಂದರವಾದಂಥ ಒಂದು ಅನುಭವ ನಮ್ಮ ಜೀವನದಲ್ಲಿ ಆಗದೆ ಹೋದರೆ ನಾವು ಆ ಒಂದು ಸೇವಾ ಮನೋಭಾವದ ಬಗ್ಗೆ ಏನು ಮಾತನ್ನು ಹೇಳ್ಬೋದು, ಏನು ಬರೀಬೋದು ಹೇಳಿ, ಇದು ಬಹಳ ಪ್ರಮುಖ. ಈ ರೀತಿಯಲ್ಲಿ ಒಂದು ಗೊಂದಲದಲ್ಲಿ ಹೋಗ್ತಾ ಇರುವಾಗ ನಾವು ಬಹಳ ಜಾಗರೂಕತೆಯಾಗಬೇಕಾಗ್ತದೆ. ಎಷ್ಟೋ ಕೆಲವು ಪ್ರಾಮುಖ್ಯವಾದಂಥ ವಿಷಯಗಳು ಇವತ್ತು ಇವೆಂಟ್ ಮ್ಯಾನೇಜರ್ಗಳ ಅಡಿಯಲ್ಲಿ ಬಂದು ಇವತ್ತು ಒಂದು ರೀತಿಯಲ್ಲಿ ಅದು ತನ್ನ ಇಡೀ ಮೌಲ್ಯವನ್ನೇ ಕಳೆದು ಹೋಗುವುದನ್ನು ಗಮನಿಸ್ತಾ ಇದ್ದೇವೆ. ಈ ಕಾರ್ಪೊರೇಟ್ ಶೈಲಿಯಲ್ಲಿ ಇವತ್ತು ಒಂದು ವಿದ್ಯಾಭ್ಯಾಸದ ಇರ್ಬೋದು, ಅಥವಾ ಒಂದು ಆರೋಗ್ಯದ ಕ್ಷೇತ್ರಗಳಿರ್ಬೋದು, ಅಥವಾ ಬಹಳ ನಾವು ಮೆಚ್ಚಿಕೊಳ್ಳುವಂಥ ನಮ್ಮ ಸಾಂಸ್ಕೃತಿಕ ಕ್ಷೇತ್ರಗಳಿರ್ಬೋದು, ಎಲ್ಲವೂ ಇವತ್ತು ಒಂದು ರೀತಿಯ ಇವೆಂಟ್ ಮ್ಯಾನೇಜರ್ಗಳ ಕೈಯಲ್ಲಿ ಬಂದು, ಕಾರ್ಪೊರೇಟ್ಗಳ ಶೈಲಿಯಲ್ಲಿ ಬಂದು ಇಡೀ ಅದರ ಮೌಲ್ಯಗಳು ಕಳೆದು ಹೋಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದು ಬಹಳ ದುಃಖ ಕೊಡುವಂಥ ವಿಚಾರ. ಒಂದು ರೀತಿಯಲ್ಲಿ ಆ ಇವೆಂಟ್ ಮ್ಯಾನೇಜರ್ಗಳು ಬಂದು ಯಶಸ್ವಿ ಉದ್ದಿಮೆ, ಯಶಸ್ವಿ ಒಂದು ವ್ಯವಸ್ಥೆ, ಯಶಸ್ವಿ ಕೆಲಸ ಅಂತ ಒಂದು ಹೇಳಿಕೊಳ್ಬೋದು.
ಆದರೆ ಮೌಲ್ಯಗಳೇ ಕಳೆದುಕೊಂಡು ಹೋದರೆ ಅಲ್ಲಿ ಯಶಸ್ವಿ ಎಂಬ ಪದ ಎಲ್ಲಿಗೆ ಅರ್ಥ ಆಗ್ತದೆ ಎಂಬುದೇ ನಮಗೆ ಅರ್ಥವಾಗ್ತಾ ಇಲ್ಲ. ಈ ದೃಷ್ಟಿಯಲ್ಲಿ ಬಹಳಷ್ಟು ಜಾಗರೂಕತರಾಗಬೇಕಾಗ್ತದೆ. ಇಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈಗ ಅವಲೋಕಿಸುವಾಗ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುವುದು ಎಲ್ಲಿ? ಒಂದು ಸಂಬಂಧವನ್ನು ಕಟ್ಟುವಲ್ಲಿ, ಒಂದು ಹೃದಯವನ್ನು ಕಟ್ಟುವಲ್ಲಿ ಇರುವಂತಹ ಒಂದು. ಆದರೆ ಇವತ್ತು ಬಂದು ಅಲ್ಲಿ ನೋಡಿದರೆ ಇಡೀ ಪ್ರೇಕ್ಷಕ ವರ್ಗ ಕೂತ್ಕೊಂಡದ್ದು ನೋಡಿದರೆ ಒಂದು ರೀತಿಯ ಭ್ರಷ್ಟ ಪ್ರೇಕ್ಷಕರು ಇದ್ದುಕೊಂಡು ಅಲ್ಲಿರುವ ಒಬ್ಬ ಉತ್ತಮವಂತ ಇವತ್ತು ಸನ್ಮಾನಗೊಂಡಂಥ ಒಂದು ಕಲಾವಿದೆಗೆ ಒಂದು ಆ ಪದವನ್ನು, ಆ ಸಾಹಿತ್ಯವನ್ನು ಇಟ್ಟುಕೊಂಡು ಒಂದು ಪದ ಹೇಳಬೇಕಾದರೆ ಎಷ್ಟು ಕಷ್ಟ, ಎಷ್ಟು ಸವಾಲು ಅವರ ಎದುರಿನಲ್ಲಿ ಮೂಡಿ ಬರ್ತದೆ. ಇದು ಬಹಳ ದೊಡ್ಡ ಸಂಗತಿಯಾಗಿ ಮೂಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವುಗಳು ಅಚಲಿತರಾಗಬೇಕು ಅಂತಿಲ್ಲ. ನಾವು ಇದನ್ನು ಎದುರಿಸಬೇಕಾದ ನಮ್ಮ ಧರ್ಮ, ಅದನ್ನು ಬಿಡಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ನಾನೊಂದು ವಿದ್ಯಾರ್ಥಿಗಳ ಜೊತೆಯಲ್ಲಿರುವವ. ಎಷ್ಟೋ ಬಾರಿ ನಮಗೆ ವಿದ್ಯಾರ್ಥಿಗಳನ್ನು ಗಮನಿಸುವಾಗ ನಾವು ಆ JEE ರಿಸಲ್ಟನ್ನು, ಆ ನೀಟ್ನ ರಿಸಲ್ಟನ್ನು, ಆ CET ರಿಸಲ್ಟನ್ನು, ಆ CS ನ ರಿಸಲ್ಟನ್ನು, ಕ್ಲಾಟ್ನ ರಿಸಲ್ಟನ್ನು ಬಹಳ ಪರಾಕ್ರಮವಾಗಿ ನಾವು ಹೇಳ್ತಾ ಇರ್ತೇವೆ. ಎಷ್ಟೋ ಸಲ ನಮ್ಮ ಆ ಬುದ್ಧಿಮತ್ತೆಯನ್ನು ಕಲಿಯುವಂಥ ವಿದ್ಯಾರ್ಥಿಗಳ ಸಾಧನೆ ನೋಡಿಕೊಂಡು, ಅವರ ರ್ಯಾಂಕ್ಗಳನ್ನು ನೋಡಿಕೊಂಡು ನಾವು ಪೇಪರ್ಗಳೆಲ್ಲ ಕೊಡ್ತೇವೆ. ಅಸಂಖ್ಯಾತ ಇವತ್ತನೇ ಪೇಪರ್ ತೆಗೆದು ನೋಡಿದರೆ 390 ಜನ ಆಳ್ವಾಸಿನ ಒಂದು ಕಾಲೇಜಿಂದ ಇವತ್ತು ನೀಟ್ನ ಮುಖಾಂತರ ಸರ್ಕಾರಿ ಸೀಟ್ಗಳಿಗೆ ಹೋದರು ಎಂಬ ಒಂದು ಮಾತನ್ನು ನಾವು ಹೇಳ್ತೇವೆ. ಆದರೆ ಒಳಗೆ ನಾನೊಬ್ಬ ವೈದ್ಯನಾಗಿದ್ದುಕೊಂಡು, ನಾನೊಂದು ಸಮಾಜದ ಪರಿಕಲ್ಪನೆಯಲ್ಲಿ ಇದ್ದುಕೊಂಡು ನನಗೇ ಕೆಲವು ಸಲ ಹೆದರಿಕೆ ಆಗ್ತದೆ ಈ ಮಕ್ಕಳು ನೋಡುವಾಗ. ಒಂದು ಕಡೆಯಲ್ಲಿ ನೀಟ್ನಲ್ಲಿ ಪರೀಕ್ಷೆ ಕೂತ್ಕೊಳ್ಳುವಂಥ ಈ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಒಂದು ಬಹಳ ಮಾರ್ಕನ್ನು ತೆಗೆದುಕೊಂಡು ಆ ನೀಟ್ ಪರೀಕ್ಷೆಯಲ್ಲಿ ಕೂತ್ಕೊಂಡು 2 ವರ್ಷದಲ್ಲಿ ಕಲಿತಂಥ ವಿಚಾರವನ್ನು 3 ಗಂಟೆಯಲ್ಲಿ 180 ಕ್ವಶನ್ನಲ್ಲಿ 720 ಮಾರ್ಕ್ನಲ್ಲಿ ನಿರ್ಧಾರ ಮಾಡುವುದಂದರೆ ನನ್ನಂಥವರಿಗೆ ಅದು ಸಾಧ್ಯ ಇಲ್ಲ. ನಾನಿವತ್ತಂಥ ವ್ಯಕ್ತಿಗಳನ್ನು ನಿರ್ಧಾರ ಮಾಡ್ಬೋದು, ಆದರೆ ನಾನು ವಿದ್ಯಾರ್ಥಿ ಆಗಿರುವಾಗ ಹಾಗೆ ಇದ್ದದ್ದೇ ಇಲ್ಲ. ಹೀಗಿರುವಾಗ ಇವತ್ತು ಅಂಥ ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ. ಸರಿ, ಅವರ ಆ ಐಕ್ಯ ಪವರ್ ಎದುರಿನಲ್ಲಿ, ಬುದ್ಧಿವಂತಿಕೆ ಎದುರಿನಲ್ಲಿ ನಾವುಗಳು ಏನೂ ಅಲ್ಲ ಅಂತ ನಮಗೆ ಅನಿಸ್ತದೆ. ಮುಂದೆ ಅವರು MBBS ಅನ್ನು ಓದಿ ನಾಳೆ ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಕಲಿಯುವಾಗಲೂ ಅಡ್ವಾನ್ಸ್ಡ್ ನೀಟಿಗೆ ಪರೀಕ್ಷೆ ಕೂತ್ಕೊಂಡು ಅಪ್ರತಿಮ ಬುದ್ಧಿವಂತಿಕೆಯನ್ನು ತೋರಿಸಿಕೊಂಡು ನಾಳೆ ಹೊರಗೆ ಬಂದು ಬಹಳ ದೊಡ್ಡ ಒಂದು ಪದವಿಯನ್ನು ಪಡೆದುಕೊಂಡು, ಪೋಸ್ಟ್ ಗ್ರ್ಯಾಜುಯೇಷನ್ ಪಡೆದುಕೊಂಡು ಸಮಾಜಕ್ಕೆ ಬರ್ತಾರೆ. ಸಮಾಜಕ್ಕೆ ಬಂದಾಗ ಬಹಳ ದೊಡ್ಡ ಡಿಗ್ರಿಯನ್ನು ಪಡೆದು ಬಂದಿರಬಹುದು. ಆದರೆ ಒಬ್ಬ ವೈದ್ಯರಿಗೆ ಬೇಕಾದಂಥ ಮೂಲಭೂತವಾದಂಥ ಕೆಲವು ಗುಣಗಳಿದೆ. ಮಾನವೀಯತೆ, ಕರುಣೆ, ಪ್ರೀತಿ, ಸಂಬಂಧ, ಸಂವಹನ ವಿದ್ಯೆಗಳು. ಇದು ಯಾವುದೂ ಅವನಿಗೆ ಸ್ವಲ್ಪವೂ ಇಲ್ಲದೆ ಕೇವಲ ಅದು ಮಾತ್ರ ಬುದ್ಧಿವಂತಿಕೆ ಮಾತ್ರ ಇದ್ದು ಬಿಟ್ಟರೆ ಎಂಥ ದೊಡ್ಡ ವೈದ್ಯ ಈ ಸಮಾಜಕ್ಕೆ ಸಿಗಲಿಕ್ಕೆ ಸಾಧ್ಯ ಹೇಳಿ? ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಇದು ನಮಗಿರುವಂಥ ಒಂದು ಬಹಳ ದೊಡ್ಡ ನೆಗೆಟಿವ್ ಆಗಿ ಈಗ ಸಮಾಜದಲ್ಲಿ ಇರುವಂಥ ವಿಷಯ. ಇಂಥ ಸಂದರ್ಭದಲ್ಲಿ ನಾವು ಧೃತಿಕೆಡಬೇಕು ಅಂತಿಲ್ಲ. ಬೇಕಾದಷ್ಟು ಇವತ್ತು ಎದುರಿನಲ್ಲಿ ಕೂತ್ಕೊಂಡಂಥ ಧರ್ಮಗುರುಗಳಿದ್ದಾರೆ, ಧರ್ಮ ಭಗಿನಿಯವರಿದ್ದಾರೆ, ಬೇಕಾದಷ್ಟು ಸಮಾಜಮುಖಿ ಕೆಲಸ ಮಾಡುವಂಥ ವ್ಯಕ್ತಿಗಳಿದ್ದಾರೆ. ಮದರ್ ತೆರೆಸಾರಂಥವರು ಇವತ್ತು ಎಂತೆಂಥ ವ್ಯಕ್ತಿಗಳಿಗೆ ಹೇಳ್ತಾರೆ. ಇವತ್ತು ಇಡೀ ನಮ್ಮ ಸಮಾಜಕ್ಕಾಗಿ ಕೆಲಸ ಮಾಡುವಂಥ ಬೇರೆ ಬೇರೆ ಇದರಲ್ಲಿ ಸ್ಥಳಗಳಲ್ಲಿ ಕೆಲಸ ಮಾಡುವಂಥ ಬಹಳ ವ್ಯಕ್ತಿಗಳು ನಾವು ಗೌರವಿಸ್ತೇವಿದ್ದೇವೆ. ಇಂಥ ವ್ಯಕ್ತಿಗಳು ಇವತ್ತು ಬೇಕಾದಷ್ಟು ಜನರು ಈ ನಾಡಿನಲ್ಲಿ ಇದ್ದಾರೆ. ಇದು ಇರುವಾಗ ನಾವೇನು ವಿಚಲಿತ ಆಗಬೇಕು ಅಂತಿಲ್ಲ. ಬಹಳಷ್ಟು ಸಮಚಿತ್ತದಿಂದ ನಮಗೆ ನಮ್ಮ ಜೀವನದಲ್ಲಿ ನಮಗೆ ಏನು ತೃಪ್ತಿ ಕೊಡ್ತದೆ, ಖುಷಿ ಕೊಡ್ತದೆ, ಆ ವಿಚಾರವನ್ನು ಕಣ್ಣು ಮುಚ್ಚಿಕೊಂಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುತ್ತಾ ಹೋದಾಗ ಆ ಸಿಕ್ಕುವ ಸುಖವೇ ಅದು ಪರಮಶ್ರೇಷ್ಠವಾದಂಥ ಸುಖ ಅಂತ ನಾನು ನೆನೆಸಿಕೊಂಡು ಇಲ್ಲಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ ಮತ್ತು ಇವತ್ತು ಪ್ರಶಸ್ತಿ ಪಡೆದ. ಖಂಡಿತ ನಾನು ಹೇಳ್ತೇನೆ, ಈ ಪ್ರಶಸ್ತಿ ಪಡೆದವರು ಯಾರೂ ಬಯೋಡೇಟಾ ಹಾಕ್ಕೊಂಡು ಬಂದವರಲ್ಲ. ನೀವು ಕೂಡ ಅವರನ್ನು ಯಾರನ್ನೂ ಅವರ ಬಯೋಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಪ್ರಶಸ್ತಿ ಕೊಟ್ಟದ್ದಲ್ಲ. ನೀವು ಬಹಳ ಜಾಗರೂಕತೆಯಿಂದ ಇಡೀ ಸಮಾಜ ದೃಷ್ಟಿಯಲ್ಲಿ ನೋಡಿಕೊಂಡು ಇವತ್ತು ಈ ಒಂದು ಸಮಾರಂಭವನ್ನು ಇಟ್ಟುಕೊಂಡು ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದೀರಿ ಎಂಬ ಮಾತನ್ನು ಹೇಳಿಕೊಂಡು ಪ್ರಶಸ್ತಿ ಪಡೆದವರಿಗೂ ನಾನು ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸಿಕೊಂಡು ಇಲ್ಲಿದ್ದಂಥ ಧರ್ಮಗುರುಗಳು, ಧರ್ಮ ಭಗಿನಿಯವರಿಗೆ, ಸಮಾನ ಮನಸ್ಕರಿಗೆ ಎಲ್ಲರಿಗೂ ಕೈ ಮುಗಿದುಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶಾಂತಿ, ಸಾಮರಸ್ಯದ ಬದುಕು, ಪ್ರೀತಿ, ದಯೆ, ಸೇವೆಯ ಸಂಬಂಧಗಳನ್ನೊಳಗೊಂಡ ಸಮಾಜದ ಪರಿಕಲ್ಪನೆಯನ್ನು ನಮ್ಮ ಮುಂದಿಟ್ಟು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಇಡಬೇಕಾದ ಜಾಗರೂಕ ಹೆಜ್ಜೆಗಳ ಬಗ್ಗೆ ನಮ್ಮ ಮನಸ್ಸಲ್ಲಿ ಚಿಂತನೆಯ ದೀಪ ಪ್ರಜ್ವಲಿಸಿದ ಹಾಗೂ ನಿಸ್ವಾರ್ಥ ಸೇವೆಗೆ ಅಣಿಯಾಗಲು ಕರೆ ನೀಡಿದ ಡಾಕ್ಟರ್ ಮೋಹನ್ ಆಳ್ವಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು. ಈಗಾಗಲೇ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಹೇಳಿದಂತೆ ಸಂದೇಶ ಪ್ರಶಸ್ತಿಗಳಿಗಾಗಿ ಯಾರೂ ನಾಮಪತ್ರ ಸಲ್ಲಿಸುವುದಿಲ್ಲ. ಆದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನು ಗುರುತಿಸಿ ಅವರ ಸೇವೆಯನ್ನು ಮನನ ಮಾಡಿ ಪ್ರಶಸ್ತಿಗಾಗಿ ಆಯ್ಕೆ ಮಾಡುವ ಗುರುತರವಾದ ಜವಾಬ್ದಾರಿಯನ್ನು ಅತ್ಯಂತ ಕಾಳಜಿ ಮತ್ತು ಶ್ರದ್ಧೆಯಿಂದ ನಿರ್ವಹಿಸುತ್ತಿರುವ ಸಂದೇಶ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಈಗ
ಈ ಸಮಾರಂಭದ ಅಧ್ಯಕ್ಷರಿಂದ ಒಂದು ಸನ್ಮಾನ. ಸಂದೇಶ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ವಲೇರಿಯನ್ ರೋಡ್ರಿಗಸ್ ಅವರಿಗೆ ಹಾಗೂ ಸದಸ್ಯರಾಗಿರುವ ಡಾಕ್ಟರ್ ದಾಮೋದರ್ ಶೆಟ್ಟಿ, ಶ್ರೀಮತಿ ಕನ್ಸೆಪ್ಟ ಆಳ್ವ, ಶ್ರೀಮತಿ ಚಂದ್ರಕಲಾ ನಂದಾವರ ಹಾಗೂ ಶ್ರೀ ರಫೀಕ್ ಮಾಸ್ಟರ್ ಇವರಿಗೆ ಸಂದೇಶ ಪ್ರತಿಷ್ಠಾನದ ಅಧ್ಯಕ್ಷರಾದ ಅತಿವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜರ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಮ್ರ ಕೋರಿಕೆ. ದಯವಿಟ್ಟು ಸಂದೇಶ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಿಗೆ ಕೈ ಚಪ್ಪಾಳೆಯೊಂದಿಗೆ ಅಭಿನಂದನೆ. ಹಾಗೆಯೇ ಸದಸ್ಯರಾದ ಡಾಕ್ಟರ್ ದಾಮೋದರ್ ಶೆಟ್ಟಿ, ಶ್ರೀಮತಿ ಕನ್ಸೆಪ್ಟ ಆಳ್ವ, ಶ್ರೀ ರಫೀಕ್ ಮಾಸ್ಟರ್, ಶ್ರೀಮತಿ ಚಂದ್ರಕಲಾ ನಂದಾವರ್ ಅವರು ಬಂದಿಲ್ಲ ಇವತ್ತು, ಅವರಿಗೂ ಕೃತಜ್ಞತೆಗಳು. ಎಲ್ಲರೂ ಸಮಿತಿಯ ಸದಸ್ಯರಲ್ಲೇ ನಿಂತು ಒಂದು ಛಾಯಾಚಿತ್ರವನ್ನು ತೆಗೆಸಬೇಕಾಗಿ ವಿನಂತಿ. ತಮಗೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ತಮ್ಮ ಹೃದಯ ವೈಶಾಲ್ಯತೆ ಹಾಗೂ ಸಾಮರಸ್ಯವನ್ನು ಎಲ್ಲೆಡೆ ಪಸರಿಸಲಿಕ್ಕಾಗಿ ಸಂದೇಶ ಪ್ರಶಸ್ತಿಗಳನ್ನು ಸ್ಥಾಪಿಸಲು ನೆರವಾದ ಪ್ರಶಸ್ತಿ ಸ್ಥಾಪಕರನ್ನು ಗೌರವಿಸುವ ಸಮಯ. ಸಮಾರಂಭದ ಅಧ್ಯಕ್ಷರು ಈ ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಮಿಸ್ಟರ್ ಆಸ್ಟಿನ್ ಪೆರಿಸ್ ಆನ್ ಬಿಹಾಫ್ ಆಫ್ ಮಿಸ್ಟರ್ ರೊನಾಲ್ಡ್ ಕುಲಾಸೋ, ರೆವರೆಂಡ್ ಸಿಸ್ಟರ್ ಶಾಂತಿ ಪ್ರಿಯಾ, ಅಸಿಸ್ಟೆಂಟ್ ಸುಪೀರಿಯರ್ ಜನರಲ್ ಬೆಥನಿ ಕಾಂಗ್ರಿಗೇಷನ್, ದಯವಿಟ್ಟು ವೇದಿಕೆಗೆ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ತಮ್ಮ ಉದಾರ ಮನಸ್ಸಿನಿಂದ ಈ ಪ್ರಶಸ್ತಿ ನಡೆಯುತ್ತಾ ಇದೆ. ರೆವರೆಂಡ್ ಸಿಸ್ಟರ್ ಲೀನಾ, ನ್ಯೂ ಪ್ರೊವಿನ್ಷಿಯಲ್ SRA ಸಿಸ್ಟರ್ಸ್, ಮಿಸ್ಟರ್ PM ಕ್ಯಾಸ್ಟಲಿನೋ, ಫೌಂಡರ್ ಟ್ರಸ್ಟಿ, ಮಿಸ್ಟರ್ ಜೇಮ್ಸ್ ಮೆಂಡೋನ್ಸಾ ಆನ್ ಬಿಹಾಫ್ ಆಫ್ ಮ್ಯಾಂಗ್ಳೂರ್, ಕೊಂಕಣ್, ದುಬೈ. ಅವರ ಪ್ರತಿನಿಧಿಗಳು ಯಾರಾದರೂ ಇದ್ದರೆ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ PM ಕ್ಯಾಸ್ಟಲಿನೋ, ಫೌಂಡರ್ ಟ್ರಸ್ಟಿ, ಸಂದೇಶ ಪ್ರತಿಷ್ಠಾನದ ಫೌಂಡರ್ ಟ್ರಸ್ಟಿ ಅವರು ಸಾಕಷ್ಟು ವರ್ಷಗಳ ಕಾಲ ನಮಗೆ ಸಂದೇಶಕ್ಕೆ ಸೇವೆಯನ್ನು ನೀಡಿರುತ್ತಾರೆ. ಮಿಸ್ಟರ್ ಸಂದೇಶ್ ಫ್ರಮ್ TVS ಮೆಮೋರಿಯಲ್ ಟ್ರಸ್ಟ್, ಯಾರಾದರೂ ಅವರ ಪರವಾಗಿ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆಯೇ ಫಾದರ್ ರೂಪೇಶ್ ಮಾಡ್ತಾ ರಾಕ್ನೋ ಮುಂದಕ್ಕೆ. ಸಂದೇಶ ಪ್ರಶಸ್ತಿ 2023 ಕಾರ್ಯಕ್ರಮವನ್ನು ಆಯೋಜಿಸಲು ಆರ್ಥಿಕವಾಗಿ ನೆರವು ನೀಡಿದ ಉದಾರ ಮನಸ್ಸಿನ ದಾನಿಗಳಿಗೆ ಇದೀಗ ಸಮಾರಂಭದ ಅಧ್ಯಕ್ಷರಿಂದ ಅಭಿನಂದನೆ. ಹೆಸರು ವಾಚಿಸಿದಂತೆ ತಾವುಗಳು ವೇದಿಕೆಗೆ ಬಂದು ಈ ಕೃತಜ್ಞತಾಪೂರ್ವಕ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮಿಸ್ಟರ್ ರಾಯ್ ಕ್ಯಾಸ್ಟಲಿನೋ, ಸಂದೇಶದ ವಿಶ್ವಸ್ತರು, ಫಾದರ್ ಮುಲ್ಲಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಮಿಸ್ಟರ್ ಸ್ಟ್ಯಾನಿ ಲೋಬೋ, ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ ಬಿಸ್ಜೆ, ಸ್ಟ್ಯಾನಿ ಲೋಬೋ ಅವರು, ಅವರ್ ಲೇಡಿ ಆಫ್ ಮಿರಾಕಲ್ಸ್ ಚರ್ಚ್ ಮಿಲಾಗ್ರೆಸ್, ಮಿಸ್ಟರ್ ಸ್ಟ್ಯಾನಿ ಲೋಬೋ, ಧನ್ಯವಾದ ತಮಗೆ. ಮಿಸ್ಟರ್ ಎಲಿಯಾಸ್ ಸ್ಯಾಂಕ್ಟಿಸ್, MCC ಬ್ಯಾಂಕ್ ಲಿಮಿಟೆಡ್, ಶ್ರೀ ಪ್ರದೀಪ್ ಡಿಸೋಜಾ, MCC ಬ್ಯಾಂಕ್ ಲಿಮಿಟೆಡ್ ಪರವಾಗಿ ಈ ಸನ್ಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಹೋಲಿ ಕ್ರಾಸ್ ಚರ್ಚ್ ಕಾಡೆಲ್,
Mrs. Celestine Lina Montero, Leah Travels and Tourists. ಯುಲಾಲಿಯಾ ಡಿಸೋಜಾ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ತಮ್ಮ ಆರ್ಥಿಕ ನೆರವಿನಿಂದ ಈ ಸಂದೇಶ ಪ್ರಶಸ್ತಿ 2023 ಇವತ್ತು ನಿಜವಾಗಿದೆ. ತಮಗೆಲ್ಲರಿಗೂ ಕೃತಜ್ಞತಾ ಪೂರ್ವಕ ಅಭಿನಂದನೆಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸಿದ ಅತಿವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ ತಮಗೂ ಧನ್ಯವಾದಗಳು. ಇದೀಗ 60 ವರ್ಷಗಳ ಜೀವನವನ್ನು ಸಾರ್ಥಕತೆಯಿಂದ ಬದುಕಿ ತನ್ನ ಜನ್ಮದ ವಜ್ರೋತ್ಸವವನ್ನು ಆಚರಿಸುತ್ತಿರುವ ಹಾಗೂ ಸಂದೇಶ ಪ್ರತಿಷ್ಠಾನಕ್ಕೆ 15 ವರ್ಷಗಳ ಸುದೀರ್ಘ ಸೇವೆಯನ್ನು ನೀಡಿರುವ ಶ್ರೀ ಸೈಮನ್ ಪೀಟರ್ ಕುವೆಲ್ಲೋ ಇವರಿಗೆ ಅಭಿನಂದನಾ ಪೂರ್ವಕವಾಗಿ ಕೃತಜ್ಞತಾ ಭಾವದಿಂದ ಸಮಾರಂಭದ ಅಧ್ಯಕ್ಷರಿಂದ ಸನ್ಮಾನ. ಎಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಅವರ ಸೇವೆಯನ್ನು ನಾವು ಕೃತಜ್ಞತರಾಗಿದ್ದೇವೆ. ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಸಾಕಷ್ಟು ದಿನಗಳಿಂದ ಅವರು ಶ್ರಮ ವಹಿಸಿದ್ದಾರೆ. ಧನ್ಯವಾದಗಳು. ಸಂದೇಶ ಕಲೆಯ ಉನ್ನತಿ, ಮೌಲ್ಯ, ಸಂಸ್ಕೃತಿ, ಜನರ ಮನವ ಬೆಳಗಬಂದ ಈ ದೇಗುಲ. ಕಲೆಯ ಪಥದಿ ಪ್ರಗತಿ ರಥದಿ ಸಾರಲೆಂದೇ ಈ ಜಗಕ್ಕೆ ಸಂದೇಶ. ಸಂದೇಶ ಧ್ಯೇಯಗೀತೆಯ ಈ ಪದಗಳು ಸಂದೇಶ ಪ್ರತಿಷ್ಠಾನದ ಧ್ಯೇಯಗಳನ್ನು ಸಾರುತ್ತಿವೆ. ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನವನ್ನು ಹುಟ್ಟುಹಾಕಿ ಪ್ರಾರಂಭದ ದಿನಗಳಲ್ಲಿ ನಿರ್ದೇಶಕರಾಗಿ ಅತ್ಯಂತ ಶ್ರದ್ಧೆಯಿಂದ ಪಾದರಸದಂತಹ ಚುರುಕಿನ ನಡೆನುಡಿಯಿಂದ ಕನ್ನಡ ಸಾಹಿತ್ಯ ಮತ್ತು ಕಲೆಯ ಕ್ರಾಂತಿಯನ್ನೇ ಮಾಡಿದ ಸಂದೇಶ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಬಳ್ಳಾರಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಆಗಿರುವ ಅತಿವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ ಇವರಿಂದ ಇದೀಗ ಅಧ್ಯಕ್ಷೀಯ ನುಡಿಗಳು. ನಮ್ಮೆಲ್ಲರ ಒಲುಮೆಯ ಬಿಷಪ್ ಪೀಟರ್ ಪಾಲ್ ಸಲ್ಡಾನರವರೇ, ನಾಡಿನ ಸಾಧಕರು, ವಿದ್ಯಾದಾನಿಗಳು, ಕಲಾವಿದರು, ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿರುವ ಡಾಕ್ಟರ್ ಮೋಹನ್ ಆಳ್ವಾರವರೇ, ಸಂದೇಶದ ನಿರ್ದೇಶಕರಾಗಿರುವ ಪದ ಸುದೀಪ್ ಪಾಲ್ರವರೇ, ಟ್ರಸ್ಟಿಗಳೇ ಹಾಗೂ ಇಂದು ಸಂದೇಶ ಪ್ರಶಸ್ತಿ ವಿಜೇತರಾದ ಎಲ್ಲ ಸಾಧಕರೇ ಮತ್ತು ಒಲವಿನ ಸೋದರ ಸೋದರಿಯರೇ, ಜೀವನದಲ್ಲಿ 3 ವರ್ಗದವರನ್ನು ಕಾಣುತ್ತೇವೆ: ಸಾಧಕರು, ಬಾಧಕರು, ನಿಷ್ಪ್ರಯೋಜಕರು. ಸಾಧನೆ ಮಾಡಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಅಮೋಘವಾದ ಅಪಾರವಾದ ವಿಶಿಷ್ಟವಾದ ಸೇವೆಯನ್ನು ನೀಡಿದ ಈ 9 ಮಂದಿ ಸಾಧಕರು ಸಾಧಕಿಯರನ್ನು ನಿಮ್ಮ ಪರವಾಗಿ, ನನ್ನ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ. ದೇವರು ಅವರನ್ನು, ಅವರ ಕುಟುಂಬಗಳನ್ನು, ಅವರ ಸೇವೆಯನ್ನು ಆಶೀರ್ವದಿಸಲಿ ಮತ್ತು ಉತ್ತಮ ಆರೋಗ್ಯವನ್ನು ನೀಡಿ ಮುನ್ನಡೆಸಲಿ ಅಂತ ಶುಭವನ್ನು ಕೋರುತ್ತೇನೆ. 7 ವರ್ಷಗಳ ಹಿಂದೆ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಒಂದು ವಿಶ್ವ ಸಂಸ್ಥೆಯ ಅಡಿಯಲ್ಲಿ ಸಭೆ ನಡೆಯಿತು. ಪರಿಸರದ ಬಗ್ಗೆ ಅದು ಸಭೆ, ಶೃಂಗಸಭೆ. ಅದರಲ್ಲಿ ಮಾತನಾಡಿದವರ ಪೈಕಿ ಒಬ್ಬರು ಭೂತಾನ್ ದೇಶದ ದೊರೆ. ಅವರು ಹೇಳಿದ್ದುಂಟು, ನಮ್ಮ ಭೂತಾನ್ ದೇಶದಲ್ಲಿ ಇರುವ 8 ಲಕ್ಷ ಮಂದಿಯಲ್ಲಿ ನಮ್ಮ ಒಲವು ಇರುವುದು ನಮ್ಮ ಜನರ GDP ಎಷ್ಟು ಇದೆ ಅಂತ ಅಲ್ಲ, ನಮ್ಮ ಒಲವು ನಮ್ಮ ದೇಶದವರ GDH ಎಷ್ಟು ಇದೆ ಅಂತ. GDP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅದು ಅಲ್ಲ, ನಮ್ಮ ಜನರು ಎಷ್ಟು GDH ಅಂದರೆ ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಮತ್ತು ಹೆಲ್ತ್ನಲ್ಲಿದ್ದಾರೆ ಅಂತ. ಎಷ್ಟು ಮಂದಿ ಆರೋಗ್ಯಕರವಾಗಿದ್ದಾರೆ, ಎಷ್ಟು ಮಂದಿ ಸಂತೋಷದಿಂದ ಇದ್ದಾರೆ, ಇದರತ್ತ ನಮ್ಮ ಗಮನ ಅಂತ. ಪ್ರಿಯರೇ, ನಾವು ಇಂದು ನಮ್ಮ ದೇಶಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ಸಮಾಜದಲ್ಲಿ ಗಮನಿಸಬೇಕಾದ ವಿಷಯ ಪರಿಸರ, ಸಂಬಂಧ, ಸಹಕಾರ, ಸಹಬಾಳ್ವೆ, ಸಾಮರಸ್ಯ, ಐಕ್ಯತೆ, ಇದರ ಕಡೆ ಹೆಚ್ಚು ಗಮನ ಕೊಡುವಂಥದ್ದು. ಈ ನಮ್ಮ ಸಾಧಕರು ಅದೇ ದಿಶೆಯಲ್ಲಿ ಸಾಗಿದ್ದಾರೆ, ನಮಗೆಲ್ಲರಿಗೂ ಒಂದು ಆದರ್ಶವಾಗಿದ್ದಾರೆ. ನಾವೆಲ್ಲರೂ ಆರೋಗ್ಯದ ಬಗ್ಗೆ, ಐಕ್ಯತೆಯ ಬಗ್ಗೆ,
ಪರಿಸರದ ಬಗ್ಗೆ, ಸಾಮರಸ್ಯದ ಬಗ್ಗೆ, ನಮ್ಮ ಬಿಷಪ್ ಪೀಟರ್ ಪೌಲ್ ಹೇಳುವಂತೆ ಬಂಧುತ್ವದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾದ ಕಾಲ ಇದು ಆಗಿದೆ. ಜನರು ವಿವಿಧ ಪ್ರಶ್ನೆಗಳನ್ನು ಕೇಳುತ್ತಾರೆ. ಪುಕ್ಕರು ಇದರಿಂದ ಏನು ಸಮಸ್ಯೆ ಉಂಟಾ ಕೇಳ್ತಾರೆ. ವ್ಯಾಪಾರಿಗಳು ಇದರಿಂದ ಎಷ್ಟು ಲಾಭ ಉಂಟು ಅಂತ ಕೇಳುತ್ತಾರೆ. ಮತ್ತೆ ಕೆಲವರು ಇದರಿಂದ ಎಷ್ಟು ಅಧಿಕಾರ ಸಿಗುತ್ತದೆ ಅಂತ ಕೇಳುತ್ತಾರೆ. ಆದರೆ ಕೆಲವರಷ್ಟೇ ಕೇಳುವುದು, ಇದು ಮಾಡುವುದು ಸರಿಯೋ, ಇದು ಪ್ರಾಮಾಣಿಕವೋ, ಇದು ಸಹಕಾರಿಯೋ, ಇದು ಜನರನ್ನು ಉದ್ಧರಿಸುತ್ತದೋ, ಅದರ ಕಡೆ ನಾವು ಗಮನ ಕೊಡುವುದು ಅತಿ ಮುಖ್ಯವಾಗಿದೆ. ಪ್ರಿಯರೇ, ನಮ್ಮ ನಾಡಿನ ಹಿರಿಯ ಕವಿ ಡಾಕ್ಟರ್ GS ಶಿವರುದ್ರಪ್ಪನವರು ಇತ್ತೀಚೆಗಷ್ಟೇ ಕೆಲವೇ ವರ್ಷಗಳ ಹಿಂದೆ ತೀರಿ ಹೋದವರು ಹೇಳಿದ ಒಂದು ಮಾತಿದೆ. ಈ ನಮ್ಮ ಪವಿತ್ರ ಭಾರತ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರು ಇದ್ದಾರೆ, ಬೌದ್ಧರು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಜೈನರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ಸಿಖ್ಖರು ಇದ್ದಾರೆ. ಆದರೆ ನಾನು ಹುಡುಕುವುದು ಮನುಜರನ್ನು, ಅವರು ಎಲ್ಲಿದ್ದಾರೆ? ಈ ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಮಂದಿರಗಳಿವೆ, ಮುಸಲ್ಮಾನರಿಗೆ ಮಸೀದಿಗಳಿವೆ, ಕ್ರೈಸ್ತರಿಗೆ ಚರ್ಚ್ಗಳಿವೆ, ಬೌದ್ಧರಿಗೆ ಬಸದಿಗಳಿವೆ, ಜೈನರು ಹಾಗೂ ಇತರರಿಗೆ ಅವರ ಧಾರ್ಮಿಕ ಕೇಂದ್ರಗಳಿವೆ, ಲಿಂಗಾಯತರಿಗೆ ಮಠಗಳಿವೆ. ಆದರೆ ನಾನು ಹುಡುಕುವುದು ದೇವರನ್ನು, ಅವರು ಎಲ್ಲಿದ್ದಾರೆ ಅಂತ. ಪ್ರಿಯರೇ, ದೇವರನ್ನು ಇಂದು ಬರೇ ಮೂರ್ತಿಗಳಿಗೆ, ಮಂದಿರಗಳಿಗೆ, ಮಸೀದಿಗಳಿಗೆ ಸೀಮಿತಗೊಳಿಸುವ ಕಾರ್ಯ ನಡೆಯುತ್ತಾ ಇದೆ. ನಮ್ಮ ದೇವರು ನಮ್ಮ ನಡುವೆ ನಮ್ಮಲ್ಲಿ ಇದ್ದಾರೆ. ಪರಸ್ಪರಲ್ಲಿ ಆ ದೇವರನ್ನು ಕಂಡು, ಸೋದರತ್ವವನ್ನು ಕಂಡು, ಸಹಬಾಳ್ವೆ, ಸಹಕಾರದ ಜೀವನ ನಡೆಸುವ ಕಾಲ ಇದು. ದ್ವೇಷದ, ವಿಂಗಡಣೆಯ, ಅಸಹಕಾರದ, ಹಿಂಸೆಯ ಈ ಪ್ರವೃತ್ತಿ ಹೆಚ್ಚುತ್ತಿರುವ ಕಾಲದಲ್ಲಿ, ಸ್ವಾರ್ಥ ಇಷ್ಟರಲ್ಲಿ ಹೇಳಿದಂತೆ ಭ್ರಷ್ಟಾಚಾರ ಹೆಚ್ಚುವ ಈ ಕಾಲದಲ್ಲಿ ನೈತಿಕತೆ, ಪ್ರಾಮಾಣಿಕತೆ, ಸಹಕಾರ, ಸಹಬಾಳ್ವೆಯ ಜೀವನ ನಡೆಸುವ ಕಾಲ ಇದು. ಅದಕ್ಕಾಗಿ ಈ ಸಂದೇಶ ಪ್ರತಿಷ್ಠಾನ, ಅದಕ್ಕಾಗಿ ಇಲ್ಲಿ ನಡೆಯುತ್ತಿರುವ ಸೇವೆ, ನಮ್ಮೆಲ್ಲರ ಸಹಕಾರ ಇರಲಿ. ನಾವೆಲ್ಲರೂ ಸೋದರತೆಯಿಂದ ಬಾಳೋಣ. ಪೋಪ್ ಫ್ರಾನ್ಸಿಸ್, ನಮ್ಮ ವಿಶ್ವಗುರು ಪೋಪ್ ಫ್ರಾನ್ಸಿಸ್ ಅವರು ಒಂದು ಮಾತು ಹೇಳ್ತಿದ್ದಾರೆ. ಅವರೊಂದು ವಿಶ್ವಪತ್ರ ಕೊಟ್ಟಿದ್ದಾರೆ. ಅದರ ಫ್ರಟೆಲ್ಲಿ ತುತ್ತಿ ಅಂತ, ಎಲ್ಲರೂ ಸೋದರರು ಅಂತ ಅರ್ಥ. ಎಲ್ಲರೂ ಸೋದರರು, ಸೋದರಿಯರು. ನಮ್ಮ ವೈರಿಗಳು ನಮ್ಮವರು, ನಮ್ಮ ವಿರೋಧಿಗಳು ನಮ್ಮವರು, ಅವರು ಮನುಜರು. ಅದನ್ನು ಪರಿಗಣಿಸಿಕೊಂಡು ಬಾಳುವ ಕಾಲ ಇದಾಗಿದೆ. ಅದನ್ನು ಪರಿಗಣಿಸಿಕೊಂಡು ಮುನ್ನಡೆಯೋಣ. ಕೊನೆಯದಾಗಿ ಒಂದು ಚಿಕ್ಕ ಚಟುವಟಿಕೆ, ನಾನು ಮಾಡಿದ ಹಾಗೆ ನೀವು ಮಾಡುವಂಥದ್ದು ಆಗ್ಬೋದಾ? ತಲೆಮುಟ್ಟಿ, ನಿಮ್ಮ ತಲೆಮುಟ್ಟಿ. ಮನಸ್ಸಿನಲ್ಲಿ ಕನಸು, ಎಂಥ ಕನಸು? ಸಾಮರಸ್ಯ, ಐಕ್ಯತೆ, ಸಹಕಾರ, ಸಹಬಾಳ್ವೆ ಕನಸು. ಮನಸ್ಸಿನಲ್ಲಿ ಹೇಳಿ, ಮನಸ್ಸಿನಲ್ಲಿ ಗಟ್ಟಿಯಾಗಿ, ಮನಸ್ಸಿನಲ್ಲಿ ಕನಸು, ಕಣ್ಣಲ್ಲಿ ಕರುಣೆ, ಮನಸ್ಸಿನಲ್ಲಿ ಕನಸು. ಹೇಳಿ, ಮನಸ್ಸಿನಲ್ಲಿ ಕನಸು, ಕಣ್ಣಲ್ಲಿ ಕರುಣೆ, ಮುಖದಲ್ಲಿ ಕಳೆ ಅಲ್ಲ, ಮುಖದಲ್ಲಿ ಕಳೆ, ಮನಸ್ಸಿನಲ್ಲಿ, ಕಣ್ಣಲ್ಲಿ, ಮುಖದಲ್ಲಿ ಕಳೆ, ಬಾಯಿಯಲ್ಲಿ ಸತ್ಯ, ಬಾಯಿಯಲ್ಲಿ ಸತ್ಯ, ಮನಸ್ಸಿನಲ್ಲಿ ಗಟ್ಟಿಯಾಗಿ, ಮನಸ್ಸಿನಲ್ಲಿ, ಕಣ್ಣಲ್ಲಿ, ಮುಖದಲ್ಲಿ, ಬಾಯಿಯಲ್ಲಿ, ಹೃದಯದಲ್ಲಿ ಪ್ರೀತಿ, ಆಗ ರೋಗ ಬರುವುದಿಲ್ಲ, ಹೃದಯದ ರೋಗ. ತಲೆಯಲ್ಲಿ, ಮನಸ್ಸಿನಲ್ಲಿ, ಕಣ್ಣಲ್ಲಿ, ಮುಖದಲ್ಲಿ, ಬಾಯಿಯಲ್ಲಿ, ಹೃದಯದಲ್ಲಿ, ಕೈಕಾಲುಗಳಲ್ಲಿ ಸೇವೆ, ಮನಸ್ಸಿನಲ್ಲಿ, ಕಣ್ಣಲ್ಲಿ, ಮುಖದಲ್ಲಿ, ಬಾಯಿಯಲ್ಲಿ, ಹೃದಯದಲ್ಲಿ, ಕೈಕಾಲುಗಳಲ್ಲಿ, ಜೀವನದಲ್ಲಿ ಸಂಬಂಧ, ಕುಟುಂಬದಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧ ಇಟ್ಟರೆ ಈ ಮನುಷ್ಯತ್ವಕ್ಕೆ ಸಾರ್ಥಕತೆ ಬರುತ್ತದೆ. ಈ ಜೀವನಕ್ಕೆ ಅರ್ಥ ಬರುತ್ತದೆ. ಮುಂದಿನ ಜೀವನಕ್ಕೆ ಕನಸು ಮೂಡುತ್ತದೆ. ಹಾಗೆಯೇ ಆಗಲಿ. ಆ ಪರಮಾತ್ಮ ದೇವ ನಮ್ಮನ್ನು
ನಮ್ಮವರನ್ನು, ನಮ್ಮ ದೇಶವನ್ನು, ಇಡೀ ಮನುಷ್ಯ ಕುಲವನ್ನು ಹರಸಲಿ. ಇವರಿಂದ ಪ್ರೇರಣೆ ಪಡೆದುಕೊಂಡು ನಾವೆಲ್ಲರೂ ಬಾಳೋಣ. ಎಲ್ಲರಿಗೂ ಧನ್ಯವಾದಗಳು. ಪರಿಸರ, ಸಂಬಂಧ, ಸಾಮರಸ್ಯ, ಐಕ್ಯತೆ, ಪ್ರೀತಿ, ಸೇವೆ, ಕಾಳಜಿ ಮುಂತಾದ ಮೌಲ್ಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಗಮನ ಕೊಡುವಂತೆ, ಪರಸ್ಪರರಲ್ಲಿ ದೇವರನ್ನು ಕಂಡು ಸೋದರತ್ವದಿಂದ ಸಹಬಾಳ್ವೆ ನಡೆಸುವೆಡೆಗೆ ನಮ್ಮ ಚಿತ್ತವನ್ನು ಕೇಂದ್ರೀಕರಿಸುವಂತೆ ಕರೆ ನೀಡಿರುವ ಸಂದೇಶ ಪ್ರತಿಷ್ಠಾನದ ಹಾಗೂ ಈ ಸಮಾರಂಭದ ಅಧ್ಯಕ್ಷರು ಹಾಗೂ ಬಳ್ಳಾರಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಆಗಿರುವ ಅತಿ ವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ ತಮಗೆ ಕೃತಜ್ಞತಾಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಕೈ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ರತಾ ಭಾವ, ಧನ್ಯತೆಯ ನುಡಿ, ಹೃದಯಗಳನ್ನು ಬೆಸೆಯುವ ಕೊಂಡಿ. ಇದೀಗ ಸಮಾರಂಭದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಶ್ರೀ ರಾಯ್ ಕ್ಯಾಸ್ಟೆಲಿನೋ, ಸಂಚಾಲಕರು, ಸಂದೇಶ ಪ್ರಶಸ್ತಿಗಳು 2023 ಹಾಗೂ ವಿಶ್ವಸ್ತರು, ಸಂದೇಶ ಪ್ರತಿಷ್ಠಾನ ಇವರಿಂದ. ಸರ್ವರಿಗೂ ಈ ಸಂಜೆಯ ಶುಭಾಶಯಗಳು. ನಮ್ಮ ನಾಡಿಗೆ ದೊಡ್ಡ ಸೌಹಾರ್ದ ಪರಂಪರೆ ಇದೆ. ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಶಿಕ್ಷಣದ ಮುಖಾಂತರ ಆ ಸೌಹಾರ್ದ ಪರಂಪರೆಯನ್ನು ಹೆಚ್ಚಿಸಲು ಮಹತ್ವದ ದೇಣಿಗೆ ನೀಡಿದ ಮಹನೀಯರನ್ನು ಗೌರವಿಸುವ ಸಂಪ್ರದಾಯವನ್ನು ಸಂದೇಶವು ಪಾಲಿಸಿಕೊಂಡು ಬರುತ್ತಿದೆ. ಅದೇ ಪರಂಪರೆಯ ಕೊಂಡಿಯಾಗಿ ಈ ಸಂಜೆಯನ್ನು ನೆನಪಿನಲ್ಲಿ ಉಳಿಯುವಂತೆ ಮಾಡಲು ಶ್ರಮಿಸಿದ ಎಲ್ಲರನ್ನೂ ಅಭಿನಂದಿಸಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. 2020 ಸಂದೇಶ ಪ್ರಶಸ್ತಿಯ ಗೌರವಕ್ಕೆ ಭಾಜನರಾದ ಶ್ರೀ ರಾಘವೇಂದ್ರ ಪಾಟೀಲ್, ಶ್ರೀ ಆಂಡ್ರೂ ಎಲ್ ಡಿಕುನ್ನ, ಶ್ರೀ ಚಿನ್ನಪ್ಪ ಗೌಡ, ಶ್ರೀ ಶಿವಾಜಿ ಗಣೇಶನ್, ಶ್ರೀಮತಿ ಜಾಯ್ಸ್ ಒಜೇರಿಯೋ, ಶ್ರೀ MS ಮೂರ್ತಿ, ಶ್ರೀ ಕೋಟಿಗನಹಳ್ಳಿ ರಾಮಯ್ಯ, ಪ್ರೇರಣಾ ಟ್ರಸ್ಟ್ ಮತ್ತು ಶ್ರೀಮತಿ ಸಬಿಯಾ ಭೂಮಿಗೌಡ ಇವರೆಲ್ಲರನ್ನೂ ಈ ಕಾರ್ಯಕ್ರಮ ಚಂದಗನಿಸಿಕೊಟ್ಟದಕ್ಕಾಗಿ ಸಂದೇಶ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಭಾಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿ ಪ್ರದಾನ ನೆರವೇರಿಸಿದ ಅತಿ ವಂದನೆಯ ಬಿಷಪ್ ಹೆನ್ರಿ ಡಿಸೋಜಾ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ತಮ್ಮ ಕಲ್ಪನೆಯ ಕೂಸಾದ ಸಂದೇಶವನ್ನು ಉಳಿಸಿ ಬೆಳೆಸಿ ಮಹತ್ತರ ಸಂಸ್ಥೆಯಾಗಿ ಬೆಳೆಸುವಲ್ಲಿ ಬಿಷಪ್ಪರ ಕಾರ್ಯವೈಖರಿ ನಮಗೆ ಪ್ರೇರಣೆ. ಶಿಕ್ಷಣದೊಟ್ಟಿಗೆ ಕಲೆ, ಸಂಸ್ಕೃತಿಯ ಸಾಧ್ಯತೆಗಳನ್ನು ಮುಗಿಲೆತ್ತರಕ್ಕೆ ಏರಿಸಿದ ಡಾಕ್ಟರ್ M ಮೋಹನ್ ಆಳ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಶುಭ ಹಾರೈಸಿದ್ದಾರೆ. ಸರ್, ತಮಗೂ ಧನ್ಯವಾದಗಳು. ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಮತ್ತು ಸಂದೇಶ ಟ್ರಸ್ಟಿಗಳಾದ ಅತಿ ವಂದನೆಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನಾ, ಸಂದೇಶ ಟ್ರಸ್ಟಿಯಾದ ಫಾದರ್ ಐವನ್ ಪಿಂಟೋ ಈ ಕಾರ್ಯಕ್ರಮ ಚೆಂದಗನಿಸಿಕೊಟ್ಟಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಯ ಕೆಲಸ ಕಾರ್ಯಗಳು ಸುಗಮವಾಗಿ ಮುನ್ನಡೆಯುತ್ತಿವೆ. ತಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಸಂದೇಶ ಪ್ರಶಸ್ತಿ ಐಕ್ಯ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ವಲೇರಿಯನ್ ರೋಡ್ರಿಗಸ್ ಹಾಗೂ ಐಕ್ಯ ಸಮಿತಿ ಸದಸ್ಯರಾದ ಡಾಕ್ಟರ್ ನಾದಾ ಶೆಟ್ಟಿ, ಶ್ರೀಮತಿ ಕನ್ಸೆಪ್ಟಾ ಫರ್ನಾಂಡಿಸ್, ಶ್ರೀಮತಿ ಚಂದ್ರಕಲಾ ನಂದವರ್ ಹಾಗೂ ಶ್ರೀ ರಫೀಕ್ ಮಾಸ್ಟರ್ ಇವರೆಲ್ಲರನ್ನು ಅವರ ನಿಸ್ವಾರ್ಥ ಸೇವೆಗಾಗಿ ಅಭಿನಂದಿಸಿ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಧನ ಸಹಾಯ ನೀಡಿ ಈ ಪ್ರಶಸ್ತಿಗಳನ್ನು ಸ್ಥಾಪಿಸಲು ಸಹಕರಿಸಿದ ಈರೋಡ್ಸ್ ಗ್ರೂಪ್, ಶ್ರೀ ರೊನಾಲ್ಡ್ ಕುಲಾಸೋ, ರಾಕ್ನೋ ವಾರಪತ್ರಿಕೆ, PVS ಮೆಮೋರಿಯಲ್ ಟ್ರಸ್ಟ್, ಲೈಟ್ ಆಫ್ ಹಾರ್ಟ್ ಫೌಂಡೇಶನ್, ಮೆಂಗಳೂರು ಕೊಂಕನ್ಸ್ ದುಬೈ, SRA ಸಿಸ್ಟರ್ಸ್, ಬೆತ್ತಿನಿ ಸಿಸ್ಟರ್ಸ್, ಅಮಿತ್ ಅತುಲ್ ಪ್ರಭು ಹಾಗೂ ಸಂದೇಶ ಪ್ರತಿಷ್ಠಾನದ ಸ್ಥಾಪಕ ವಿಶ್ವಾಸ್ತರು ಇವರೆಲ್ಲರಿಗೂ ಧನ್ಯವಾದಗಳು. ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಜನರೆಡೆ ತಲುಪುವ, ಜನರನ್ನು ಸಂದೇಶಕ್ಕೆ ಬರಮಾಡಿಕೊಳ್ಳುವ ಕೆಲಸ ಕಾರ್ಯಗಳು ನಡೆಯುತ್ತಿವೆ. ಇದಕ್ಕೆ ಕಾರಣರಾದ ಉತ್ಸಾಹಿ ನಿರ್ದೇಶಕರಾದ ವಂದನ್ಯ ಸುದೀಪ್ ಪೌಲ್ ಇವರ ಸೇವೆ ಮತ್ತು ಶ್ರಮವನ್ನು ನೆನೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿ, ಶಿಕ್ಷಕ, ಪೋಷಕ ವೃಂದಕ್ಕೆ ಹಾಗೂ ಕಚೇರಿ ಸಿಬ್ಬಂದಿಗಳಿಗೆ ಕೂಡ ಧನ್ಯವಾದಗಳು. ವಿಶ್ವಸ್ತ ಮಂಡಳಿಯ ಸಹಕಾರ ಕೂಡ ಅವಿಸ್ಮರಣೀಯ. ಸರ್ವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮಾಧ್ಯಮ ಮಿತ್ರರು ಸಂದೇಶದ ಎಲ್ಲ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಪ್ರಚಾರ ನೀಡುತ್ತಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲು ಸಹಕರಿಸಿದ ಟ್ರಾಫಿಕ್ ವಿಭಾಗ ಆಗಲಿ, ಪೊಲೀಸ್ ವಿಭಾಗ ಅವರಿಗೂ ನಮ್ಮ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಿರೂಪಣೆಗೈದ
ಶ್ರೀಮತಿ ಐರಿನ್ ರೆಬೆಲ್ಲೋ, ವೇದಿಕೆ ಮುಂದೆ ಮತ್ತು ಹಿಂದೆ ಸಹಕರಿಸಿದ ಎಲ್ಲ ಸಮಿತಿ ಸದಸ್ಯರು, ಸ್ವಯಂ ಸೇವಕರು ಮತ್ತು ಯಶಸ್ವಿಗಾಗಿ ದುಡಿದ ಪ್ರತಿಯೊಬ್ಬರನ್ನು ನೆನೆದು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ತಾವುಗಳು ಸಂದೇಶದ ಅಭಿಮಾನಿಗಳು, ಸದಾ ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಿ, ನಮ್ಮ ಕೆಲಸ ಕಾರ್ಯಗಳಿಗೆ ಬೆಂಬಲ ನೀಡಿದ್ದಿ, ಹಾರೈಸಿದ್ದೀರಿ. ಈ ಕಾರ್ಯವನ್ನು ಕೂಡ ಯಶಸ್ವಿಗೊಳಿಸಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳು. ಗುಡ್ ನೈಟ್. ಸಂದೇಶ ಪ್ರಶಸ್ತಿಗಳು 2023 ಯಶಸ್ವಿಯಾಗಿ ನಡೆಸಲು ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಇವತ್ತು ಅಭಿಮಾನದಿಂದ ತೇಲುತ್ತಿರುವ ಶ್ರೀ ರಾಯ್ ಕಸ್ತಲಿನೋ ತಮಗೂ ಧನ್ಯವಾದಗಳು. ಕೊನೆಯದಾಗಿ ಸಂದೇಶ ಒಂದು ಮಿನಿಟ್. ಎಲ್ಲರ ಕೋರಿಕೆ ಮೇರೆಗೆ ಇವತ್ತಿನ ಕಾರ್ಯನಿರ್ವಾಹಕರಾದ ಶ್ರೀಮತಿ ಐರಿನ್ ರೆಬೆಲ್ ಅವರಿಗೆ ಅಧ್ಯಕ್ಷರಿಂದ ಒಂದು ಹೂಗುಚ್ಚೆ. Irene, congratulations and God bless you. Good, very good. God bless you. Yes. Next. Anthem is ಕೊನೆಯದಾಗಿ ಸಂದೇಶ ಧ್ಯೇಯ ಗೀತೆ. ಸಾಹಿತ್ಯ ರಚನೆ ಶ್ರೀಮತಿ ಐರಿನ್ ರೆಬೆಲ್ಲು, ಸಂಗೀತ ಸಂಯೋಜನೆ ಶ್ರೀ ಮೆಲ್ವಿನ್ ಪೆರಿಸ್, ಗಾಯನ ಶ್ರೀಮತಿ ಅನಿತಾ ಡಿಸೋಜ ಮತ್ತು ಸಂಗಡಿಗರು. ಸುರಿದಿಹೇರಿ ವರಗಳಿಲ್ಲ, ಕೃಪೆಗೆ ನಿನ್ನ ನುಡಿಯು ನಿನಗೆ ಮಾನವಾಕುಲ. ಕಲೆಯ ಉನ್ನತಿ ಮೌಲ್ಯ ಸಂಸ್ಕೃತಿ ಜನರ ಮನವ ಬೆಳಗ ಬಂದ ಈ ದೇಗುಲ. ಸಂದೇಶ ಸಂದೇಶ ಕಲೆಯ ಪಥದಿ ಪ್ರಗತಿ ರಥದಿ ಸಂದೇಶ. ಸಂದೇಶ ಸಂದೇಶ ಸಾರಹಿಂದಿ ಜಗಕ್ಕೆ ಸಂದೇಶ. ವಿವಿಧ ಧರ್ಮ ಜಾತಿ ಮತದ ಈ ದೇಶ ಸಾಮರಸ್ಯ ಬೆಳೆಸ ಬಂದ ಸಂದೇಶ. ಸ್ಫೂರ್ತಿ ಪ್ರತಿಭೆಗೆ ಕೀರ್ತಿ ಸೇವೆಗೆ ಕೊಡುಗೆ ನೃತ್ಯ ಸಂಗೀತ ಸಾಹಿತ್ಯಕ್ಕೆ. ಸಂದೇಶ ಸಂದೇಶ ಕಲೆಯ ಪಥದಿ ಪ್ರಗತಿ ರಥದಿ ಸಂದೇಶ. ಸಂದೇಶ ಸಂದೇಶ ಸಾರಹಿಂದಿ ಈ ಜಗಕ್ಕೆ ಸಂದೇಶ. ಲಲಿತ ಕಲೆಯ ಪೋಷಿಸುವ ಈ ಭೂಯ ತಾಣ, ಕೀರ್ತಿ ಕಿರಣ ಬೀರುತ್ತಿರುವ ಪ್ರತಿಷ್ಠಾನ. ಸೇವೆ ಗುರುತಿಸಿ ಪುರಸ್ಕರಿಸುತ್ತ ಬೆನ್ನ ತಟ್ಟಿ ಮುನ್ನಡೆಸುವ ನವ್ಯ ಚೇತನ. ಸಂದೇಶ ಸಂದೇಶ ಕಲೆಯ ಪಥದಿ ಪ್ರಗತಿ ರಥದಿ ಸಂದೇಶ. ಸಂದೇಶ ಸಂದೇಶ ಸಾರಲೆಂದೇ ಈ ಜಗಕ್ಕೆ ಸಂದೇಶ. ಸಂದೇಶ ಸಂದೇಶ. ಬಂಧುಗಳೇ, ಈ ಸಮಾರಂಭದ ಪ್ರಯುಕ್ತ ಶುದ್ಧ ಸಸ್ಯಾಹಾರಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ಭೋಜನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಇದೇ ಸಮಯದಲ್ಲಿ ಈ ವೇದಿಕೆಯಲ್ಲಿ ಶ್ರೀ ಅಲಿಸ್ಟರ್ ಲಸ್ರಾದೋ ಹಾಗೂ ತಂಡದವರಿಂದ ಸಂದೇಶದ ವಿದ್ಯಾರ್ಥಿನಿಯರಿಂದ ಮನೋರಂಜನಾ ಕಾರ್ಯಕ್ರಮ ಜರುಗಲಿದೆ. ಜೊತೆಯಲ್ಲಿ ಊಟೋಪಚಾರ ಕೂಡ ನಡೆಯಲಿದ್ದು, ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಅಭಿಮಾನಿಗಳೆಲ್ಲರೂ ಪ್ರೀತಿಪೂರ್ವಕ ಊಟೋಪಚಾರವನ್ನು ಸ್ವೀಕರಿಸುವಂತೆ ಸಂದೇಶ ಪ್ರತಿಷ್ಠಾನದ ಪರವಾಗಿ ವಿನಂತಿ. ಅತಿಥಿ ಅಭ್ಯಾಗತರು ಹಾಗೂ ಪ್ರಶಸ್ತಿ ಪುರಸ್ಕೃತರು ಮತ್ತು ಅವರ ಕುಟುಂಬ ಸದಸ್ಯರಿಗೆ ಸಂದೇಶ ಸಭಾಭವನದಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಸಂದೇಶ ಅಭಿಮಾನಿ ಬಂಧುಗಳಿಗೆ ನಾನು ಸಂದೇಶ ಪರಿವಾರದ ಸದಸ್ಯೆ ಐರಿನ್ ರೆಬೆಲ್ಲೋ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಶುಭರಾತ್ರಿ, ತಮಗೆಲ್ಲರಿಗೂ ಶುಭವಾಗಲಿ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲು ನಾನು ಕುಮಾರಿ ಲವಿಟಾ ಡಿಸೋಜಾ ಇವರಿಗೆ ಈ ಮೈಕನ್ನು ಹಸ್ತಾಂತರಿಸಿದ್ದೇನೆ. ಆಲ್ ದಿ ಬೆಸ್ಟ್.
ಅಭ್ಯಾಗತರಿಗೆ, ಪ್ರಶಸ್ತಿ ಪುರಸ್ಕೃತರಿಗೆ ಇಲ್ಲಿ ಪ್ರತ್ಯೇಕ ಕೌಂಟರ್ ಅನ್ನು, ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಹೋಗಿ ತಮ್ಮ ಭೋಜನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರೂ ಭೋಜನವನ್ನು ಸ್ವೀಕರಿಸಿಯೇ ಇಲ್ಲಿಂದ ತೆರಳಬೇಕಾಗಿ ವಿನಂತಿ. Shift
check. Check, testing, check. Mic check. Check, testing, check. 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 Check, 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 check. Check. ಆತ್ಮೀಯರೇ, ಸಂದೇಶ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನೀವು ಅದ್ಭುತವಾದ ಸಂಜೆಯನ್ನು ನಮ್ಮೊಂದಿಗೆ ಕಳೆಯುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಬಹಳ ಕಾತುರದಿಂದ ನೀವೆಲ್ಲರೂ ಕಾಯುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಡುತ್ತಿದ್ದೇವೆ. ರಸಸಂಜೆಯ ಈ ವೇದಿಕೆಯಲ್ಲಿ ನಮ್ಮ ಅದ್ಭುತ ಪ್ರತಿಭೆಗಳು ನಿಮಗೆ ಮನೋರಂಜನೆಯ ರಸತೌಧವನ್ನು ಉಣಬಡಿಸಲಿದ್ದಾರೆ. ಆತ್ಮೀಯರೇ, ಈ ಶುಭ ಸಂಜೆಯ ಸಾಂಸ್ಕೃತಿಕ ರಸ ಔತಣದಲ್ಲಿ ಸಮಾರಂಭಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸಂಗೀತವೆಂದರೆ ಮನಸ್ಸಿಗೆ ಉಲ್ಲಾಸ, ತನುವಿಗೆ ಶಕ್ತಿ. ಎಂತಹ ನೋವನ್ನು ಮರೆಸುವ ಅದ್ಭುತ ಕಲೆ ಸಂಗೀತಕ್ಕಿದೆ. ಕಲಾಪ್ರೇಮಿಗಳನ್ನು ಕಣ್ತುಂಬ ನೋಡುವುದೇ ಒಂದು ಭಾಗ್ಯ. ಕಲೆಗೆ ಬೆಲೆ ಕೊಟ್ಟು ಆಗಮಿಸಿದ ಕಲಾಪ್ರೇಮಿಗಳಿಗೆ ನಿಮಗೂ ಮನದಾಳದ ಸ್ವಾಗತ. So, without further ado, let us begin this cultural program with a lot of celebration. I hope you all are having a fantastic dinner there. So, I request you all to watch our cultural program as well. ಆತ್ಮೀಯರೇ, ಇದೀಗ ನಾವು ಮೊದಲನೇ ಪ್ರದರ್ಶನವನ್ನು ಸ್ಟಾರ್ಟ್ ಮಾಡೋಣ. ಇದೀಗ ಅದ್ಭುತವಾದ ಸಂಗೀತವನ್ನು ಪ್ರದರ್ಶನವನ್ನು ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಆಸ್ಟಿನ್ ಸಲ್ಡಾನಾ ವಿತ್ ಕೀಸ್, ಆಲಿಸ್ಟರ್ ಲೆಸ್ಟ್ರಾಡೋ ಅಂಡ್ ಲವಿಟಾ ಡಿಸೋಜಾ. Check, check, check. Check, testing, check. Check, check, check. Check, check, check. Check, check, testing, check, check. Check, check, check. Check, mic check. This is
मुझे दूर कोई खींचे तेरी ओर ले जाए। तुझे करो मुझे देते हैं क्यों तेरे लिए मेरे सजन मुझे जो देते हैं क्यों तेरी हवा तेरी शर्म तेरी कसम सुनिए जाए शाम मस्ताने निगाहोश की जाए मुझे जो कोई पीछे तेरा ले जाए। Thank you, Austin Saldana, Alistair D'Souza, and Lavita D'Souza. So let's move on to the next performance. So we have Vibha Mascarenas with us, and she's going to sing a beautiful song for you all. So hope you all enjoy Vibha Mascarenas on the stage. Hello. वर्चा उत्काक मोग दरियासो। I'm Vibha. Let it
डांस से डांसो चिंतून मोगा कंदीन सदा जीवित संपैता पश्चात काक मोग दर्या सो रातच्या सळरेंगत रेक संन्यासो फुलच्या सळकाक आसरो सूर्यासो एक सूर पोसल्यार मकार तुजो डास सेदांचो पश्चात का मोग दर्यासो रचना हसून जिये संचे ऐकायला दुःख विणे सुखी जीने केतनायला बाना रचना हसून जिये संचे ऐकायला दुःख विणे सुखी जीने केतनायला बाना अधीर झाला जीवित मोजे पुढात दिसाना अंतरारू बैरस्तो दाखय वाट कळाना अधीसाला जीवित मोजे पुढात दिसाना अंतरारू बैरस्तो दाखय वाट कळाना वाळच्यात काक मोग दर्यासो रातच्या सळरेक रेक संन्यासो फुलच्या सळकाक आसरो सूर्यासो एक सूर पोसल्यार मकार तुजो डास सेदांचो वाळच्यात काक मोग दर्यासो रातच्या सळरेक रेक संन्यासो फुलच्या सळकाक आसरो सूर्यासो एक सूर पोसल्यार मकार तुजो डास सेदांचो वाळच्यात काक मोग दर्यासो ಥ್ಯಾಂಕ್ ಯು ಸೋ ಮಚ್ ವಿಭಾ ಮಸ್ಕರೇನಸ್. ಐ ಥಿಂಕ್ ನಿಮ್ಮದು ಕ್ಲಾಪ್ಸ್ ಅವರಿಗೆ ಸಾಕಾಗಲಿಲ್ಲ ಬಿಕಾಸ್ ನಿಮ್ಮ ಕೈಯಲ್ಲಿ ಪ್ಲೇಟ್ಸ್ ಇದೆ. ಐ ಅಂಡರ್ಸ್ಟ್ಯಾಂಡ್, ದಟ್ಸ್ ಓಕೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪರ್ಫಾರ್ಮೆನ್ಸ್, ವಿ ಹ್ಯಾವ್ ರಿಯಾನ್ ಹಿಯರ್. ಕಮ್. ಓಕೆ, ಇವನ ಇಂಟ್ರಡಕ್ಷನ್ ನಾವು ಇವನಿಂದನೇ ಕೇಳೋಣ. ಸೊ ಯು ಹ್ಯಾವ್ ಸಮಥಿಂಗ್ ಇನ್ ಯೋರ್ ಹ್ಯಾಂಡ್. ಓ, ಹಿ ಹ್ಯಾಸ್ ಸಮಥಿಂಗ್ ಇನ್ ಹಿಸ್ ಪಾಕೆಟ್. ಸೊ ಶೋ ಇಟ್ ಆಲ್. ಓಕೆ, ಯು ಕ್ಯಾನ್ ಸಿ ಎವ್ರಿ ಒನ್, ಎಲ್ಲರೂ ನೋಡ್ತಿದ್ದೀರಾ ಅವನ ಕೈಯಲ್ಲಿ ಏನೋ ಇದೆ. ಸೊ ಐ ಆಸ್ಕ್ ಹಿಮ್ ವಾಟ್ ಇಸ್ ದಟ್ ಆ್ಯಂಡ್ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಆ್ಯಂಡ್ ವಿಚ್ ಸಾಂಗ್ ಯು ಆರ್ ಗೋಯಿಂಗ್ ಟು ಸಿಂಗ್ ಟುಡೇ. ಓಕೆ. So this is a harmonica. My name is Rion and today I'm gonna sing Hey Apna Dil. ಓಕೆ, ಸೊ ಜೋರಾದ ತಪ್ಪಳೆ ನಮ್ಮ ರಿಯಾನ್ಗೋಸ್ಕರ. ಓವರ್ ಟು ರಿಯಾನ್. ಆಲ್ ದಿ ಬೆಸ್ಟ್.
हसीनों ने बुलाया, गले से भी लगाया, बहुत समझाया यही ना समझा, बहुत बोला ये बेचारा, ना जाने किस पे आएगा, ये अपना दिल तो आवारा, ना जाने किस पे आएगा। अजब है दीवाना, ना ठहरना दिखाना, जमीन से बेगाना, फलक से जुदा। अजब है दीवाना, ना ठहरना दिखाना, जमीन से बेगाना, फलक से जुड़ा। ये एक टूटा हुआ तारा, ना जाने किस पे आएगा, ये अपना दिल तो आवारा, ना जाने किस पे आएगा। जमाना देखा सारा है सबका सहारा, है दिल ही हमारा हुआ ना किसका। जमाना देखा सारा है सबका सहारा, ये दिल ही हमारा हुआ ना किसका। सफर में है ये बंजारा, ना जाने किस पे आएगा, ये अपना दिल तो आवारा, ना जाने किस पे आएगा। Rion, please come here. ಓಕೆ, ಸೊ ಇವನ್ ಸಿಂಗ್ ಮಾಡಿದ್ದು ಬಹಳ ಚೆನ್ನಾಗಿದೆ, ಸೊ ಚೆನ್ನಾಗಿತ್ತು. ಸೊ ಐ ಫೀಲ್ ಲೈಕ್ ದಿಸ್ ಫೇಸ್ ಇಸ್ ಸಮ್ವೇರ್ ಫೆಮಿಲಿಯರ್ ಟು ಮೀ ಆಸ್ ವೆಲ್ ಟು ಯು ಆಸ್ ವೆಲ್, ಐ ಗೆಸ್. ಇಸ್ ಇಟ್ ಸೊ? ಎಲ್ಲಾದರೂ ನೋಡಿದ್ದೀರಾ ರಿಯಾನಿಗೆ ನೀವು? ಇದರ ಮುಂಚೆ, ಈ ಸ್ಟೇಜ್ ಮುಂಚೆ ಎಲ್ಲಿಯಾದರೂ ಬೇರೆ ಸ್ಟೇಜಲ್ಲಿ ನೀವು ನೋಡಿದ್ದೀರಾ ರಿಯಾನಿಗೆ? I can see someone nodding head over there. Yes, so Rion is a Jigibigi Tara ಅಂತ ಒಂದು ಡೈಜ್ ವರ್ಲ್ಡಲ್ಲಿ ನಮ್ಮ ರಿಯಾಲಿಟಿ ಶೋ ಆಗಿತ್ತು. ಸೊ ಹೀ ಈಸ್ ಅ ಸೆಮಿಫೈನಲಿಸ್ಟ್ ಆಫ್ Jigibigi Tara. ಸೊ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಯು ಹ್ಯಾವ್ ಸಂಗ್ ವೆರಿ ವೆಲ್. ಆಲ್ ದ ಬೆಸ್ಟ್ ಫಾರ್ ಯರ್ ಫ್ಯೂಚರ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ನಮ್ಮೊಟ್ಟಿಗಿದ್ದಾರೆ ಅ ಬ್ಯೂಟಿಫುಲ್ ಕ್ಯೂಟ್ ಲಿಟಲ್ ಗರ್ಲ್ ಆ್ಯಂಡ್ ಹರ್ ನೇಮ್ ಈಸ್ ಅನ್ವಿತಾ. ಅನ್ವಿತಾ, ಸರ್ ನೇಮ್? Anvita Maria D'Souza. Anvita Maria D'Souza. So, which school you are going to? Assisi Central School, Derlakatle. Standard? 4th. Okay, she's studying in 4th standard and she's going to Assisi School. So, which song you are going to sing today? Raya Mogasara. All set? Okay, ready? So, over to Anvita. दर्या सुखाचा दर्या वैमा का सांगाता राया मोगाचा राया रास्कर काळजान मोजा दर्या सुखाचा दर्या
तुझ्याशिवाय नाका दुसरो ऐकाताना तुझो ताळो जळटा मुगासो उजो रुद्रा म्हज्या तुज्यो हसो तुझ्याशिवाय नाका दुसरो यो रे दी तू सांगात तुझो राया मोगाच्या राया रासकर काळजान म्हज्या दर्या सुखाच्या दर्या वेंग म्हाका सांगाता राया मोगाच्या राया रासकर काळजान म्हज्या दर्या सुखाच्या दर्या वेंग म्हाका सांगाता. Thank you so much, Anvita. You have a beautiful voice. All the best for your future. So let's all move on to the next performance. We have a group here, and they'll be going to sing Mando, and they are again Rian Pinto on the stage, Amable Dikonna and Arnold Dikonna on the stage. All the best. Socorro, nason kitlo boro, urba hatta haro, vaslar spuro. Mando koi socorro, nason kitlo boro, urba hatta haro, vaslar spuro. Sagliran, ninaman, sanna ude kodum ukudum laban. Sagliran, ninaman, sanna ude kodum ukudum laban. Raksheranaंचे आमच्या रक्तात गोरे दिसाचे काम पिवणी गताचले. राक्षराणांचे आमच्या रक्तात गोरे दिसाचे काम पिवणी गताचले. फेस्तादी बिर्याणी हॅपी गीत मुछेडे चेडवांक ताती. फेस्तादी बिर्याणी हॅपी गीत मुछेडे चेडवांक ताती. आमच्या सोबीत फुल्यान फुलां थंयसर मोसपोन सांगू जगताळा. बागीत आमच्या सोबीत फुल्यान फुलां थंयसर मोसपोन सांगू जगताळा. तेंडे तुजो वेळ गे वांगडो तेंगडो गेलोलो. तुजो वेळ गे वांगडो तेंगडो गेलोलो. वांगडो तेंगडो गेलोलो सोनारा आनी दिलोलो. वांगडो तेंगडो गेलोलो सोनारा आनी दिलोलो. सोनारा sama kelolo, sonara boundar shuta sama kelolo. Ya ya maya ya, 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 ya ya maya ya. Tarvoti dongarar संद्रेमदेला, संद्रेमाचे सावळे संद्र संगला. संध्याच्या उजवडा फुल फुलला.
काली तुझे लेने को आई लो मी मुंबई से काली तुझे लेने को आई लो मुझे वंग चलना गो मेरे साथ चलना गो मी मुंबई से काली तुझे लेने को आई लो मी मुंबई से काली तुझे लेने को आई लो क्या मसोडी छापीला तका यग सकाई लो क्या मसोडी छापीला तका यग सकाई लो तुझे वंग योजना तेरे साथ योजना तुझे वंग योजना तेरे साथ योजना तुझे मुंबई छे नखरे मका परवड छे ना तुझे मुंबई छे नखरे मका परवड छे ना उंदेर मामा आयलो आणि कट मंदाले बिलो उंदेर मामा आयलो आणि कट मंदाले बिलो त्या माजोडीच्या पिलांता काय एक कसा कायलो त्या माजोडीच्या पिलांता काय एक कसा कायलो या या माया 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 ಥ್ಯಾಂಕ್ ಯು ನಡುವೆ ಒಂದು ವಿನಂತಿ. ಸಂದೇಶ ಪ್ರಶಸ್ತಿ 2022 ಇದರ ಸಮಿತಿ ಸದಸ್ಯರೆಲ್ಲರೂ 23 ಇದರ ಸಮಿತಿ ಸದಸ್ಯರೆಲ್ಲರೂ ದಯವಿಟ್ಟು ಒಂದು ಛಾಯಾಚಿತ್ರಕ್ಕಾಗಿ ವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜ ಇವರೊಂದಿಗೆ ಇಲ್ಲಿ ಒಟ್ಟಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಸಮಿತಿ ಸದಸ್ಯರು, ನಿರ್ದೇಶಕರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ. ಆತ್ಮೀಯರೇ, ತಾವೆಲ್ಲರೂ ಇಲ್ಲೇ ಕುಳಿತುಕೊಳ್ಬೇಕಾಗಿ ವಿನಂತಿ. ಇನ್ನೊಂದು ಪರ್ಫಾರ್ಮೆನ್ಸ್ ಆದಮೇಲೆ ಬೈಲ ಇದೆ, ಸೊ ತಾವೆಲ್ಲರೂ ಇಲ್ಲಿ ಕುತ್ಕೊಂಡು ಬೈಲ ಡ್ಯಾನ್ಸ್ ಮಾಡಿ ಮನೆಗೆ ಹೋಗಬೇಕಾಗಿ ವಿನಂತಿ. Check. So the next performance we are going to is, we have amidst us an eminent personality, and that is a playback singer of Kannada and Tulu movies, TV9 Voice of Bangalore winner, ಹಾಗೆ ಸುವರ್ಣ ಸ್ಟಾರ್ ಮತ್ತೆ ಎದೆ ತುಂಬಿ ಹಾಡುವೆನು ಎನ್ನುವ ರಿಯಾಲಿಟಿ ಶೋದು ಸೆಮಿಫೈನಲಿಸ್ಟ್ ಆಗಿದ್ದಾರೆ, and that is Dr. ನಿತಿನ್ ಆಚಾರ್ಯ on stage. Thank you.
अभी मुझ में कहीं बाकी थोड़ी सी है जिंदगी, जगी धड़कन नई, जाना जिंदा हूँ मैं तो अभी, कुछ ऐसी लगन इस लम्हे में है, ये लम्हा कहाँ था मेरा, अब है सामने इसे छू लूं जरा, मर जाऊं या जी लूं जरा, खुशियाँ चूम लूं या रो लूं जरा, मर जाऊं या जी लूं जरा, अभी मुझ में कहीं जाकी थोड़ी सी है जिंदगी। फुसलाने से फिर खिल गई, कुछ ऐसे ही अब महसूस दिल को हो रहा है, बरसों के पुराने जख्म पे मरहम लगा सा है, कुछ ऐसा रहम इस लम्हे में है, ये लम्हा कहाँ था मेरा, अब है सामने इसे छू लूं जरा, मर जाऊं या जी लूं जरा, खुशियाँ चूम लूं या रो लूं जरा, मर जाऊं या जी लूं जरा। जैसी थी ये जिंदगानी मेरी, आज हो कल हो मेरा ना हो, हर दिन थी कहानी मेरी, एक बंधन नया पीछे से अब मुझको रुलाए, आने वाली कल की क्यों फिक्र मुझको सता जाए, एक ऐसी चुभन इस लम्हे में है,
इसे छू लूं जरा, मर जाऊं या जी लूं जरा, खुशियाँ चूम लूं या रो लूं जरा, मर जाऊं या जी लूं जरा, ओ मर जाऊं या जी लूं जरा, मर जाऊं या जी लूं जरा। ಚಪ್ಪಾಳೆಯೊಂದಿಗೆ ಡಾಕ್ಟರ್ ನಿತಿನ್ ಆಚಾರ್ಯ, ಯು ಹ್ಯಾವ್ ಅ euphonious voice and I believe you all got goosebumps at once he started the song. Very beautiful. Thank you so much. All the best for your future. Thank you. I would like to thank Stephen sir for accompanying me and supporting me. Thank you. Yes, we have Stephen sir amongst us. Thank you, sir. So the next performance, we have again Amabel Florin Dicunna on the stage. ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ಅಮಾಬಲ್. Good evening everyone, my name is Amabel and I'm going to sing Kaisi Paheli Zindagani.
Thank you so much, Amabel, for your energetic performance. So next performance ಇದ್ದಾರೆ ನಮ್ಮೊಂದಿಗೆ ಬೆನ್ಸನ್ ಹಾಗೂ ಅಂಕಿತಾ ಮಸ್ಕರೇನಿಸ್ ಆನ್ ಸ್ಟೇಜ್. ಇವರೊಂದು ಡುವೆಟ್ ಪರ್ಫಾರ್ಮ್ ಮಾಡಲಿಕ್ಕೆ ಇದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಬೆನ್ಸನ್ ಮತ್ತು ಅಂಕಿತಾಗೆ ನಾವು ಸ್ವಾಗತ ಮಾಡೋಣ. ಸೂರ್ಯಲಿಪ್ಲ ದೊರೆಯ ಬುಡ್ಲ ಸಂದ್ರೆ ಮುದೇನ ಯು ಬಾಬಾ ಯು ಮೋನು ಬುಲ್ಲ ಕಳಿಸ್ ಬುಲ್ಲ ನಸ್ಪಕ ಪೈಲ ಯು ಬಾಬಾ ಯು ಮೋನು ಬುಲ್ಲ ಕಳಿಸ್ ಬುಲ್ಲ ನಸ್ಪಕ ಪೈಲ नाच 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 मोगाचो केवल रास रास ताळ जराचो नाच 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 मोगाचो केवल रास रास ताळ जराचो जुबुजी बजीवा जुबुजी बजीवा जुबुजी बजीवा तारारू जुबुजी बजीवा जुबुजी बजीवा जुबुजी बजीवा तारारू. मुस्कुते बसले हवे तुका देखले तुझ्या नसबक म्हणजे मन हे गुल्ले उयावे नसता तू मकाच देखताय अविरे नसून 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 काळे सोडले मुस्कुते बसले हवे तुका देखले तुझ्या नसबक म्हणजे मन हे गुल्ले उयावे देखता तू मका देखताय अविरे नसून 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 तुझे काळे सोडले ये गुबाये ये सूर्य लिपला दर्य बुडला संद्रे मुदेला यू बाबा यू मोन बुल्ला कळीस बुल्ला नाचपक पहिला नाच 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 मोगाचो घेऊन रास रास ताळे जोराचो नाच 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 मोगाचो घेऊन रास रास ताळे जोराचो जुबुजी बजीवा जुबुजी बजीवा जुबुजी बजीवा तारारू जुबुजी बजीवा जुबुजी बजीवा जुबुजी बजीवा तारारू. मुस्कुते बसता उल्हास भोगता हो बैलांना समची उमेद चढता या नसपतळ्या नसूच्या वेळा काळजी उडून उडून
नसमी नसता उल्हास बघता हो बैलांना समजी उमेद चढता या नसपतळ्या नसूनच्या वेळा काळीचे उडून उडून मगर बुडून इथे गैता ये ग बाये ये सूर्य लिपला दर्य बुडला चंद्र उदेला यू बाबा यू मन बुल्ला काळीच बुल्ला नसपका पहिला ये ग बाये ये सूर्य लिपला दर्य बुडला चंद्र उदेला यू बाबा यू मन बुल्ला काळीच बुल्ला नसपका पहिला नस्य नास 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 मुगाचो गिवन रास रास तळे जोराचो नस्य नास 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 मुगाचो गिवन रास रास तळे जोराचो जुबजी बजीबा जुबजी बजीबा जुबजी बजीबा तारारू जुबजी बजीबा जुबजी बजीबा जुबजी बजीबा तारारू. Thank you. Thank you so much, Benson and Ankita. So the next and the last performance of the evening, and the last performance will be the Baila. So before that, we have a performance, and we have Stephen sir and Robin on the stage. All the best. Test 1, 2, 3.
so much, Mr. Robin. He had a beautiful voice, but I don't know, he was just standing and singing. But yes, he has a beautiful voice, and all the best to your future. And we have the last performance of this evening before Baila, and that is Mr. Alistair Lasrado with his song Munjane Manjali. ನಿನಗಾಗಿ ನಾನು ನನ್ನ ಬದುಕಲ್ಲ
ನೀನ ಉಸಿರು ನೀನೇ ಬಾನಲ್ಲು ನೀನೇ ಭೂಮಿಯಲ್ಲು ನೀನೇ ಎಲ್ಲೆಲ್ಲೂ ನೀನೇ ಸಖಿ ನೋವಲ್ಲು ನೀನೇ ನಗುವಲ್ಲು ನೀನೇ ಎಲ್ಲೆಲ್ಲೂ ನೀನೇ ಸಖಿ ನನ್ನ ನಿನ್ನೆಗಳು ನೀನೇ ನಾಳೆಗಳು ನೀನೇ ಎಂದೆಂದು ನೀನೇ ಸಖಿ ಆರಿಸು ಮೈದುಂಬಿ ಜಸ್ಮಾತಲ್ಲಿ. And here is the Konkani version of this. फात्याच्या दुवात संजेच्या वेळार ओ मोगा कयासाय सोदून तुका येता फात्याच्या दुवात संजेच्या वेळार ओ मोगा कयासाय सोदून तुका येता. Thank you so much for this beautiful evening and all the beautiful people being here. ಎಲ್ಲರಿಗೂ ಧನ್ಯವಾದಗಳು. ಸಂದೇಶ ಅವಾರ್ಡ್ಸ್ ತುಂಬ ಜೋರಾಗಿ ನಡೆದಿದ್ದೆ ಆ್ಯಂಡ್ ಎಲ್ಲರಿಗೂ ಧನ್ಯವಾದಗಳು ಅನ್ನು ಹೇಳ್ತಾ 3 cheers to ಸಂದೇಶ ಅವಾರ್ಡ್ಸ್. ಹಿಪ್ 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 ಹುರೈ. ಲಾಂಗ್ ಲಿವ್ ಸಂದೇಶ ಫೌಂಡೇಶನ್. ಬೇಕು. ಎಸ್, ಸೊ ಐ ವಾಂಟ್ ಎವ್ರಿ ಒನ್ ಆನ್ ದ ಸ್ಟೇಜ್. ಐ ವಾಂಟ್ ಬೇಕು ಅಂತ ಹೇಳಿದವರು ಎಲ್ಲರೂ ಬನ್ನಿ. ಯಾರೆಲ್ಲ ಬೇಕು ಹೇಳಿದ್ರೆ ನಂಗೆ ಗೊತ್ತುಂಟು ಯಾರೆಲ್ಲ ಬೇಕು ಹೇಳಿದ್ರೆ ಅಂತ. ಐ ವಾಂಟ್ ಎವ್ರಿ ಒನ್ ಆನ್ ದ ಸ್ಟೇಜ್, ನಾಟ್ ಆನ್ ದ ಸ್ಟೇಜ್, ಆನ್ ದ ಫ್ಲೋರ್. ಬೇಗ ಬೇಗ, ಟೈಮ್ ಆಯಿತು ಆಲ್ರೆಡಿ. ನೀವು ಊಟ ಮಾಡಿದ್ರೆ ನಾವು ಊಟ ಮಾಡಲಿಲ್ಲ. ಸೊ ಪ್ಲೀಸ್ ಬೈಲಬೇಕು, ಬೈಲಬೇಕು, ಬೈಲಬೇಕು. ಸೊ ವಿ ವಾಂಟ್ ಎವ್ರಿ ಒನ್ ಡ್ಯಾನ್ಸ್ ಲವರ್ಸ್ ಆನ್ ದಿಸ್ ಫ್ಲೋರ್. Let's all dance by love one for the last time today. One, two, kali billi rogne gane, tera pीछा करूं तो ठोकने गने. खाली बिल्ली रोकने गने, तेरा पीछा करूँ तो ठोकने गने. तू हेड लाइट मेरा, तू हेड लेफ्ट मेरा, तेरा रास्ता का मुझ पे ठोकने गने. तेरे डॉगी को मुझ पे भौंकने गने. तेरा पीछा करूँ तो ठोकने गने. तू मेरे अगल बगल है, मैं तेरे अगल बगल हूँ. तू मेरे अगल बगल है, मैं तेरे अगल बगल हूँ. चाक चांदनी चौधरी दाबा, रात दिन यहाँ शोर शराबा. चौक चांदनी चौधरी दाबा, रात दिन यहाँ शोर शराबा. आधा है नॉन वेज और वेज है आधा, बस कीजिए क्या है इरादा. चाहिए नानी रोटी, चाहिए नानी बोटी, मंगलो राम कसम कष्ट हो जाए. थोड़ी बिरयानी बुखारी, थोड़ी मेरी नंदिनी यारी, ले आओ आज दर्द भ्रष्ट हो जाए. किचन से आवाज चिकन, तेरी भूख का इलाज चिकन. ये कहता है आज चिकन, तेरी भूख का इलाज चिकन. ये कतरीना, ये कतरीना, अरे ये कतरीना, ये कतरीना. तुका बाइक लादन माई मूर्त माई मदन ता बेंड ओर्त बेंड चचरण लविंग शिकेता.
दोस्त को सलाम करो, रात को खाओ पियो, दिन को आराम करो। वाह 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 दोस्त के लिए मैंने विस्की मंगवाई, दोस्त के लिए मैंने विस्की मंगवाई, दोस्त के लिए मैंने विस्की मंगवाई, दोस्त के लिए मैंने विस्की मंगवाई। कंट्री पीने वाला दोस्त, दोस्त को सलाम करो, रात को खाओ पियो, दिन को आराम करो। मुंबई से आया मेरा दोस्त, दोस्त को सलाम करो, रात को खाओ पियो, दिन को आराम। I want everyone on the stage. Sakri sodachi, ibori kodachi. Gura sakri sodachi, ibori kodachi. I see beauty and Baba see beauty, ibori kodachi. I see beauty and Baba see beauty, ibori kodachi. Surangani, surangani, surangani kamal kenewa. Mal mal mal, surangani kamal, surangani kamal kenewa. Nanu tumma olliyana kodinalla, bagada mane kodi mane sunne vidalla. Nanu tumma olliyana langu madalla, bagada mane hudugi bitre sunne vidalla. Surangani, surangani, surangani kamal kenewa. Mal mal mal, surangani kamal, surangani kamal kenewa. एक मैं और एक तू, दोनों मिले इस तरह। एक मैं और एक तू, दोनों मिले इस तरह। और जो तन मन में हो रहा है, ये तो होना ही था। और जो तन मन में हो रहा है, ये तो होना ही था। ನಮ್ಮ ಕುಟ್ಲಾದ ಊರು ಅವರು ಎರೆ ಬರುಲು ಈ ಊರುಡು ಕೊಟ್ಟಿನ ಅವು ನಮಗೊಂಜಿ ಭಾಗ್ಯಾನೆ ಕುಟ್ಲಾದ ಊರುಡು ಬಂದು ಬಂದೂರ ಮಂಜೂರಿ ಲೈಟುಂಡು ಬಯ್ಯ ಪುಟ್ಟಿನ ಕಾಡೆ ಮುಟ್ಟಾಲ ಒತ್ತೊಂದೇ ಒಬ್ಬುಂಡು ಒಂಜೇರಿ ನೋಡು ಐವಾಸೀಲ ಕರೆಂಟ್ ಬೋಬೋದು ರಾತ್ರಿ ಕರೆಂಟ್ ಪೋನ ಕಾದಿಡ್ ಪೋನಾಗ ಸೂರಿಡು ಬೂರುಂಡು ರಾತ್ರಿ ಕರೆಂಟ್ ಪೋನ ಕಾದಿಡ್ I want everyone on the stage. This is a request from Father Sudeep. ಎಲ್ಲರೂ ಸ್ಟೇಜ್ ಮೇಲೆ ಬರಬೇಕಂತ Father Sudeep ರಿಕ್ವೆಸ್ಟ್ ಮಾಡಿದ್ದಾರೆ. ग्राम जमा हरी ऐसे ततुका ए मजोरी शापिना लगी खेल मरी नाना ए मजोरी शापिना लगी खेल मरी नाना कुंदीर ममाइलो हरी कटी बंदारिलो कुंदीर ममाइलो हरी कटी बंदारिलो ए मजोरी शापिना लगा ये दिल सतायो ए मजोरी शापिना लगा ये दिल सतायो Thank you.